ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರ ಕಚೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ಈ ದಿವಸ ನಮ್ಮ ಸರ್ಕಾರಿ ಪ್ರೌಢಶಾಲೆ ಹತ್ನಾವರದ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಪೂರ್ವಭಾವಿ ಸಭೆ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಬಂದಿರುವಂಥ ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಈಗ ನಮ್ಮೊಟ್ಟಿಗೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ ಈಶ್ವರ್ ಸರ್ ಅವರಿದ್ದಾರೆ. ಸರ್, ದಯವಿಟ್ಟು ತಾವು ವೇದಿಕೆ ಬರಬೇಕು, ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಸಂಘಟಿಸುವ ಸಂಘಟನಾ ಸಮಿತಿ ಅಧ್ಯಕ್ಷರು, ಎಲ್ಲ ಕಾರ್ಯಕ್ರಮಗಳ ಸಂಪೂರ್ಣ ಜವಾಬ್ದಾರಿ ಹೊತ್ತವರು ಶ್ರೀಯುತ ರವೀಂದ್ರನಾಥ್ ಹೆಚ್, ಅಧ್ಯಕ್ಷರು ಸರ್ಕಾರಿ ಪ್ರೌಢಶಾಲೆ ಹತ್ನಾವರದ ಜಿಲ್ಲಾ ಕ್ರೀಡಾಕೂಟ ಸಮಿತಿಯು. ತಾವು ದಯವಿಟ್ಟು ವೇದಿಕೆ ಬರಬೇಕು, ತಮ್ಮನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಟ್ಟಿದ್ದೇನೆ. ಹಾಗೆ ನಮ್ಮ ಮಂಗಳೂರು ದಕ್ಷಿಣದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಶ್ರೀಯುತ ರವಿಶಂಕರ್ ಸರ್ ಅವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಟ್ಟಿದ್ದೇನೆ. ಹಾಗೆ ನಮ್ಮ ಮಂಗಳೂರು ದಕ್ಷಿಣದ ಸಮನ್ವಯಾಧಿಕಾರಿಗಳು ಶ್ರೀಯುತ ಪ್ರಶಾಂತ್ ಕುಮಾರ್ ಸರ್ ಅವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಟ್ಟಿದ್ದೇನೆ. ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಘೋಷಣಾಧಿಕಾರಿಗಳು ರೊಟೇರಿಯನ್ ಬಾಲಕೃಷ್ಣ ಶೆಟ್ಟಿ ಅವರು ಕೂಡ ವೇದಿಕೆ ಹೋಗ್ಬಿಟ್ಟು ತಮ್ಮನ್ನು ಕೂಡ ಆತ್ಮೀಯ ವೇದಿಕೆಗೆ ಬರಮಾಡಿಕೊಟ್ಟಿದ್ದೇನೆ. ಹಾಗೆ ಮತ್ತು ನಮ್ಮ ಪುತ್ತೂರು ತಾಲೂಕಿನ ನಮ್ಮ TP ಸುಂದರಗೌಡ ಸರ್ ಅವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಟ್ಟಿದ್ದೇನೆ. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ದಿಲೀಪ್ ಎಸ್ ಮೇಡಮ್ ಅವರು, ಕಾರ್ಯಾಧ್ಯಕ್ಷರು ಶ್ರೀ ಮೊಹಮ್ಮದ್ ಸರ್ ಅವರು ವೇದಿಕೆ ಬಂದು ತಮ್ಮನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಟ್ಟಿದ್ದೇನೆ. ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಿನ ಅಧ್ಯಕ್ಷರು ಶ್ರೀಯುತ ಜಗದೀಶ್ ಶೆಟ್ಟಿ ಅವರು, ಆಡಳಿತ ಶಾಲಾ ಶಿಕ್ಷಕರ ಜಿಲ್ಲಾಧ್ಯಕ್ಷರು MS ಮಲ್ಲಾ ಸರ್ ಅವರು, ಹಾಗೆ ಆಡಳಿತ ಶಾಲಾ ತಾಲೂಕಿನ ಅಧ್ಯಕ್ಷರು ಮುಖ್ಯ ಶಿಕ್ಷಕರ ಸಂಘದ ತಾಲೂಕಿನ ಅಧ್ಯಕ್ಷರು ಜೈವಿಕ್ ಸೋಲ್ಸ್ ಅವರು ವೇದಿಕೆಗೆ ಬರಬೇಕು, ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಂಡಿದ್ದೇನೆ. ಹಾಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲೆಯ ಕಾರ್ಯದರ್ಶಿಗಳು ಶ್ರೀಯುತ ಹರೀಶ್ ರೈ ಅವರು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಟ್ಟಿದ್ದೇನೆ. ಹಾಗೆ ಬೇರೆ ಬೇರೆ ಸಂಘಗಳಿಗೆ ಜವಾಬ್ದಾರಿ ಹೊತ್ತು ಈಗ ನಿವೃತ್ತಿಯಾಗಿರುವಂಥ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಕರೀಬೈ ಅವರು ಕೂಡ ವೇದಿಕೆ ಬರಬೇಕು, ತಮ್ಮನ್ನು ವೇದಿಕೆಗೆ ಆತ್ಮೀಯ ಬರಮಾಡಿಕೊಟ್ಟಿದ್ದೇನೆ. ಹಾಗೆ ನಮ್ಮ ಪ್ರಾಥಮಿಕ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮೊನ್ನೆದನ್ನೇ ನಿವೃತ್ತಿ ಹೊಂದಿರುವಂಥ ಮೇಡಮ್ ಅವರು ವೇದಿಕೆ ಬರಬೇಕು, ತಮ್ಮನ್ನು ವೇದಿಕೆಗೆ ಆತ್ಮೀಯವಾಗಿ ನಾವು ಬರಮಾಡಿಕೊಟ್ಟಿದ್ದೇವೆ. ನಮ್ಮ ಮೈಸೂರು ವಿಭಾಗದ ದೈಹಿಕ ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷರು ಟೈಗರ್ ಮರೇಕರ್ ಅವರು ತಾವು ದಯವಿಟ್ಟು ವೇದಿಕೆ ಬರಬೇಕು, ತಮ್ಮನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಟ್ಟಿದ್ದೇನೆ. ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಯುತ ಶಿವಕುಮಾರ್ ಸರ್ ಅವರು ಕೂಡ ವೇದಿಕೆ ಬರಬೇಕು, ತಮ್ಮನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಟ್ಟಿದ್ದೇನೆ. ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲ ಚಟುವಟಿಕೆ ನಮ್ಮೊಟ್ಟಿಗೆ ಇದ್ದು ಸಹಕರಿಸಿರುವಂಥ ಶ್ರೀಮತಿ ಸೇವಂತಿ ಮೇಡಮ್ ಅವರು ಕೂಡ ವೇದಿಕೆ ಬರಬೇಕು, ತಮ್ಮನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಿದ್ದೇನೆ. ಹಾಗೆ ಬಂದಿರುವಂಥ ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು, CRP VRP ಬಂಧುಗಳು, ಹಾಗೆ ಈ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತಿದ್ದೇವೆ. ಇದು ಕೂಡ ತಮ್ಮನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಬರಮಾಡಿಕೊಡ್ತಿದ್ದೇವೆ. ಮಾಧ್ಯಮದ ಬಂಧುಗಳು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಹಾಗೆ ಈ ಶಾಲೆಯ ಶಾಲಾ ಪೊಲೀಸ್ ಸಮಿತಿಯ ಅಧ್ಯಕ್ಷರು ಪದ್ಮನಾಭ ಸರ್ ಅವರು ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಶಾಲಾ ಸಮಿತಿಯ ಎಲ್ಲ ಸದಸ್ಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಬರಮಾಡಿಕೊಟ್ಟಿದ್ದೇನೆ. ಬಂದಿರುವಂಥ ಎಲ್ಲರನ್ನು ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈಗ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದ್ದಾರೆ ಈ ಶಾಲೆಯ ವಿದ್ಯಾರ್ಥಿನಿಯರು. ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ, ನಿನ್ನ ನಾಮ ನಿನಾದವಾಗಲಿ ಶ್ರವಿಪೆ
ಕಾರ್ಯದರ್ಶಿ ಸರ್ ಗಣೇಶ್ ಸರ್ ವೇದಿಕೆ ಬನ್ನಿ. ಗ್ರೇಡ್ 1 ಸಂಘದ ಜಿಲ್ಲಾಧ್ಯಕ್ಷರು ಗಣೇಶ್ ಸರ್ ಅವರು ವೇದಿಕೆ ಬರಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಬಂದಿರುವಂಥ ನಾವೆಲ್ಲರನ್ನು ಹಾಗೆ ಎಲ್ಲ ಅತಿಥಿ ಬಂಧುಗಳೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೆ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳ ಸಂಘಟನಾ ಪ್ರಮುಖರಾಗಿರುವಂಥ ಶ್ರೀಮತಿ ಲೀಲಿ ಪಯಸ್ ಮೇಡಮ್. ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕ್ರೀಡಾಕೂಟದ ಪೂರ್ವಭಾವಿ ಸಭೆಯಲ್ಲಿ ನಾವು ಇವತ್ತು ಇದು 3ನೇ ಸಭೆ ಅಂತ ನನ್ನ ಅನಿಸಿಕೆ. ಈ ಸಭೆಗೆ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ನಾನು ಬೆಳಿಗ್ಗೆ ಬರುವಾಗ ಯಾರೋ ಹೇಳಿದರು, ಫಸ್ಟ್ ಮೀಟಿಂಗ್ ಜಿಲ್ಲಾ ಪಂಚಾಯತಲ್ಲಿ ಆಯಿತು, ಸೆಕೆಂಡ್ ಮೀಟಿಂಗ್ ನಮ್ಮ ಶಾಲೆಯಲ್ಲಿ ಅಲ್ಲಿ ಆಯಿತು, ಇದು ಮೀಟಿಂಗ್ ಆಗುವಾಗ ನೆಕ್ಸ್ಟ್ ವಿಧಾನಸೌಧದಲ್ಲಿ ಆಗಬೇಕಿತ್ತು ಅಂತ. ಆಗ ನಾನು ಹೇಳಿದೆ, ಇದುವೇ ನಮ್ಮದು ವಿಧಾನಸೌಧ, ಯಾಕೆಂತೇಳಿ ನನಗೆ ಸಂಬಳ ಆಗೋದು ಇದರಲ್ಲಿ, ಗೌರ್ಮೆಂಟ್ ಸಂಬಳ ಕೊಡೋದು ಇಲ್ಲಿಂದಲ್ಲ, ವಿಧಾನಸೌಧದಲ್ಲಿ ನಾವಿವತ್ತು ಅತ್ತಾವರ ವಿಧಾನಸೌಧದಲ್ಲಿ ಇವತ್ತು ಮೀಟಿಂಗನ್ನು ಮಾಡ್ತಾ ಇದ್ದೇವೆ. ಈ ವೇದಿಕೆಯಲ್ಲಿರುವ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಈ ಸಂಘಟನೆಯ ಜವಾಬ್ದಾರಿ ವಹಿಸಿದಂಥವರು, ವಹಿಸಿ ಬೇರೆ ನಮ್ಮ ಶಾಲೆಗೆ ನೀಡಿದವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹಾಗೆ ನಮಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಕ್ರೀಡಾಕೂಟದ ಅಧ್ಯಕ್ಷರು, ಜಿಲ್ಲಾ ಕ್ರೀಡಾಕೂಟ ಸಮಿತಿಯ ಅಧ್ಯಕ್ಷರು, ಹಾಗೆ ನಮ್ಮ ಜಿಲ್ಲಾ ಕ್ರೀಡಾಕೂಟದ ಸಮಿತಿಯ ಅಧ್ಯಕ್ಷರಾದ ಶ್ರೀ ರತೀಂದ್ರನಾಥ್ ಸರ್, ನಮ್ಮ ಅತ್ತವರದ ಯಾವುದೇ ಕಾರ್ಯಕ್ರಮ ಇರಲಿ ನಮಗೆ ಒಂದು ಆಧಾರ ಸ್ತಂಭ ರತೀಂದ್ರನಾಥ್ ಸರ್ ಅವರು. ಎಲ್ಲ ಕಾರ್ಯಚಟುವಟಿಕೆಗಳ ಎಂತ ಹೇಳಿದ್ರೆ ಅಷ್ಟು ಬ್ಯುಸಿಯಲ್ಲಿ ಅವರು ಬಿಸ್ನೆಸ್ ಉದ್ಯಮಿ ಆದರೂ ಕೂಡ ಎಲ್ಲ ಯಾವುದೇ ಕಾರ್ಯ, ನಾನೊಂದು ಫೋನ್ ಮಾಡುವಾಗ ಒಂದು ದಿನಕ್ಕೆ ಒಂದು 10 ಸಲ ಫೋನ್ ಮಾಡ್ತೇನೆ ಅವರಿಗೆ. ಫೋನ್ ಮಾಡುವಾಗ ನಾನು ಬರ್ತೇನೆ, ನಾನು ಇದ್ದೇನೆ ನಿಮ್ಮ ಜೊತೆ ಅಂತ ಹೇಳಿ ಪ್ರತಿ ಸಲ ನನ್ನ ಬೆನ್ನ ಹಿಂದೆ ನಿಂತು ನನಗೆ ಪ್ರೋತ್ಸಾಹಿಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾನ್ಯ ವೇದವ್ಯಾಸ್ ಕಾಮತ್ MLA ಅವರು, ಅವರ ನೇತೃತ್ವದಲ್ಲಿ ನಮಗೆ ನಮ್ಮ ಜವಾಬ್ದಾರಿಯನ್ನು ನಾವು ತಲೆಗೆ ಹಾಕಿದ್ದು ರತೀಂದ್ರನಾಥ್ ಅವರ ಮೇಲೆ. ಅವರಿಗೆ ನಾನು ನಮ್ಮ ಶಾಲೆಯ ಅತ್ತಾವರದ ಹೆಸರ ಘನತೆಯನ್ನು ಉಳಿಸ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ ಅವರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಶ್ರೀಯುತ ರವಿಶಂಕರ್ ನೀಲವರ ಅವರು ಕೂಡ ಇದ್ದಾರೆ. ಎಲ್ಲ ರೀತಿಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಹಾಗೂ ನನ್ನ ನೆರೆಕರೆಯವರು, ನಮ್ಮ ಹತ್ತಿರದ ಮನೆಯವರಿಗೆ ಶ್ರೀಯುತ ಸುಂದರಗೌಡ ಸರ್, ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕೆ ಮಂಜನಹಳ್ಳಿ ಸರ್ ಇದ್ದಾರೆ. ಸರ್, ತಮಗೂ ಪ್ರೀತಿಯ ಸ್ವಾಗತ. ಅಲ್ಲದೆ ಅವರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲದಿದ್ದರೂ ಕೂಡ ನಮ್ಮ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರನ್ನು ಕರೆದು ಒಟ್ಟುಗೂಡಿಸಿ ಈ ಕ್ರೀಡಾಕೂಟವನ್ನು, ತಾಲೂಕು ಕ್ರೀಡಾಕೂಟವನ್ನು ಸಂಘಟಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಜಗದೀಶ್ ಶೆಟ್ಟರು ಕೂಡ ಆಗಮಿಸಿದ್ದಾರೆ. ಸರ್, ತಮಗೂ ಹೃತ್ಪೂರ್ವಕ ಸ್ವಾಗತ. ಜಿಲ್ಲಾ ಸಂಘದ ಅಧ್ಯಕ್ಷರಾದ ಕಾರ್ಯಾಧ್ಯಕ್ಷರಾದ ಶ್ರೀಯುತ ವಾಮಚಂದ್ ಸರ್ ಅವರು ಆಗಮಿಸಿದ್ದಾರೆ. ಸರ್, ತಮಗೂ ಪ್ರೀತಿಯ ಸ್ವಾಗತ. ಜಿಲ್ಲಾ ಸಂಘದ ಕಾರ್ಯದರ್ಶಿ ಶ್ರೀಯುತ ಹರೀಶ್ ರೈ ಅವರು ಸಹ ಇದ್ದಾರೆ. ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಅನುದಾನಿತ ದಕ್ಷಿಣ ವಲಯದ ಅಧ್ಯಕ್ಷರಾದ ಶ್ರೀಯುತ MS ಮಲ್ಲರ್ ಸರ್ ಇದ್ದಾರೆ. ಸರ್, ತಮಗೂ ಪ್ರೀತಿಯ ಸ್ವಾಗತ. ನನ್ನ ಈ ಜಿಲ್ಲಾ ಕ್ರೀಡಾಕೂಟದ ದಿನಾಂಕ ನಾವು ಒಂದು ಮೀಟಿಂಗ್ ಮಾಡಿದ ಅಂದಿನಿಂದ ನನ್ನ ಒಟ್ಟಿಗೆ, ನನ್ನ ಜೊತೆ ಯಾವತ್ತೂ ಇದ್ದು ನನ್ನ ಸಹೋದರಿಯಾಗಿ ನನಗೆ ಬೆನ್ನೆಲುಬಾಗಿ ನಿಂತವರು ಶ್ರೀಮತಿ ಸೇವಂತಿ ಮೇಡಮ್ ಅವರು ಆಗಮಿಸಿದ್ದಾರೆ. ಮೇಡಮ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಇವತ್ತು ಅವರಿಗೆ ಬೇರೆ ಕೆಲಸ ಇತ್ತು, ಬರೋದಿಲ್ಲ ಹೇಳಿದ್ರು, ಆದರೂ ನನ್ನನ್ನು ಹೇಳಿತ್ತಂತೆ ಅವರಿಗೆ, ಅವರೊಬ್ಬರೇ ಇರ್ಬೋದು ಅಂತ, ಹಾಗಾಗಿ ಬಂದಿದ್ದಾರೆ. ಮೇಡಮ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವಿಭಾಗೀಯ ಕಾರ್ಯಾಧ್ಯಕ್ಷ ಶ್ರೀಯುತ ತ್ಯಾಗ ಮರೇಕಳ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತ.
ನಮ್ಮ ಈ ಕಾರ್ಯಕ್ರಮಕ್ಕೆ ಇಲಾಖಾ ವತಿಯಿಂದ ಯಾವುದೇ ಚಟುವಟಿಕೆಗಳಿರಲಿ ನಾವು BOಗೆ ನಾವು ಹೇಳ್ತೇವೆ, ಆದ್ರೆ ಫಸ್ಟ್ ಹೇಳೋದು ಪ್ರಶಾಂತ್ ಸರ್ಗೆ. ಅವರಲ್ಲಿ ಹೇಳಿದ್ರೆ ನಮ್ಮ ಸಾಧಾರಣ ಒಂದು ಯಾವುದೇ ಕೆಲಸ ಕಾರ್ಯಗಳು ಅತ್ಯಂತ ಇದರಲ್ಲಿ ನಾನು ಹೇಳಿದ್ದು ಒಳ್ಳೆಯ ರೀತಿಯಿಂದ ನಮಗೆ ಸಹಕಾರ ಕೊಡುವವರು ಪ್ರಶಾಂತ್ ಸರ್ ಅವರು ಕೂಡ ಇದ್ದಾರೆ. ಈಗ ಅಲ್ಲ, ನಮ್ಮ BO ಅವರು ಆಗಮಿಸಿದ ನಂತರ ಅವರದ್ದು ಪ್ರತಿಯೊಂದು ಎಂತ ಹೇಳಿದ್ರು ಕೂಡ BO ರಪ್ಪ ಅವ್ರಿಗೆ ಫೋನ್ ಮಾಡಿ ಪ್ರಶಾಂತ್ ಸರ್ ಅಲ್ಲಿ ಹೇಳಿ ಅಂತ ಹೇಳ್ತಾರೆ. ಅವರಿಗೆ ಕೂಡ ಸಹಕಾರ ಕೊಡ್ತಾರೆ ಪ್ರಶಾಂತ್ ಸರ್. ಹಾಗೆ ಇವತ್ತು ಆಗಮಿಸಿದ್ದಾರೆ ಸರ್. ನಮ್ಮ ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಸರ್ಕಾರಿ ಶಾಲೆಯವರು ನಡೆಸುವಾಗ ಯಾವ ರೀತಿ ಅದು ಆಗಬೇಕು, ಆ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನಿಮಗೂ ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಯುತ ಶಿವಕುಮಾರ್ ಸರ್ ಅವರು ನಮ್ದು ಕ್ರೀಡಾಕೂಟಕ್ಕೆ ನಾವು ಒಂದು ಫಸ್ಟ್ ಮೀಟಿಂಗ್ ಮಾಡಿದ್ಮೇಲೆ ಅವರು ನಮಗೆ ಸಿಗ್ತಾ ಇಲ್ಲ. ಅವರನ್ನು ಡೆಪ್ಯುಟೇಷನ್ ಆಗಿದ್ದಾರೆ ಜಿಲ್ಲಾ ಮಟ್ಟಕ್ಕೆ. ಆದರೂ ಕೂಡ ನಮ್ಮೊಂದಿಗೆ ಯಾವತ್ತೂ ಇದ್ದಾರೆ. ಫೋನ್ ಮಾಡಿ ಕೇಳ್ತಾರೆ, ವಿಚಾರಿಸ್ತಾರೆ. ಮತ್ತೆ ಬಿಸಿ ಕೆಲಸ ನಮ್ಮ DDP ಆಫೀಸಲ್ಲಿ ಅದರೊಟ್ಟಿಗೆ ನಮ್ಮ ಈ ಕ್ರೀಡಾಕೂಟದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ನಿರ್ವಹಿಸ್ತಾ ಇದ್ದಾರೆ ಸರ್. ತಮಗೂ ಕೂಡ ಜಿಲ್ಲಾ ಕ್ರೀಡಾಕೂಟದ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ನಮ್ಮ ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾ ಸಂಘದ ಗ್ರೇಡ್ 1 ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ರೀಯುತ ಗಣೇಶ್ ಎಣಿಕಲ್ ಮೊನ್ನೆಯಿಂದ ಫೋನ್ ಮಾಡ್ತಿದ್ದಾರೆ, ಯಾವ ಚಟುವಟಿಕೆಗಳೆಲ್ಲ ಒಳ್ಳೆ ರೀತಿಯಿಂದ ಆಗ್ತದ ಆ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಇವತ್ತು ಆಗಮಿಸಿದ್ದಾರೆ ಸರ್. ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಕ್ರೀಡಾ ಭಾರತೀಯ ಅಧ್ಯಕ್ಷರಾದ ಶ್ರೀಯುತ ಕಾರ್ಯಪ್ರೈ ಸರ್ ಮೊನ್ನೆ ತಾನೇ ನಿವೃತ್ತಿ ಆದ್ರು. ಯಾವತ್ತೂ ಕೂಡ ಎಲ್ಲಿ ಕ್ರೀಡೆ ಇರಲಿ ಅಲ್ಲಿ ಬಂದು ಭಾಗವಹಿಸ್ತಾರೆ ಅವರು. ನಮ್ಮ ಈ ಕಾರ್ಯಕ್ರಮಕ್ಕೂ ಕೂಡ ನಾನು ಆಹ್ವಾನ ಕೊಟ್ಟಿದ್ದೆ, ಅವರು ಕರೆಕ್ಟ್ ಟೈಮಿಗೆ ಆಗಮಿಸಿದ್ದಾರೆ ಸರ್. ನಿಮ್ಮ ಸಹಕಾರವನ್ನು ಕೋರುತ್ತಾ ಈ ಸಭೆಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ಲಾವಿಯಾ ಮೇಡಮ್ ಮೊನ್ನೆ 31 ತಾರೀಕಿಗೆ ರಿಟೈರ್ಡ್ ಆದರೂ ಕೂಡ ನಾನು ಹೇಳಿದೆ, ಮೇಡಮ್ ನಾಡ್ದು ಸ್ಪೋರ್ಟ್ಸ್ ವರೆಗೆ ನೀವೇ HM ನಮಗೆ. ಅವರು ಹೇಳಿದ್ರು ಎಸಿಲ್ ಮೇಡಮ್ ಇದ್ದಾರೆ ಅಂತ. ಇಬ್ರು ಸಹ ಬನ್ನಿ, ತೊಂದರೆ ಇಲ್ಲ, ಆದ್ರೂ ನಮ್ಮೊಟ್ಟಿಗೆ ಇದ್ದು ನಮಗೆ ಸಹಕಾರ ಕೊಡ್ಬೇಕು ಮೇಡಮ್ ಅಂತ ಕೇಳ್ಕೊಂಡಾಗ ಅವರು ಇವತ್ತು ಆಗಮಿಸಿದ್ದಾರೆ. ಮೇಡಮ್ ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಜಗದೀಶ್ ಶೆಟ್ರು, KMK ಸರ್ ಮತ್ತೆ ಅವರೆಲ್ಲ ಸೇರ್ಕೊಂಡು ಏನಾದ್ರೂ ನಮ್ಮ ಜಿಲ್ಲಾ ಕ್ರೀಡಾಕೂಟಕ್ಕೆ ಸಂಘದ ವತಿಯಿಂದ ನೀಡ್ಬೇಕಂತ ಕೇಳುವಾಗ ಜಯಂತಿ ಮೇಡಮ್ ಅವರು ಅವರೊಟ್ಟಿಗೆ ಮಾತನಾಡಿ ನನ್ನದು ಸಹ ವೈಯಕ್ತಿಕಗೊಳ್ತೇನೆ ಅಂತ ಹೇಳಿದ್ದಾರೆ. ಮೇಡಮ್ ಅದಕ್ಕೋಸ್ಕರ ಕರೆದದಲ್ಲ, ನಾವು ನಿಮ್ಮನ್ನು ಮೊದಲ ಮೀಟಿಂಗಿಗೆ ಎಲ್ಲದಕ್ಕೂ ಸಹ ಕರೆದಿದ್ದೇವೆ. ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳಿಕೊಳ್ತಾ ನಿಮಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಾಲಕೃಷ್ಣ ಸರ್ ಹೊರಗಡೆ ಇದ್ದಾರೆ, ಫೋನಲ್ಲಿ ಇದ್ದಾರೆ, ಸ್ವಲ್ಪ ಅವರಿಗೂ ಕೂಡ ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಈ ಸಭೆಗೆ ನಮ್ಮ ಎಲ್ಲ BO ಕಚೇರಿಯ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, IRTಗಳು ಮತ್ತೆ BRPಗಳು ಎಲ್ಲರೂ ಸಹ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಿಮ್ಮ ಸಹಕಾರ ಸಹ ಕೊಡ್ತೇನೆ ನಾನು ನಾಡ್ದು ಕ್ರೀಡಾಕೂಟ. ಆಮೇಲೆ ಬ್ಯಾಂಡ್ ಸೆಟ್ ಅಂದ್ರೆ ಬ್ಯಾಂಡ್ ವಾದನೆ ಇರುವಂತ ಶಾಲೆ ನಮ್ಮ ಸಿಸ್ಟರ್ ಪೆರ್ಮನೂರಿಂದ ಕರೆಕ್ಟ್ 9 ಕಾಲಿಗೆ ಬಂದಿದ್ದಾರೆ. ಮತ್ತೆ ಎವರೆಸ್ಟ್ ಸರ್ ನಮ್ಮ ಕಾಶಿ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ನಾವು ಅವರಲ್ಲಿ ವಾಲಂಟಿಯರ್ಸಿಗೆ ಮಕ್ಕಳನ್ನು ಕೇಳಿದ್ದೇವೆ, ಅವರು ಕೂಡ ಆಗಮಿಸಿದ್ದಾರೆ. ಆಮೇಲೆ ಸೈಂಟ್ ಮೇರಿಸ್ ಪ್ರಾಥಮಿಕ ಶಾಲೆಯ ಸಿಸ್ಟರ್ ಮುಖ್ಯ ಶಿಕ್ಷಕಿ ಅವರು ಸಹ ಆಗಮಿಸಿದ್ದಾರೆ. ತಮಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ದೈಹಿಕ ಶಿಕ್ಷಕ ಮಿತ್ರರು ಹಿರಿಯರು ಎಲ್ಲರೂ ಇದ್ದೀರಿ. ಸಂಘದ ಅಧ್ಯಕ್ಷರ ಮೋನಪ್ಪ ಸರ್ ವೇದಿಕೆಗೆ ಬನ್ನಿ. ಅದೇ ರೀತಿ ಸುನೀಲ್ ಸರ್ ಮೂಡಬಿದ್ರೆ ಅಧ್ಯಕ್ಷರ ಮೋನಪ್ಪ ಪಟ್ಟೆ ಪುತ್ತೂರಿನ ಅಧ್ಯಕ್ಷರು ಆಗಮಿಸಿದ್ದಾರೆ. ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಬಂಟ್ವಾಳದಿಂದ ಕೋಶಾಧಿಕಾರಿಯಾದಂತಹ ಚಿನ್ನಪ್ಪ ಅವರು ಆಗಮಿಸಿದ್ದಾರೆ ಸರ್, ನಿಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಬಂದಂತ ನಮ್ಮ ಎಲ್ಲ ದೈಹಿಕ ಶಿಕ್ಷಕರು ಎಲ್ಲರೂ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಇಲ್ಲಿ ಆಗಮಿಸಿದ ನಮ್ಮ ಶಾಲೆಯ ಶಿಕ್ಷಕ ವೃಂದದವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನಮ್ಮ ಹೊಸ ಕುರಲ್ ಮಾಧ್ಯಮದವರು ಬಂದಿದ್ದಾರೆ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಹೋಗುವಂಥ ಒಬ್ಬ ವ್ಯಕ್ತಿತ್ವ, ಅವರ ಆತ್ಮಕ್ಕೆ ನಾವು ಚಿರಶಕ್ತಿಯನ್ನು ಕೋರಿ ಎಲ್ಲರೂ ಕೂಡ 1 ನಿಮಿಷಗಳ ಮೌನ ಪ್ರಾರ್ಥನೆ ಮಾಡೋ. ಓಂ ಶಾಂತಿ ಶಾಂತಿ ಶಾಂತಿ. ಬಹುಶಃ ನಮ್ಮ ಜಿಲ್ಲಾ ಮಟ್ಟದ ಒಂದು ಕ್ರಮಗಳ ಬಗ್ಗೆ ನಮ್ಮ ಪ್ರಸ್ತಾವನೆ ನೋಡಿ ಆಡಬೇಕಂತೇಳಿ ಈ ಶಾಲೆ ಶಿವಕುಮಾರ್ ಸರ್ ಇವರ ಹತ್ರ ವಿನಂತಿ ಮಾಡಿಕೊಟ್ಟಿದ್ದೇನೆ. ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ
ಪೂರ್ವಭಾವಿ ಸಭೆ, 3ನೇ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೀವಿ. ನಾನು ಈ ದಕ್ಷಿಣ ಕನ್ನಡ ಜಿಲ್ಲೆ ಹತ್ತಾವರ ಶಾಲೆಗೆ ಬಂದುಬಿಟ್ಟು 2 ವರ್ಷ ಆಯಿತು. ನಮ್ಮ ಸಹೋದ್ಯೋಗಿಗಳು ಕೆಲವು ಸಲಹೆಗಳನ್ನು ಕೊಟ್ಟಾಗ ನಮ್ಮ ಸರ್ಕಾರಿ ಶಾಲೆಗೆ ಜಿಲ್ಲಾ ಮಟ್ಟದ ಸ್ಪೋರ್ಟ್ಸು ನಡೆಸ್ಕೊಡೋದು ನಮ್ಮ ಜಿಲ್ಲೆಯಲ್ಲಿ ಇದೇ ಫಸ್ಟ್ ಆಗ್ತಿರೋದು ಅಂತ ಹೇಳಿದರು. ಅದಕ್ಕೆ ತುಂಬ ಸಂತೋಷ ಅಂತೇಳಿ ಅಂದ್ಕೊಂಡು ಈಗ ಅದೇ ರೀತಿ ಆ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸ್ಕೊಡೋದು, ಸರ್ಕಾರಿ ಶಾಲೆಯ ಹಿರಿಮೆಯನ್ನು ಹೆಚ್ಚಿಸೋದು ಎಲ್ಲ ನಿಮ್ಮ ಕೈಯಲ್ಲಿದೆ. ನಮ್ಮ ಶಾಲೆಯ ದೈಹಿಕ ಶಿಕ್ಷಕಿಯಾದಂತಹ ಶ್ರೀಮತಿ ಲಿಲ್ಲಿ ಮೇಡಮ್ ಅವರು ಸುಮಾರು ಈಗ ಒಂದು 2 ತಿಂಗಳಿಂದ ಅವರು ಕಣ್ತುಂಬ ನಿದ್ದೆ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ, ಆ ರೀತಿ ಈ ಒಂದು ಕ್ರೀಡಾಕೂಟಕ್ಕೆ ಓಡಾಡ್ತಿದ್ದಾರೆ. ಆದ್ದರಿಂದ ಈಗ ನಮ್ಮ ಇನ್ವಿಟೇಷನ್ಸು ಸಹ ರೆಡಿಯಾಗಿದೆ. ನಾವು ಏನೇ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಈಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ, ಅದರಲ್ಲಿ ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ತಪ್ಪುಗಳುಂಟಾದರೆ ದಯವಿಟ್ಟು ಕ್ಷಮಿಸಬೇಕು ಮತ್ತು ಸಲಹೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಕೋರ್ತಾ ಇದ್ವಿ. ಶಾಲಾ ವತಿಯಿಂದ ಎಲ್ಲರಲ್ಲೂ ಕೊಡ್ತೀವಿ. ಈಗ ಒಟ್ಟಾರೆ ಏನು ಅಂತಂತಂದರೆ, ಈಗ ನಾವು ಮೊದಲನೇ ಮೀಟಿಂಗಲ್ಲಿ ದಿನಾಂಕವನ್ನು ನಿಗದಿಪಡಿಸಿತು, ನಂತರ ಅದು ಅನಿವಾರ್ಯ ಕಾರಣದಿಂದ ಮುಂದೂಡಿತು. 2ನೇ ಮೀಟಿಂಗಲ್ಲಿ ಸನ್ಮಾನ್ಯ ಶಾಸಕರ ಸಮ್ಮುಖದಲ್ಲಾಯಿತು. 3ನೇ ಮೀಟಿಂಗು ಇನ್ನು 8 ದಿವಸ ಇದೆ ಕ್ರೀಡಾಕೂಟ. ಇದರಲ್ಲಿ ನಮ್ಮ ಜಿಲ್ಲೆಯ, ನಮ್ಮ ಬ್ಲಾಕಿನ, ನಮ್ಮ ಮಂಗಳೂರು ದಕ್ಷಿಣ ಬ್ಲಾಕ್ನ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ದೈಹಿಕ ಶಿಕ್ಷಣ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಇವತ್ತು ಅವರಿಗೆ ಕೆಲಸ ಕಾರ್ಯಗಳು, ಕ್ರೀಡಾಕೂಟದಲ್ಲಿ ಏನೇನು ಕೆಲಸ ಕಾರ್ಯಗಳು ಇರ್ತವೆ ಅಂತ ಹೇಳ್ಬಿಟ್ಟು ಎಲ್ಲ ಹಂಚಿಕೊಟ್ಟಿದೆ. ದಯಮಾಡಿ ಎಲ್ಲರೂ ಸಹ ಉತ್ತಮವಾಗಿ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಕ್ರೀಡಾ ಸಮಿತಿಯಿಂದ ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಅದೇ ರೀತಿ ನಮಗೆ ಇನ್ನೇನು ಗೊತ್ತಿರುತ್ತೆ ಹಣಕಾಸಿಂದು ತೊಂದರೆ ಅಂತ ಹೇಳ್ಬಿಟ್ಟು ನಮ್ಮ ಇಲಾಖೆಯಿಂದಲೂ ಭಾರಿ ಕಡಿಮೆ ಬರೋದು, ಅದು ಇನ್ನೂ ಡಿಸೆಂಬರ್ ತಿಂಗಳು ಅಂತ ಹೇಳ್ತಿದ್ದಾರೆ ಬರುವುದು. ಅದರಿಂದ ನಮ್ಮ ಸ್ಥಳೀಯರು, ನಮ್ಮ ಶಾಲೆಯ ಹಿತೈಷಿಗಳು, ರತೀಂದ್ರನಾಥ್ ಸರು ಅವರ ಒಂದು ಧೈರ್ಯದಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೀವಿ. ಅಷ್ಟು ಧೈರ್ಯ ತುಂಬಿದ್ದಾರೆ. ನಮ್ಮ ರೋಟರಿ ಕ್ಲಬ್ಬು, ನಮ್ಮ ಬಾಲಕೃಷ್ಣ ಸರ್, ಅವರ ಪದಾಧಿಕಾರಿಗಳು ಎಲ್ಲರೂ ಸಹ ಒಳ್ಳೆಯ ಸಹಕಾರ ಕೊಡ್ತಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಬ್ಲಾಕಿನ ನಮ್ಮ ಶಾಲಾ ಹಿತೈಷಿಗಳಿಂದ ಎಲ್ಲರೂ ಒಳ್ಳೆಯ ಸಹಕಾರ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀವಿ. ಅದು ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ಯಾವ ರೀತಿ ಯಾವ ಹಣಕಾಸಿನಲ್ಲಿ ವ್ಯತ್ಯಾಸ ಆಗಿದೆ, ಎಷ್ಟು ಬಂದಿದೆ, ಎಷ್ಟು ಖರ್ಚಾಗಿದೆ ಅನ್ನೋದು ಮಾಹಿತಿ ತಿಳಿಯುತ್ತೆ. ಒಟ್ಟಾರೆ ಏನು ಅಂತಂತಂದರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದೇ ಮೊದಲನೇದಾಗಿ ನಮ್ಮ ಈ ರೀತಿಯಂತಹ ಕ್ರೀಡಾಕೂಟ, ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೀತಾ ಇರೋದು. ಆದ್ದರಿಂದ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಅತ್ಯುತ್ತಮವಾಗಿ ಸಹಕರಿಸಿ ನಮ್ಮ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧಿಕಾರಿ ವೃಂದದವರಲ್ಲಿ, ನಮ್ಮ ಶಾಲಾ ಹಿತೈಷಿಗಳಲ್ಲಿ, ನಂತರ ನಮ್ಮ ಎಲ್ಲ ದೈಹಿಕ ಶಿಕ್ಷಕರುಗಳಲ್ಲಿ, ನಮ್ಮ ಒಟ್ಟಿನಲ್ಲಿ ನನ್ನ ಎಲ್ಲ ವೃತ್ತಿ ಮಿತ್ರರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಡ್ತಿದ್ದೀನಿ. ದಯವಿಟ್ಟು ಸಹಕರಿಸಿ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೆ ಕ್ಷಮಿಸಿ, ಮತ್ತೆ ಸಲಹೆ ಕೊಡಿ, ಅದಕ್ಕೆ ನಾವು ತಿದ್ದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಒಟ್ಟಾರೆ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರೂ ನಡೆಸುವಂತೆ ಸಹಕರಿಸಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಕೋರುತ್ತಾ ನನ್ನ 2 ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕ್ರೀಡಾಕೂಟದ ಸಮಗ್ರ ಜವಾಬ್ದಾರಿ ಹೊತ್ತವರು ಶ್ರೀಯುತ ಶಿವಕುಮಾರ್ ಸರ್ ಅವರು ನಮ್ಮೆಲ್ಲರ ಕೂಡ ಸಹಕಾರವನ್ನು ಕೋರಿದರೆ ನಾವೆಲ್ಲರೂ ಕೂಡ ಅವರಿಗೆ ಉತ್ತಮವಾಗಿ ಸ್ಪಂದಿಸುವ ಮೂಲಕ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ನಡೆಯುತ್ತಿರುವಂಥ ಜಿಲ್ಲಾ ಮಟ್ಟದ ಈ ಒಂದು ಕ್ರೀಡಾಕೂಟ ನಾವು ಭೂತು ಎನ್ನುವಂಥ ಹಿಂದೆ ನಡೀಲಿಲ್ಲ ಅಂತೆ ಅನ್ನುವಂಥ ರೀತಿಯಲ್ಲಿ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಸಹಕರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂಚೆ ಇರುವ ಅಂತೇಳಿ ಮಾತನಾಡಿದಂಥ ಶಿವಕುಮಾರ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಈಗ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಸಮಯ. ಶ್ರೀಯುತ ನಮ್ಮ ತಾಲೂಕಿನ ಶಿಕ್ಷಣಾಧಿಕಾರಿಗಳು ದಯವಿಟ್ಟು ಈ ಒಂದು ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ವಿನಂತಿ ಮಾಡಿಕೊಳ್ತಿದ್ದೇನೆ.
ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಜರುಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮೊದಲು ನಮ್ಮ ಜನಪ್ರಿಯ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಾನಿದ್ದೇನೆ, ನೀವು ಮುಂದುವರಿಸಿ, ನಾನಿದ್ದೇನೆ ಎಂಬುವಂಥವನ್ನು ಒಂದು ಮಾತನ್ನು ಹೇಳಿ ನಮ್ಮನ್ನೆಲ್ಲ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಿ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರನ್ನ ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತೀನಿ. ಜೊತೆಗೆ ಅತಿ ಮುಖ್ಯವಾಗಿ ನಮ್ಮ ದೈಹಿಕ ಶಿಕ್ಷಕರಾದಂಥ ಇಸ್ಮಾಯಿಲ್ ಅವರು ತೀರೋದು ತುಂಬ ಬೇಸರ ಆಯಿತು. ನೋಡಿ, ಇದೆ ಮನುಷ್ಯನಿಗೆ ಹಣ ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ಅಂತಸ್ತು ಬರುತ್ತೆ ಹೋಗುತ್ತೆ. ಒಳ್ಳೆಯ ಮನುಷ್ಯ ಅಂತ ನಾವು ನೆನ್ಕೋತೀವಲ್ಲ, ಅದು ಯಾವತ್ತೂ ಶಾಶ್ವತ. ಮತ್ತು ಇನ್ನೂ ಒಂದು ಮಾತು ಹೇಳ್ತೀವಿ, ಏನು ಒಳ್ಳೆಯವರನ್ನ ಬೇಗ ಕರ್ಕೊಳ್ತಾನೆ ದೇವರು ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನಮಗೆ ತುಂಬ ಬೇಸರ ಆಗ್ತದೆ. ಅವತ್ತು ನೋಡಿದಾಗ ಆ ಮನುಷ್ಯನ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ನಾವು ಯಾವ ಕೆಲಸ ಕೊಟ್ಟರು ಸರ್ ಇಲ್ಲ ಅಂತಿರ್ತಿಲ್ಲ, ನಿಮ್ಗೆ ಯಾವುದೇ ಕೆಲಸ ಕೊಡಿ ಖುಷಿ ಆಯ್ತು ಸರ್, ಆಯ್ತು ಸರ್ ಬನ್ನಿ ಅಂದರೂ ಬರ್ತಿರ್ತಿಲ್ಲ, ಕೂತ್ಗಳಿಂದ ಕೂತ್ಕೋತಿರ್ತಿಲ್ಲ. ಅಷ್ಟು ಸಿಂಪಲ್ಲು ಮತ್ತು ಅಷ್ಟು ಆ್ಯಕ್ಟಿವ್ ಪರ್ಸನ್. ಯಾವ ಕೆಲಸ ಕೊಟ್ಟರು ಆಗಲ್ಲ ಅಂತ ಹೇಳ್ತಿರ್ಲಿಲ್ಲ. ಹಾಗಾಗಿ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ನೆನ್ಕೊಳ್ಳಿಕ್ಕೆ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅತ್ತಾವರ ಸಂಸ್ಥೆಯಲ್ಲಿ ಈ ನಮ್ಮ ಶಿಕ್ಷಣ ಆಸಕ್ತರು, ನಮ್ಮೆಲ್ಲರ ಹಿತೈಷಿಗಳು ಈ ಕ್ರೀಡಾಕೂಟ ಅತ್ಯುತ್ತಮವಾಗಿ ಮೂಡಿಬರಲಿಕ್ಕೆ ತುಂಬ ಹೃದಯದ ಸಹಕಾರವನ್ನು ನೀಡ್ತಿರುವಂಥ ನಮ್ಮ ರಿತೇಂದ್ರ ಶರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಗೌರವಾನ್ವಿತ ನಮ್ಮ ಸಹೋದ್ಯೋಗಿ ಮಿತ್ರರು, ಗೌರವಾನ್ವಿತ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಕೂಡ ಮಗದೊಮ್ಮೆ ನನ್ನ ತುಂಬ ಹೃದಯದ ಹಿರಿಯವರಿಗೆ ನಮಸ್ಕಾರಗಳು, ಕಿರಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕ್ರೀಡಾಕೂಟ ಚೆನ್ನಾಗಿ ನಡೀಬೇಕು. ನಿಮ್ಮೆಲ್ಲರ ಅತಿ ಮುಖ್ಯವಾದ ಒಂದು ಕೆಲಸವಾಗಿದೆ. ಹೊರಗಡೆಯಿಂದ ಬೇರೆ ಬೇರೆ ತಾಲೂಕುಗಳಿಂದಲೂ ಕೂಡ ಗೌರವಾನ್ವಿತ ಅಧ್ಯಕ್ಷರುಗಳು ಈ ಒಂದು ಸಭೆಗೆ ಹಾಜರಾಗಿದ್ದೀರಿ. ನಿಮ್ಮ ಸಹಕಾರವೂ ಕೂಡ ಅತಿ ಮುಖ್ಯ. ಏನು ನಾವು ಜಿಲ್ಲಾ ಮಟ್ಟದ ಒಂದು ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೀವಿ, ಎಲ್ಲೂ ಕೂಡ ಲೋಪದೋಷಗಳಾಗಬಾರ್ದು. ಮಕ್ಕಳಿಗೆ ಪ್ರಾಮಾಣಿಕ ನ್ಯಾಯ ಸಿಗುವಂತೆ ನೀವು ಕೆಲಸವನ್ನು ಮಾಡಬೇಕು. ಮಕ್ಕಳ ಸುರಕ್ಷತೆ ಅತಿ ಮುಖ್ಯ. ಮಕ್ಕಳ ಸುರಕ್ಷತೆ ಒಂದು ಚೂರು ಲೋಪದೋಷ ಆದರೆ ಇಲ್ಲಿ ನಮ್ಮ ಕ್ರೀಡಾಕೂಟ ಸಂಪೂರ್ಣವಾಗಿ ನಿಂತು ಹೋಗುವಂಥ ಸಾಧ್ಯತೆಗಳಿರ್ತದೆ. ಆ ಒಂದು ಸಲುವಾಗಿ ನಾವು ಮೈಯೆಲ್ಲ ಕಣ್ಣಾಗಿ ಇರುವಂತೆ ನಾವು ಮಕ್ಕಳ ಸುರಕ್ಷತೆಯ ಗಮನವನ್ನು ಕೊಡಬೇಕಾಗ್ತದೆ. ಮತ್ತು ಎಲ್ಲ ವಿವಿಧ ಸ್ಥಳಗಳಿಂದ ಆಗಮಿಸುವಂಥ ಮಕ್ಕಳನ್ನು ನಾವು ಸುರಕ್ಷಿತವಾಗಿ ಕರ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುರಕ್ಷಿತವಾಗಿ ಮತ್ತೆ ಅವರು ತಲುಪುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಜೊತೆಗೆ ನಮ್ಮ ಕ್ರೀಡಾಕೂಟಗಳು ಕೂಡ ಸಕಾಲಕ್ಕೆ ಮುಗಿಬೇಕು. ತಡ ಆಯಿತು ಅಂದರೆ ತುಂಬ ಇಂಟೀರಿಯರ್ ಸ್ಥಳಗಳು, ಬಸ್ಸುಗಳೇ ಇಲ್ಲದಿರುವಂಥ ಸ್ಥಳಗಳು ಕೂಡ ನಮ್ಮ ಜಿಲ್ಲೆಯಲ್ಲಿದ್ದಾವೆ. ಹಾಗಾಗಿ ಸಕಾಲಕ್ಕೆ ಸಮಯವನ್ನು ಪಾಲನೆ ಮಾಡಿ ಸಕಾಲಕ್ಕೆ ಅವರು ಬರಬೇಕು, ಭಾಗವಹಿಸಬೇಕು. ಮತ್ತು ಬೆಳಕು ಇದ್ದಾಗಲೇ ಅವರವರ ಮನೆಗಳಿಗೆ ತಲುಪುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಸಮಿತಿಯವರಿಗೂ ಕೂಡ ನಾನು ಮನವರಿಕೆ ಮಾಡ್ಕೊಳ್ತೀನಿ ಮತ್ತು ಕೋರಿಕೆಯನ್ನು ಸಲ್ಲಿಸ್ತೀನಿ. ಚೆನ್ನಾಗಿ ಆಗಬೇಕು, ಯಾವುದೇ ಲೋಪದೋಷಗಳಾಗಬಾರ್ದು. ಎಲ್ಲರೂ ಏನು ನನ್ನ ಸಹೋದ್ಯೋಗಿ ಬಂಧುಗಳು ಎಲ್ಲ ನೀವು ಇಲ್ಲಿ ಆಸಕ್ತರಾಗಿದ್ದೀರಿ, ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ಪ್ರತಿಯೊಂದು ಇದರಲ್ಲೂ ಕೂಡ ನನ್ನದು ಅನ್ಕೋಬಾರ್ದು, ನಮ್ಮ ಕಾರ್ಯಕ್ರಮ ಅಂತ ತಿಳ್ಕೋಬೇಕು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ತಾವು ಸಕ್ರಿಯವಾಗಿ ಭಾಗವಹಿಸಬೇಕು. ಎಲ್ಲೂ ಕೂಡ ಕಿಂಚಿಚ್ಚು ಕೂಡ ಲೋಪ ಆಗಬಾರ್ದು ಅಂತ ಆಗೋದಿಲ್ಲ. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತೀರ ಎಂಬುವಂಥ ಭರವಸೆ ಇದೆ, ಮಾಡ್ತೀರಾ, ವೆರಿ ಗುಡ್. ಆತ್ಮವಿಶ್ವಾಸ ನನಗಿದೆ. ಆದರೆ ನಾವು ಇನ್ನೂ ಒಂಚೂರು ಎಚ್ಚರಿಕೆಯನ್ನು ವಹಿಸ್ಕೊಂಡು ಚೆನ್ನಾಗಿ ಕೆಲಸ ಮಾಡೋಣ. ಇವತ್ತು ಕಾರ್ಡು ಇನಾಗ್ರೇಷನ್ ಇದೆ, ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ಯಾರು ಬಿಟ್ಟು ಹೋಗಬಾರ್ದು, ಯಾರು ನಮ್ಮನ್ನು ಕರೀಲಿಲ್ಲ, ಗಮನಿಸ್ತಿಲ್ಲ ಅಂತ
ಪದಗಳು ಬರಬಾರ್ದು. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಅಧ್ಯಕ್ಷರುಗಳು ಮತ್ತು ಎಲ್ಲ ಟೀಮ್ ವರ್ಕ್ ಆಗಿ ಸೇರಿಕೊಂಡು ಕೆಲಸವನ್ನು ಮಾಡೋಣ, ಸಕ್ಸಸ್ ಮಾಡೋಣ. ಚೆನ್ನಾಗಿ ಮಾಡಿದ್ರು ಕಣಪ್ಪ ನಮ್ಮ ಮಂಗಳೂರು ದಕ್ಷಿಣ ವಲಯದವರು ಕ್ರೀಡಾಕೂಟವನ್ನು ಚೆನ್ನಾಗಿ ನಡೆಸಿಕೊಟ್ರು ಎಂಬುವಂಥ ಹೆಸರು ಬರಬೇಕು. ಜನಪ್ರತಿನಿಧಿಗಳಿಂದಲೂ ಹೆಸರು ಬರಬೇಕು, ಪೋಷಕರಿಂದಲೂ ಬರಬೇಕು, ಮಕ್ಕಳಿಂದಲೂ ಬರಬೇಕು. ಎಲ್ಲವನ್ನೂ ನಿರೀಕ್ಷೆ ಮಾಡ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಅನಿಸುತ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕ್ರೀಡಾಕೂಟದ ಯಶಸ್ಸಿನ ಬಗ್ಗೆ, ನಮ್ಮೆಲ್ಲರ ಕರ್ತವ್ಯಗಳ ಬಗ್ಗೆ ನಮಗೆ ಸಮಗ್ರವಾಗಿ ಮಾರ್ಗದರ್ಶನ ನೀಡಿರುವಂಥ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ನಮ್ಮ ನಾಡಿನ ಕ್ರೀಡಾಕೂಟ ನಡೀಬೇಕಾದ ಅದರ ವ್ಯವಸ್ಥೆಗಳ ಬಗ್ಗೆ ಮಾತಾಡಬೇಕಂತ ವಿನಂತಿ ಮಾಡಿಕೊಳ್ತೇವೆ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮೈಸೂರು ವಿಭಾಗದ ಕಾರ್ಯಾಧ್ಯಕ್ಷರು ಶ್ರೀಯುತ ತ್ಯಾಗಮಹಳ್ಳಿ ಕಳಗಳೆ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ವೃತ್ತಿ ಬಾಂಧವರೇ, ತಮಗೆಲ್ಲ ಗೊತ್ತಿದೆ ಈಗ ಜಿಲ್ಲಾ ಹಂತದ್ದು, ಜಿಲ್ಲಾ ಮಟ್ಟದ್ದು ಕ್ರೀಡಾಕೂಟ ಅಂದರೆ ಯಾವ ರೀತಿ ಇರ್ತದೆ ಅಂತ. ಎಲ್ಲದಕ್ಕೂ ವಿಭಿನ್ನವಾಗಿ ಇರುವಂಥ ಒಂದು ಅಥ್ಲೆಟಿಕ್ ಕ್ರೀಡಾಕೂಟ. ಬೇರೆ ಯಾವುದೇ ಮತ್ತು ಕ್ರೀಡಾ ಪಂದ್ಯಾಟಗಳಿಗೆ ಒಂದು ಅದಕ್ಕಿಂತಲೂ ಉತ್ಕೃಷ್ಟ ಮಟ್ಟದಲ್ಲಿ ನಡೆಯುವಂಥದ್ದು ಯಾವಾಗಲೂ ಕ್ರೀಡಾಕೂಟ. ಕ್ರೀಡಾಕೂಟದಲ್ಲಿ ಎಲ್ಲ ವ್ಯವಸ್ಥೆಗಳು ಇರ್ತವೆ. ತಮಗೆ ಗೊತ್ತಿದ್ದ ಹಾಗೆ ಈಗಾಗಲೇ ಆಹಾರದ್ದು ಫುಡ್ಡು ವೆರಿ ಇಂಪಾರ್ಟೆಂಟ್. ತಮಗೆಲ್ಲ ಗೊತ್ತಿದೆ, ಯಾವಾಗಲೂ ಒಂದು ಪಂದ್ಯಾಟ ಆಗಲಿ, ಕ್ರೀಡಾಕೂಟ ಆಗಲಿ, ಮದುವೆ ಆಗಲಿ, ಯಾವುದೇ ಸಮಾರಂಭ ಊಟ ತಿಂಡಿ ಯಾವ ರೀತಿಯಲ್ಲಿ ಆಗಿದೆ ಅದರ ಮೇಲೆ ಸಕ್ಸಸ್ ಬರುವಂಥದ್ದು. ಹಾಗಾಗಿ ಫುಡ್ಡಿನ ಬಗ್ಗೆ ಬಹಳ ಇಲ್ಲಿರುವಂಥ ಗೌರವಾನ್ವಿತ ಅತಿಥಿವರಿಯರಿದ್ದಾರೆ. ಅದಕ್ಕೆ ಯಾವ ರೀತಿ ಎಲ್ಲಿ ಕೊಡದ ಹಾಗೆ ವ್ಯವಸ್ಥೆಗಳು. ಒಂದು ಕಡೆ ಉದ್ಘಾಟನಾ ಕಾರ್ಯಕ್ರಮ, ಉದ್ಘಾಟನೆ ಯಾವ ರೀತಿ ಸಕ್ಸಸ್ ಫಸ್ಟ್ ಯಾವ ರೀತಿ ಆಗ್ತದೆ ಅದೇ ರೀತಿಯಲ್ಲಿ ಎಂಡಿಂಗ್ ಕೂಡ ಆಗ್ತದೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಉದ್ಘಾಟನೆ ಯಾವ ರೀತಿ ಇರ್ತದೆ, ಮತ್ತು ಈ ವ್ಯವಸ್ಥೆಗಳು, ಕ್ರೀಡಾಧಿಕಾರಿಗಳು ದೈಹಿಕ ಶಿಕ್ಷಕರ ಕರ್ತವ್ಯಗಳ ಬಗ್ಗೆ ನಮ್ಮ ಪ್ರಮೋದ್ ಕುಮಾರ್ ಅವರೇ ಹೇಳ್ತಾರೆ. ನಾನು ಯಾವ ರೀತಿ ಉದ್ಘಾಟನೆ ಯಾವ ರೀತಿ ಇರ್ತದೆ ಮತ್ತು ನಮ್ಮ ವ್ಯವಸ್ಥೆಗಳು ಯಾವ ರೀತಿ ಇಷ್ಟ ತನಕ ಸಜ್ಜುಗೊಂಡಿದೆ ಎಂಬುದರ ಬಗ್ಗೆ ಮಾತ್ರ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಉದ್ಘಾಟನೆ 11 ಗಂಟೆಗೆ ನಮ್ಮ ಈವೆಂಟ್ಗಳು ಪ್ರಾರಂಭ ಅಂತೇಳಿ ಇದೆ ನಮ್ಮ ಇದರಲ್ಲಿ ಆರ್ಡರ್ ಆಫ್ ಈವೆಂಟಲ್ಲಿ. ಅದಕ್ಕಿಂತ ಮೊದಲು ಉದ್ಘಾಟನೆ ಆಗಬೇಕು. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು. ಒಂದು ಒಳ್ಳೆ ರೀತಿಯಲ್ಲಿ ಪಥಸಂಚಲನ ಬರಬೇಕು, ಮಕ್ಕಳನ್ನ ಮೆರವಣಿಗೆ ರೂಪದಲ್ಲಿ ತರಬೇಕು. ಮೆರವಣಿಗೆ ತರಬೇಕು ಅಂತಂದರೆ ಅದಕ್ಕೆ ಗೊಂಬೆಗಳು ಬೇಕು, ಚೆಂಡೆ ಬೇಕು, ನಮ್ಮ ತುಳುನಾಡಿನ ಕಲೆಗಳಾಗಿರುವಂಥ ಬೇರೆ ಬೇರೆ, ಅದು ಕಂಗಿಲಾಗಿರ್ಬೋದು, ಜನಪದ ಶೈಲಿ, ನಮ್ಮ ಯಕ್ಷಗಾನ ಶೈಲಿಯ ಯಕ್ಷಗಾನ ನೃತ್ಯ, ಅದು ಅದಕ್ಕೆ ಸಂಬಂಧಪಟ್ಟಂಥ ವೇಷಗಳು ಆಗಿರ್ಬೋದು. ಹೀಗೆ ಅದು ಬರಬೇಕು ಅಂತಾದರೆ ನಮ್ಮ ತಂಡಗಳು ಸಜ್ಜುಗೊಳ್ಬೇಕು. ಯಾಕೆಂದರೆ ಎಷ್ಟೇ ಮೆರವಣಿಗೆಯಲ್ಲಿ ಕಲಾತ್ಮಕವಾಗಿ ಮೂಡಿ ಬಂದರೂ ಕೂಡ ಅಲ್ಲಿ ಕ್ರೀಡಾಪಟುಗಳು ಇಲ್ಲ ಅಂತಂದರೆ ನೀರಸವಾಗಿ ಆಗಿರುತ್ತೆ, ಪತ್ರಿಕೆಯಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಬರಲ್ಲ. ಹಾಗಾಗಿ ಇದನ್ನು ನಮ್ಮ ಪಂಪೆ, ನಮ್ಮ ಹರೀಶ್ರೈಗಳ ಶಾಲೆ ಅಲ್ಲಿಂದ ಮಕ್ಕಳನ್ನೆಲ್ಲ ಸಂಯೋಜನೆ ಮಾಡಿ ಅಲ್ಲಿಂದ ಮಕ್ಕಳನ್ನ ಕರೆದುಕೊಂಡು ಬರೋದು ಅಂತೇಳಿ ಸರಿಸುಮಾರು ನಾವು 9 ಗಂಟೆಗೆ ನಾವು ಇಲ್ಲಿ ಮಂಗಳಾ ಸ್ಟೇಡಿಯಂ, ಯಾಕಂದರೆ ಡೈರೆಕ್ಟ್ ನಾವು ಅಲ್ಲಿಗೆ ಅಂತ ಹೇಳಿದ್ರು ಕೂಡ ಎಲ್ಲ ಮಕ್ಕಳು ಅಲ್ಲಿಗೆ ಬರುವುದಿಲ್ಲ. ನಾವು ತಾಲೂಕು ವೈಸ್ ಮಕ್ಕಳನ್ನ ರೆಡಿ ಮಾಡಿ, ವಿಶೇಷವಾಗಿ ಮಂಗಳೂರು ದಕ್ಷಿಣ ಈಗ ಆಲ್ರೆಡಿ ಹತ್ತಿರ ಇರುವಂಥ ತಾಲೂಕು ಮತ್ತು ಉತ್ತರ ಎರಡಕ್ಕೂ ಸಮ ಭಾಗದಲ್ಲಿ ಸಿಗ್ತದೆ. ಹಾಗಾಗಿ ಮಂಗಳೂರು ದಕ್ಷಿಣ ಮತ್ತು ಉತ್ತರ ಇನ್ನೂ ಹತ್ತಿರ ಹೋಗಿದ್ರೆ ಮೂಡಬಿದರೆಯವರು, ಇವರು ಆದಷ್ಟು ಒಂದು 9 ಗಂಟೆಗೆಲ್ಲ ಬಂದರೆ ನಮ್ಮ ಟೀಮನ್ನು ಫಸ್ಟಿಗೆ ರೆಡಿ ಮಾಡಿ ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತೇವೆ. ಪಥಸಂಚಲನೆ ಕೂಡ ಮಾರ್ಕ್ಗಳಿದೆ, ಒಳ್ಳೆಯ ಪ್ರಶಸ್ತಿ ಎಲ್ಲ ಇದೆ, ಪಾರಿತೋಷಕ ಬಹುಮಾನಗಳೆಲ್ಲ ಇರುವ ಕಾರಣ ನಾವು ತಾಲೂಕಿಂದ ಬರುವಾಗಲೇ ಅವರಿಗೆ ಒಳ್ಳೆಯ ಕ್ರೀಡಾ ಸಮವಸ್ತ್ರವನ್ನು ನೀಡಿ ಆ ಮಕ್ಕಳನ್ನ ಕರೆದುಕೊಂಡು ಬಂದರೆ ಬಹಳ ಒಳ್ಳೆಯದು ಅಂತೇಳಿ ನಾವು ಅದಕ್ಕೆ ಒಂದು ಪೂರ್ವ ತಯಾರಿ ಮಾಡಿಕೊಡೋದು ಕೂಡ ದಿನ ಇದೆ. ನಾವು ಮಂಗಳೂರು ದಕ್ಷಿಣಕ್ಕೆ ಈಗಲೇ ಸಂಘದ ವತಿಯಿಂದ ಟಿ ಶರ್ಟ್ ಕೊಡೋದು ಅಂತೇಳಿ ಆಗಿದೆ. ಹಾಗೆ ಒಳ್ಳೆಯ ಸಮವಸ್ತ್ರದೊಂದಿಗೆ ಬಂದರೆ ಆ ಮಕ್ಕಳು ಮಾರ್ಚ್ ಫಸ್ಟಲ್ಲಿ ಬರ್ತಾರೆ. ಮಾರ್ಚ್ ಫಸ್ಟಲ್ಲಿ ನೇರವಾಗಿ ಫಸ್ಟ್ 9 ಗಂಟೆಗೆ ಬಂದ ತಂಡಗಳನ್ನು ಮಂಗಳೂರು ದಕ್ಷಿಣ, ಉತ್ತರ ಮತ್ತು ಮೂಡಬಿದ್ರೆ, ಬಂಟ್ವಾಳ, ಸ್ವಲ್ಪ ಆಚೆ ಹೋದ ಕೂಡ ಬೆಳ್ತಂಗಡಿ, ಮತ್ತು ಸ್ವಲ್ಪ ಪುತ್ತೂರು, ಮತ್ತು ಲಾಸ್ಟಿಗೆ ನಮ್ಮ ಸುಳ್ಯ, ಹೀಗೆ ಕಡೆಯ ತಾಲೂಕಾಗಿ ನಾವು ಸ್ವಲ್ಪ, ಯಾಕಂದರೆ ಅವರು ದೂರದಿಂದ ಬರ್ತಾರೆ, ಹೀಗೆ ಸಜ್ಜುಗೊಳಿಸಿ ಈ ಸುಳ್ಯ ತಾಲೂಕು, ಪುತ್ತೂರು ತಾಲೂಕು ಸಂಖ್ಯೆ ಕಡಿಮೆ ಇದ್ದರೂ ಕೂಡ 10 ಮಂದಿ ಆದರೆ 10 ಮಂದಿ ನಾವು ಫಸ್ಟಿಗೆ ಟೀಮ್ ಆಗಿ ಇಲ್ಲಿಂದಲೇ ಮಂಗಳೂರು ಸ್ಟೇಡಿಯಂದಲೇ 9:30ಗೆ ಕರೆದುಕೊಂಡು ಹೋಗುದು ಅಂತೇಳಿ ಶಾರ್ಪ್ 9:30ಗೆ ನಾವು ಸಮಯವನ್ನು ಯಾವುದಕ್ಕೂ ಕರೆಕ್ಟಾಗಿ ಹಂಚಿಕೊಂಡು ಹೋದರೆ ಖಂಡಿತ ನಿಮ್ಮ ವ್ಯವಸ್ಥೆಗಳು ಬಹಳ ಅದ್ಭುತವಾಗಿ ನಡೆಯುತ್ತದೆ. ಯಾಕಂದರೆ ಮೆರವಣಿಗೆನೇ ಬರದಿದ್ದರೆ ಉದ್ಘಾಟನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಮೆರವಣಿಗೆಗೆ ಸರಿಯಾದ ಕ್ರೀಡಾಪಟುಗಳು ಪ್ಲಸ್ ನಾವು ಏನು ಡ್ಯೂಟಿಗೆ ಹಾಕಿದ್ದೇವೆ ಅವರು ಆ ಮಕ್ಕಳನ್ನ ಸಜ್ಜುಗೊಳಿಸಿ ಅವರನ್ನು ಕರೆದುಕೊಂಡು ಹೋಗುವಂಥದ್ದು ಅಲ್ಲಿಗೆ ಬಾಂಬೆಯಿಂದ ಆ ಮಕ್ಕಳನ್ನ ಚಂದ ಮಾಡಿ ಅಚ್ಚುಕಟ್ಟಾಗಿ ಮುಂದುಗಡೆ ಕಲಾತ್ಮಕವಾಗಿ, ಮತ್ತು ನಂತರ ನಮ್ಮ ದೈಹಿಕ ಶಿಕ್ಷಕರು ಎಲ್ಲ ಟಿ ಶರ್ಟ್ಗಳನ್ನೆಲ್ಲ ಕೊಡ್ತಾರೆ, 2 ಟಿ ಶರ್ಟ್ಗಳನ್ನು ನಾವು ಅವತ್ತಿನ ಟಿ ಶರ್ಟ್ಗಳನ್ನ ಸಹ ಚಂದ ಮಾಡಿ ಧರಿಸಿಕೊಂಡು ನಾವು ಕೂಡ ಮೆರವಣಿಗೆಯಲ್ಲಿ ಬರುವಂತಹ ಕ್ರಮ. ಅಲ್ಲಿ ದೈಹಿಕ ಶಿಕ್ಷಣ ಆಪರೇಟಾಗಿ ನಾವು ಕರೀಲಿಕ್ಕೆ ಮೈಕಲ್ಲಿ ಎಲ್ಲ ಸಮಯ ಇಲ್ಲ, ನಾವು ಕೂಡ ಒಂದು ಪಾಲು ಅಂತೇಳಿ ನಾವು ಕೂಡ ಒಂದು ಇಡೀ ಎಲ್ಲ ನಮ್ಮ ತಂಡ ಅದು ಯಾವುದೇ ಕ್ಯಾಟಗರಿಯಲ್ಲಿ ಹಾಕಿರಲಿ ನಾವು
ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಕ್ಕಳ ಹಿಂಭಾಗದಲ್ಲಿ ನಾವು ಬರುವಂಥದ್ದು. ಮತ್ತೆ ಚೆಂಡೆಯೊಟ್ಟಿಗೆ ನಮ್ಮ ಅತಿಥಿಗಳು ಬರ್ತಾರೆ. ಅದು ಯಾವ ಹಂತದಲ್ಲಿ ಬರ್ತಾರೆ ಅಂದರೆ ಉದ್ಘಾಟನೆಯ ಸಂಪೂರ್ಣ ಜವಾಬ್ದಾರಿ ನನಗೆ ಕೊಟ್ಟ ಕಾರಣ ನಾನು ಒಂದು 2 ದಿನ ಮುಂಚೆನೆ ಅದಕ್ಕೊಂದು ಪಟ್ಟಿ ಯಾವುದಾದ್ರೂ ಕೂಡ ಹಾಗೆ ಸಿಸ್ಟಮೆಟಿಕಲಿ ಒಂದು ಮಾದರಿಯಾಗಿ ಇಷ್ಟ ತನಕ ಯಾರು ಮಾಡಿರ್ಬೋದು ಮುಂದಕ್ಕೆ ಮಾಡಬೇಕು, ಆ ರೀತಿಯಲ್ಲಿ ನಾವು ಸಜ್ಜುಗೊಳ್ಳುವ ಹಾಗೆ ಒಂದು ಮೆರವಣಿಗೆಯನ್ನು ಮಾಡಿಕೊಳ್ಳೋಣ. ಸರಿಯಾಗಿ ಒಂದು 10:15 ಎಷ್ಟು ಬೇಗ ಆದರೂ ಕೂಡ 10:15 ಗಂಟೆ 10 ಗಂಟೆ 10 ಕಾಲ ಗಂಟೆ ಆಗ್ತದೆ. ನಮ್ಮ ಸಮಯ 10 ಗಂಟೆ ಒಳಗಡೆ ಬರಬೇಕು. ಇನಾಗ್ರೇಷನ್ 10 ಗಂಟೆಗೆ ಪ್ರಾರಂಭ ಆಗಬೇಕು ಅಂತ ಒಂದು ಇದು. ಮತ್ತೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಂಗಳ ಸ್ಟೇಡಿಯಂ ಮೊದಲು ಉದ್ಘಾಟನೆ ಆಗುವಂಥ ಸ್ಥಳದಲ್ಲಿ ಆಗುವುದಲ್ಲ, ಸ್ವಲ್ಪ ಸರ್ಕಾರಿ ನೌಕರರ ಒಂದು ಕ್ರೀಡಾಕೂಟ ಆಗಿದೆ, ನೀವು ನೋಡಿರ್ಬೋದು. ಅಲ್ಲಿ ವೇದಿಕೆಯನ್ನು ರೆಡಿ ಮಾಡಿರ್ತೇವೆ. ಮೊದಲನೇ ವೇದಿಕೆ ಸಣ್ಣ ವೇದಿಕೆ ಆದ ಕಾರಣ ಅದರ ಹತ್ತಿರ ಎಡಭಾಗದಲ್ಲಿ ದೊಡ್ಡ ವೇದಿಕೆ ಮಾಡಿಕೊಂಡು ಅಲ್ಲಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಅಂತೇಳಿ. ಹಾಗೆ ಮತ್ತೆ 11 ಗಂಟೆ ನಂತರ ಈವೆಂಟ್ಸ್ಗಳು ಪ್ರಾರಂಭ ಆಗ್ತದೆ. ಎಲ್ಲ ವಸತಿ ವ್ಯವಸ್ಥೆ ಇದೆ. ವಸತಿ ವ್ಯವಸ್ಥೆಗೆ ಈಗಾಗಲೇ ತುಂಬ ಮಂದಿ ಪುತ್ತೂರು ತಾಲೂಕಿನವರಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಮೊದಲನೇ ದಿನ ನಾವೊಂದು ವಿನಂತಿ ಮಾಡ್ತೇವೆ, 2ನೇ ದಿನ ಇದ್ದವರು ಕೂಡ ಮೊದಲನೇ ದಿನ ಬರಬೇಕು ಅಂತೇಳಿ. ಯಾಕೆಂದರೆ ಗೊತ್ತಿದೆ ನಿಮಗೆ, ನಾವು ಅದರಲ್ಲಿ ಮರುದಿನ ಈವೆಂಟ್ ನಾನು ಬರುವುದಿಲ್ಲ ಅಂತ ಹೇಳಿದರೆ ಅರ್ಧಕ್ಕರ್ಧ ಮಕ್ಕಳು ಇರುವುದಿಲ್ಲ. ನಮಗೆ ಎಲ್ಲ ಪಥಸಂಚಲನದಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲದಕ್ಕೂ ತೊಡಕಾಗುತ್ತದೆ. ಹಾಗಾಗಿ ಎಲ್ಲ ಮಕ್ಕಳು ಫಸ್ಟ್ ಡೇ ಬರಲೇಬೇಕು ಎನ್ನುವಂಥ ಒಂದು ಕಷ್ಟ ಆಗ್ತದೆ. ಕಷ್ಟ ಆದರೂ ಕೂಡ ಅದು ಬೇಕು ಅಂತ ಹೇಳುವಂಥ ಇಷ್ಟು ದೊಡ್ಡ ವಿಜೃಂಭಣೆಯಲ್ಲಿ ಮಾಡುವಾಗ ನಾವು ಮಕ್ಕಳಿಗೆ ಊಟ ಉಂಟು, ಮಲಗಲಿಕ್ಕೆ ವ್ಯವಸ್ಥೆ ಇದೆ, ಎಲ್ಲ ಇದೆ ಅಂತಂದರೆ ನಾವು ಯಾಕೆ ಮಕ್ಕಳನ್ನು ಕರೆದುಕೊಂಡು ಬರಬಾರ್ದು ಎನ್ನುವಂಥ ಸಣ್ಣ ಪ್ರಶ್ನೆ ಬರುತ್ತೆ. ಎಲ್ಲ ಮಕ್ಕಳನ್ನ ಕರೆದುಕೊಂಡು ಬರ್ತೇವೆ. ಮೊದಲನೇ ದಿನ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಯಿತು. ಉದ್ಘಾಟನೆ ಬರ್ತದೆ, ಧ್ವಜಾರೋಹಣ ಆಗ್ತದೆ, ಉದ್ಘಾಟನೆ ಆಗ್ತದೆ. ಕ್ರೀಡಾ ಜ್ಯೋತಿ ಕೂಡ ಬಹಳ ವಿಶೇಷವಾಗಿ ವಿನೂತನ ರೀತಿಯಲ್ಲಿ ಸಜ್ಜುಗೊಳಿಸ್ತಾ ಇದ್ದೇವೆ. ಈಗ ಉದ್ಘಾಟನೆ ಆದ ಕೂಡ ಎಲ್ಲವೂ ಪ್ರಾರಂಭ ಆಗುತ್ತೆ. ರಾತ್ರಿ ಒಂದು ಒಳ್ಳೆಯ ರೀತಿಯಲ್ಲಿ ಸಂಜೆ ಆಗುವ ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮ ವಿಭಿನ್ನ ಶೈಲಿಯ ಜಾನಪದ ಶೈಲಿಯ ಹಲವಾರು ಒಂದು ಡ್ಯಾನ್ಸ್ಗಳು, ನೃತ್ಯಗಳು, ವೈಭವಗಳು ಮೂಡಿ ಬರಲಿಕ್ಕಿದೆ ಸಂಜೆ ಆಗುವಾಗ. ಅದಾದ ಮೇಲೆ ರಾತ್ರಿ ಅದಾಯಿತು. ಮರುದಿನಕ್ಕೆ ಟೀಚರ್ಸ್ ಎಲ್ಲ ಬರ್ತದೆ. ಮರುದಿನ ಕೂಡ ಎಟ್ ಎ ಟೈಮಿಗೆ ಎಲ್ಲವೂ ಕಾರ್ಯಕ್ರಮಗಳು, ಈವೆಂಟ್ಸ್ಗಳು ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಿ ಸಮಾರೋಪ ಕೂಡ ಅದೇ ಸಮಯಕ್ಕೆ ಪ್ರಾರಂಭ ಮಾಡಿ ಅದರಲ್ಲಿ ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ಉದ್ಘಾಟನೆಗಿಂತಲೂ ಬಹಳ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತಂದರೆ ಅಲ್ಲಿ ಕೂಡ ಹೋಗ್ಲಿಕ್ಕಿಲ್ಲ. ನಾವು ನಮ್ಮ ಈವೆಂಟ್ ಮುಗೀತು ಅಂತೇಳಿ ಅಲ್ಲಿ ನಮ್ಮ ಎಲ್ಲ ವೃತ್ತಿ ಬಾಂಧವರು ಪ್ರತಿಯೊಬ್ಬರು ಕೂಡ CRP ಅವರಿಂದ ಹಿಡಿದು, ಯಾಕೆಂತಂದರೆ ಇದು ಕೂಡ ಒಂದು ತಮಗೆಲ್ಲ ಗೊತ್ತಿದೆ, ಪ್ರತಿಭಾ ಕಾರಂಜಿಯಿಂದ ಆಗುವಾಗ 1 ವಾರ ಮುಂಚೆನೇ ನಾವು ತಯಾರಾಗ್ತೇವೆ. ಯಾಕಂದ್ರೆ ನಾನು ಕೂಡ ಪ್ರತಿಭಾ ಕಾರಂಜಿಯಲ್ಲಿ ತುಂಬ ಮಕ್ಕಳು ರಾಜ್ಯ ಮಟ್ಟಕ್ಕೆ ಅದನ್ನೋದು. ಈ ಸ್ಪೋರ್ಟ್ಸ್ ಕೂಡ ಅದಕ್ಕಿಂತಲೂ ಜಾಸ್ತಿ ಇವತ್ತು. ಈ ಪ್ರತಿಭಾ ಕಾರಂಜಿಯಲ್ಲಿ 4 ದಿನ ಡ್ಯಾನ್ಸ್ ಮಾಡಿದರೆ ಆ ಮಗುವನ್ನು ರಾಜ್ಯ ಮಟ್ಟಕ್ಕೆ ಕೊಂಡೋಗಿದ್ದೇನೆ ನಾನು. ನನಗೆ ಅನುಭವ ಉಂಟು ಅದರಲ್ಲಿ ಹೇಳುವಂಥದ್ದು. ಒಂದು ಪ್ರತಿಭಾ ಕಾರಂಜಿಯಲ್ಲಿ ಯಕ್ಷಗಾನದ ವ್ಯಾಸವನ್ನು 1 ವಾರ ಪ್ರಾಕ್ಟೀಸಲ್ಲಿ ರಾಜ್ಯ ಮಟ್ಟದಲ್ಲಿ 3rd ಬಂದಿದೆ ನಮಗೆ, ಆಯ್ತಲ್ಲ. ಹಾಗಾಗಿ ಅಥ್ಲೆಟಿಕ್ಸ್ ಹಾಗೆ ಬರುವುದಿಲ್ಲ, ಈ ಸಾಧನೆ ಅಥ್ಲೆಟಿಕ್ಸ್ಲ್ಲಿ ಹಾಗೆ ಬರುವುದಿಲ್ಲ. ಅದು ಬಹುದಿನಗಳ ಪ್ರಾಕ್ಟೀಸ್ ಬೇಕು. ಒಂದು ಈವೆಂಟಲ್ಲಿ 1 ಸೆಕೆಂಡು ನಾವು ಬರಬೇಕು ಅಂತ ಹೇಳಿದ್ರೆ 6-7 ತಿಂಗಳ ಪ್ರಾಕ್ಟೀಸ್ ಮೇಲೆ ಬರುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಥ್ಲೆಟಿಕ್ಸ್ ನಮ್ಮ ಅದು ಕ್ರೀಡಾಕೂಟದಲ್ಲಿ ಮಾತ್ರ. ಹಾಗಾಗಿ ತುಂಬ ಕಷ್ಟಪಟ್ಟು ಮಕ್ಕಳು ಒಳ್ಳೆಯ ಪ್ರಾಕ್ಟೀಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಬರ್ತಾರೆ. ಅವರನ್ನು ನಾವು ಒಳ್ಳೆ ರೀತಿಯಲ್ಲಿ ಕರೆದುಕೊಂಡು ಬಂದು ಅವರ ಪ್ರತಿಭೆಯನ್ನು ಬೆಳಗಲಿಕ್ಕೆ ಎಲ್ಲೆಲ್ಲ ಸಹಾಯ ಮಾಡಲಿಕ್ಕೆ ಆಗ್ತದೋ ಅದೇ ರೀತಿಯಲ್ಲಿ ನಮ್ಮೆಲ್ಲ ಶಿಕ್ಷಣ ವ್ಯವಸ್ಥೆಯ ಪ್ರತಿಯೊಬ್ಬರು ಎಲ್ಲ BRT ಇಂದ ಹಿಡಿದು CRP, BRP ಅವರು ಎಲ್ಲ ನಮಗೆ ಒಳ್ಳೆ ರೀತಿ ನಮ್ಮ ತಾಲೂಕಲ್ಲಿ ಅಂತೂ ಅದ್ಭುತವಾಗಿ ನಮಗೆ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ ಎಲ್ಲರೂ ಕೂಡ. ಅದೇ ರೀತಿಯಲ್ಲಿ ಇದು ಜಿಲ್ಲೆ ಆದ ಕಾರಣ ಇಡೀ ಜಿಲ್ಲೆಯವರು, ನಾನು ಹೇಳೋದು ಜಿಲ್ಲೆಗೆ, ಅದು ಆ ತಾಲೂಕಲ್ಲ ಮಾಡೋದು ಹಾಗೆ ಅಂತಲ್ಲ, ಎಲ್ಲ ಜಿಲ್ಲೆಯವರು ಒಟ್ಟಿಗೆ ಸೇರಿಕೊಂಡು DDPಗಳು ಇವತ್ತು ಬರಬೇಕಿತ್ತು, ಬಂದಿಲ್ಲ, ಕಾರಣಾಂತರದಿಂದ ಬಂದಿಲ್ಲ. ಅವರು ಕೂಡ ಅವರ ಮುಂದಾಳ್ತಾ ಇದೆ. ಯಾಕಂದರೆ ಜಿಲ್ಲಾ ಮಟ್ಟ ಆಗಿರೋ ಕಾರಣ DDPಗಳು ಮುಖ್ಯವಾಗಿ ಬೇಕು. ಆ DDPಗಳು ಮಾತ್ರ ಅಲ್ಲ, ಅಲ್ಲಿ ಭುವನೇಶ್ವರಿ ಇರ್ಬೋದು, ತುಂಬ ಮಂದಿ ಇದ್ದಾರೆ ವ್ಯವಸ್ಥೆಗೆ ಇದಕ್ಕೆ ಪೂರಕವಾಗಿ. ಅದು ಇವತ್ತು ನಾಳೆ ಬರೋದಲ್ಲ, ಅದು ಇವತ್ತು ಕಾರ್ಯಕ್ರಮ. ಈ ಪೂರಕವಾಗಿ ಸಭೆ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂದರೆ ನಮಗೆ ಮಾರ್ಗದರ್ಶಕರು ಒಳ್ಳೆ ರೀತಿಯಲ್ಲಿ ಬೇಕು. ಅದು ಉದ್ಘಾಟನಾ ಕಾರ್ಯಕ್ರಮ ಹೇಗೆ ಬೇಕು ನಡೀತು, ಒಳ್ಳೆ ರೀತಿಯಲ್ಲಿ ನಡೀತು, ನಾವು ನೆನೆಸಿದಕ್ಕಿಂತಲೂ ಒಳ್ಳೆ ರೀತಿಯಲ್ಲಿ ನಡೀತು. ಬಟ್ ಈ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡಿಬೇಕು ಸಲಹೆ ಸೂಚನೆ ಇವತ್ತು ಕೊಡಲಿಕ್ಕೆ ಅಂತಹ ಪ್ರಮುಖರು ಬೇಕು ಎನ್ನುವಂಥ ಒಂದು ಆಲೋಚನೆ. ಆ ದೃಷ್ಟಿಯಲ್ಲಿ ಇಷ್ಟರವರೆಗೆ ನಮಗೆ ಅಧಿಕಾರಿಗಳು ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ VO ಅವರಂತೂ ಎಲ್ಲ ಕ್ರೀಡಾಕೂಟರು, ನಾನು ಹೊಗಳುವುದೆಲ್ಲ ಮುಖಸ್ಥಿತಿ ಎಲ್ಲ ಪ್ರಶಾಂತರವರು ಆಗಿರೋದು. ಅವರಿಗೆ ಸಮಯ ಇದ್ದರೆ ಆ ಸಮಯದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಂದರೆ ಖಂಡಿತ ಎಷ್ಟು ದೂರ ಆದರೂ ಪರವಾಗಿಲ್ಲ ಅಲ್ಲಿಗೆ ಬಂದು ನಮಗೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾಲ್ದು ನಡೆಯತಕ್ಕಂಥ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಕೂಡ ಬಹಳ ವ್ಯವಸ್ಥಿತವಾಗಿ ನಡೆದು ಇದು ರಾಜ್ಯಕ್ಕೆ ಒಂದು ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಮಾದರಿ ಕ್ರೀಡಾಕೂಟ ಆಗಿದೆ ಅಂತೇಳಿ ಹೇಳ್ಕೊಳ್ಬೇಕು. ವಿಶೇಷವಾಗಿ ನೀವೆಲ್ಲ ನೋಡ್ತಾ ಇದ್ದೀರಿ, ಇಲ್ಲಿ ಮೊನ್ನೆ ಕೂಡ ಮೀಟಿಂಗಲ್ಲಿ ತುಂಬ ಮಂದಿ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ತುಂಬ ಮಂದಿ ಸಹಕಾರ ಹೊರಗಿನವರು ಮಾಡ್ತಾ ಇದ್ದಾರೆ. ಹೀಗೆ ನಾವು ಎಲ್ಲ ಕ್ರೀಡಾಕೂಟದಲ್ಲಿ ನೋಡೋದಿಲ್ಲ. ಅದು ವಿಶೇಷವಾಗಿ ನಮ್ಮ ಲಿಲ್ಲಿ ಪಾಯಸ್ ಅವರು ಮತ್ತು HM ಶಿವಕುಮಾರ್ ಸರ್ ಅವರ ಒಂದು ಮುಂದಾಳತ್ವ. ಹಾಗಾಗಿ ಒಳ್ಳೆ ಇಲ್ಲಿ ಜನಗಳ ಸಂಘಟನೆಗಳು ಅದ್ಭುತವಾಗಿ ಸೇರಿಕೊಂಡು ಕ್ರೀಡಾಕೂಟವನ್ನು ಸಂಘಟನೆ ಮಾಡುವ ಕಾರಣ ಒಳ್ಳೆ ರೀತಿಯಲ್ಲಿ ಆಗ್ತದೆ. ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಮತ್ತೇನಾದರೂ ಬಿಟ್ಟು ಹೋದರೆ ಕೊನೆಯಲ್ಲಿ ಹೇಳ್ತೇನೆ ಅಂತ ಹೇಳ್ಕೊಡ ವ್ಯವಸ್ಥೆಯ ಬಗ್ಗೆ ಯಾವ ರೀತಿಯಾಗಿ ನಾವು ಕ್ರೀಡಾಕೂಟ ನಡೆಸಬೇಕು ಎನ್ನುವ ವಿಚಾರದಲ್ಲಿ ನಮಗೆ ಮಾಹಿತಿ ನೀಡಿರುವಂಥ ತ್ಯಾಗಮಹರೇಕಳವರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಈಗ ನಮ್ಮ ತೀರ್ಪುಗಾರ ಜವಾಬ್ದಾರಿಗಳು ಯಾವ ರೀತಿ ನಮ್ಮ ಕರ್ತವ್ಯ ಈ ವಿಚಾರವಾಗಿ ಮಾತಾಡಬೇಕಂತ ಶ್ರೀಯುತ ಪ್ರಮೋದ್ ಕುಮಾರ್ ಅವರಲ್ಲಿ ವಿನಂತಿ ಮಾಡ್ಕೊತಿದ್ದೇವೆ. ಜಿಲ್ಲಾ ಮಟ್ಟದ ಈ ಒಂದು ಕ್ರೀಡಾಕೂಟವನ್ನು ಒಂದು ಯಶಸ್ವಿಗೊಳಿಸುವಲ್ಲಿ
ಅದೊಂದು ಯಶಸ್ವಿ ಆಗಬೇಕಾದ್ರೆ ದೈಹಿಕ ಶಿಕ್ಷಕರ ಪಾತ್ರ, ಅಲ್ಲಿ ನಿರ್ಣಾಯಕರ ಪಾತ್ರ ಬಹಳಷ್ಟು ಮುಖ್ಯವಾದ. ಒಂದು ಕ್ಲಬ್ದ ಸಮಯಕ್ಕೆ ಆರಂಭವಾಗಿ ಕ್ಲಬ್ದ ಸಮಯಕ್ಕೆ ಆ ಕ್ರೀಡಾಕೂಟವನ್ನು ಮುಗಿಸುವಲ್ಲಿ ನಿರ್ಣಾಯಕರ ಪಾತ್ರ ಬಹಳಷ್ಟು ಮುಖ್ಯವಾದ್ದು. ಇಲ್ಲಿ ದೈಹಿಕ ಶಿಕ್ಷಕರಾದ ನಾವು ಈ ಒಂದು ಕ್ರೀಡಾಕೂಟದ ಸಮಯದಲ್ಲಿ ನಮ್ಮ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಯಿಂದ ಈ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ವಿನಂತಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಒಂದು ಕ್ರೀಡಾಕೂಟ ಆರಂಭ ಬೇಕಾದರೆ ಆ ನಿಯಮಗಳು ನಮಗೆ ಗೊತ್ತಿದೆ, ಪ್ರತಿಯೊಂದು ಇವೆಂಟ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮಗೆ ಗೊತ್ತಿದೆ. ಆದರೆ ಈ ಒಂದು ಸ್ಪರ್ಧೆ ಆರಂಭವಾಗುವಾಗ ನಾವು ಯಾವ ರೀತಿಯ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಹೇಗೆ ನಿರ್ವಹಿಸಬೇಕು ಅಂತ ಹೇಳಿ ಅನ್ನೋದು ಮುಖ್ಯವಾಗಿ ಯಾವುದೇ ಈವೆಂಟ್ ಆರಂಭ ಬೇಕಾದರೆ ಈಗ ಒಂದು ಕಾಲ್ ರೂಮ್ ಸಂಯೋಜಕರ ಕೊಠಡಿಯಲ್ಲಿ ಅದಕ್ಕೆ ಜವಾಬ್ದಾರಿಯನ್ನು ವಹಿಸುವಂತಹ ಕ್ರೀಡಾಧಿಕಾರಿಗಳು 1 ಗಂಟೆ ಮುಂಚಿತವಾಗಿ ಅಲ್ಲಿ ವರದಿಯನ್ನು ಮಾಡಬೇಕು. 1 ಗಂಟೆ ಮುಂಚಿತವಾಗಿ ನಾವು ಸಂಯೋಜಕರ ಕೊಠಡಿಯ ನಿರ್ಣಾಯಕರಲ್ಲಿ ಕಾರ್ಯವನ್ನು ಜವಾಬ್ದಾರಿಯನ್ನು ತಗೊಳ್ಬೇಕು. ಬಾಕಿ ನಾವು ಕ್ರೀಡಾಧಿಕಾರಿಗಳು ಏನಿದ್ದೆವೋ ಅಫಿಷಿಯಲ್ ಲಾಂಜ್ ಅಂತ ಅಲ್ಲಿ ಸ್ಟೇಡಿಯಂನ ಒಂದು ಕಡೆ ಅಫಿಷಿಯಲ್ ಲಾಂಜ್ ಇದೆ, ಅಲ್ಲಿ ನಾವು ಅಲ್ಲಿ ವರದಿಯನ್ನು ಮಾಡಬೇಕು. ನಮ್ಮ ಈವೆಂಟ್ ಯಾವಾಗ ಆರಂಭವಾಗ್ತದೋ ಅರ್ಧ ಗಂಟೆ ಮುಂಚಿತವಾಗಿ ನಾವು ಸಂಬಂಧಪಟ್ಟ ಕ್ಷೇತ್ರದಲ್ಲಿ ನಾವಿರಬೇಕು. ಅದು ಹೈ ಜಂಪ್ ಇರ್ಬೋದು, ಎಸೆತದ ವಿಭಾಗ ಇರ್ಬೋದು. ಅರ್ಧ ಗಂಟೆ ಮುಂಚಿತವಾಗಿ 30 ನಿಮಿಷದ ಮುಂಚಿತವಾಗಿ ನಾವು ಅಲ್ಲಿ ಫೀಲ್ಡಲ್ಲಿ ಇರಬೇಕು. ಪ್ರತಿಯೊಂದು ಈವೆಂಟಿಗೂ ಪ್ರಮುಖರಂತ ಇರ್ತಾರೆ, ಅವರು ಸರಿಯಾದ ಗೈಡೆನ್ಸ್ ಕೊಡ್ತಾರೆ. ಪ್ರಮುಖರು ನಾವೇ ಆಗಿರ್ತೇವೆ, ಉಳಿದ ದೈಹಿಕ ಶಿಕ್ಷಕರು ನಮ್ಮೊಂದಿಗೆ ಸೇರಿಕೊಳ್ತಾರೆ. ಬೇರೆ ಬೇರೆ ಜಿಲ್ಲೆಯ ಬೇರೆ ತಾಲೂಕಿನವರು ಕೂಡ ನಮ್ಮೊಂದಿಗೆ ಸೇರ್ತಾರೆ. ಪ್ರತಿ ಈವೆಂಟಿನ ಪ್ರಮುಖರು ನಾವೇ ಆಗಿರ್ತೇವೆ. ಮಂಗಳೂರು ದಕ್ಷಿಣ ವಲಯದ ಹಿರಿಯ ಅನುಭವಿ ದೈಹಿಕ ಶಿಕ್ಷಕರು, ಅನುಭವಸ್ಥರು ನಾವಿದ್ದೇವೆ. ನಾವು ಪ್ರಮುಖರಾಗಿರ್ತೇವೆ. ನಾವು ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕು. ಅರ್ಧ ಗಂಟೆ ಮುಂಚಿತವಾಗಿ ನಾವು ಸ್ಪರ್ಧೆಗೆ ಸಿದ್ಧರಾಗಿ ಅಲ್ಲಿ ಬೇಕಾದಂತಹ ಸಲಕರಣೆಗಳೊಂದಿಗೆ, ಅಲ್ಲಿ ಏನು ಸಲಕರಣೆಗಳು ಬೇಕು ಅವುಗಳೊಂದಿಗೆ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಅರ್ಧ ಗಂಟೆ ಮುಂಚಿತವಾಗಿ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ನಾವಿರಬೇಕು. ಅಫಿಷಿಯಲ್ ಲಾಂಜಲ್ಲಿ ನಾವು ಹೊರಡುವಾಗ ಅಫಿಷಿಯಲ್ ಲಾಂಜಿಂದಲೇ ಹೊರಡಬೇಕು. ಬರುವಾಗ ಅದರ ಮಧ್ಯದಲ್ಲಿ ಆ ಕಡೆ ಈ ಕಡೆ ಹೋಗ್ಲಿಕ್ಕಿಲ್ಲ, ವಾಪಸ್ ನಾವು ಅಫಿಷಿಯಲ್ ಲಾಂಜಿಗೆ ಬರಬೇಕು. ನಾವು ಯಾವ ಸಂಬಂಧಪಟ್ಟಂತಹ ಇವೆಂಟನ್ನು ಮುಗಿಸಿ ಅಲ್ಲಿಂದಲೇ ಹೊರಗಡೆ ತಿರಳುವ ಹಾಗಿಲ್ಲ. ನಾವು ಅಫಿಷಿಯಲ್ ಲಾಂಜಿಗೆ ಲೈನಾಗಿ ನಾವು ಬರಬೇಕು, ಇಲ್ಲಿಂದಲೇ ಹೊರಡಬೇಕು. ಪ್ರತಿಯೊಂದು ಪ್ರಮುಖರು ಏನಲ್ಲಿ ಡ್ಯೂಟಿ ಮಾಡ್ತಾರೆ, ಕರ್ತವ್ಯವನ್ನು ನಿರ್ವಹಿಸ್ತಾರೆ, ಅವರ ಹಾಜರಾತಿಯನ್ನು ತೆಗೆದುಕೊಳ್ಬೇಕು. ಇದು ಕಂಪಲ್ಸರಿ. ಹಾಜರಾತಿಯನ್ನು ಕಂಪಲ್ಸರಿ ತೆಗೆದುಕೊಳ್ಬೇಕು. ಅನಿವಾರ್ಯ ಕಾರಣದಿಂದ ಯಾರಿಗಾದರೂ ಅಲ್ಲಿ ಕ್ಲಬ್ದ ಸಮಯಕ್ಕೆ ಬರಲಿಕ್ಕೆ ಆಗದಿದ್ದರೆ ಪ್ರಮುಖರ ಗಮನಕ್ಕೆ ತಂದು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ವಿಳಂಬದ ಅವಶ್ಯಕತೆ ಆಗಬಾರ್ದು. ಈಗ ಕಾಲ್ ರೂಮಲ್ಲಿ ಪೋಲ್ ವಾಲ್ಟ್ಗೆ ಭಾಗವಹಿಸುವಂತಹ ಸ್ಪರ್ಧಾಳುಗಳು 1 ಗಂಟೆ 15 ನಿಮಿಷದ ಮುಂಚಿತವಾಗಿ ವರದಿಯನ್ನು ಮಾಡಬೇಕು. 45 ನಿಮಿಷಕ್ಕಿಂತ ಮುಂಚಿತವಾಗಿ ಅವರು ಕಾಲ್ ರೂಮ್ನಿಂದ ಸಂಬಂಧಪಟ್ಟ ಸೆಕ್ಟರ್ಗೆ ಬರಬೇಕು. ಬಾಕಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ನವರು 30 ನಿಮಿಷದ ಮುಂಚಿತವಾಗಿ, ಈಗ ಒಂದು ಶಾರ್ಟ್ ಪುಟ್ಟಲ್ಲಿದ್ದಾರೆ ಅಥವಾ ಡಿಸ್ಕಸ್ ಎಸೆತದಲ್ಲಿದ್ದಾರೆ, ಅವರು 30 ನಿಮಿಷಕ್ಕಿಂತ ಮುಂಚಿತವಾಗಿ ಅವರು ಸಂಬಂಧಪಟ್ಟ ಸೆಕ್ಟರಿಗೆ ಬರಬೇಕು. 45 ನಿಮಿಷದ ಮುಂಚಿತವಾಗಿ ಅವರು ಕಾಲ್ ರೂಮ್ಗೆ ವರದಿಯನ್ನು ಹೇಳಬೇಕು. ಕಾಲ್ ರೂಮ್ ಅಫಿಷಿಯಲ್ಸ್ ಈ ಒಂದು ಪೂರ್ಣವಾಗಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಸ್ಪರ್ಧೆಗಳು ಯಶಸ್ವಿಯಾಗಿ ಸಮಯ ಪ್ರಕಾರ ನಡೀಬೇಕಾದ್ರೆ ಕಾಲ್ ರೂಮ್ ಅಫಿಷಿಯಲ್ನ ಜವಾಬ್ದಾರಿ ಮಹತ್ತರವಾದ್ದು. ಅವರು ಇನ್ ಟೈಮಿಗೆ ಸರಿಯಾದ ಸಮಯಕ್ಕೆ ಅಲ್ಲಿಂದ ಅವರನ್ನು ಸ್ಪರ್ಧೆ ನಡೆಯುವಂಥ ಜಾಗಕ್ಕೆ ಅವರನ್ನು ಮುಟ್ಟಿಸುವಂಥ ಜವಾಬ್ದಾರಿ ಕಾಲ್ ರೂಮ್ ಅಫಿಷಿಯಲ್ನ ಜವಾಬ್ದಾರಿಯಾಗಿರ್ತದೆ. ಸರಿಯಾದ ಸಮಯಕ್ಕೆ ಅವರನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಹಾಗಾಗಿ ನಾವು ಅರ್ಧ ಗಂಟೆ ಮುಂಚಿತವಾಗಿ ಸಂಬಂಧಪಟ್ಟ ಸೆಕ್ಟರಲ್ಲಿರಬೇಕು. ಶೂ ಕಂಪಲ್ಸರಿ ಧರಿಸಬೇಕು. ಅಫಿಷಿಯಲ್ ಚಪ್ಪಲಿಯಲ್ಲಿ ಬರಬಾರ್ದು, ಶೂ ಕಂಪಲ್ಸರಿ ಧರಿಸಬೇಕು. ಕಾಂಪಿಟೇಷನ್ ನಡೀತಿರುವಂತಹ ಸಂದರ್ಭದಲ್ಲಿ ಮಾತಿಗೆ ಅವಕಾಶ ಇಲ್ಲ, ಅಲ್ಲಿ ಮಾತೇ ಆಡಬಾರ್ದು. ಏನು ಅಗತ್ಯತೆ ಇದೆ ಅದನ್ನಷ್ಟೇ ಅಲ್ಲಿ ಮಾತಾಡಬೇಕು. ನಾವು ಮೊಬೈಲ್ ಯೂಸ್ ಮಾಡಬಾರ್ದು. ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ನಡೆಯುವಾಗ ನಮ್ಮನ್ನು ಬಹಳಷ್ಟು ಜನ ಮೇಲಿಂದ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಿರಿಯರಂತ ಸೇವಂತಿ ಮೇಡಮ್ ಕುಳಿತಾರೆ, ಅವರು ಬಹಳಷ್ಟು ಅನುಭವ ಇದ್ದವರು. ನಮ್ಮನ್ನು ಸ್ಟೇಡಿಯಮಲ್ಲಿ ಕೂತ್ಕೊಂಡು ಅಲ್ಲಿ ಬಹಳಷ್ಟು ಚಂದ ಕಾಣ್ತದೆ. ನಮ್ಮ ನಡೆನುಡಿಗಳನ್ನು ಮೇಲಿನಿಂದ ಬಹಳಷ್ಟು ಹಿರಿಯ ಕ್ರೀಡಾಪಟುಗಳು ವೀಕ್ಷಣೆಯನ್ನು ಮಾಡ್ತಾ ಇರ್ತಾರೆ, ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅನಗತ್ಯ ಮಾತಿಲ್ಲ, ಮೊಬೈಲ್ ಯೂಸ್ ಮಾಡುವಾಗಿಲ್ಲ. ಶೂ ಕಂಪಲ್ಸರಿ ಧರಿಸಬೇಕು.
ತ್ಯಾಗಂ ಸರ್ ಹೇಳಿದಾಗೆ ಸಂಘಟನೆ ಕೊಟ್ಟಂಥ ಯೂನಿಫಾರ್ಮನ್ನು ಕಂಪಲ್ಸರಿ ಧರಿಸಬೇಕು, ಯೂನಿಫಾರ್ಮಲ್ಲಿ ಇರಬೇಕು. ಆಮೇಲೆ ಗ್ರೂಪ್ ಅಲ್ಲಿ ಅಫಿಷಿಯಲ್ ಗ್ರೂಪ್ 1 ಗ್ರೂಪ್ 2 ಮಾಡಿರ್ತಾರೆ, ಗುಂಪು 1 ಗುಂಪು 2. ನಮ್ಮ ಕರ್ತವ್ಯ ಇದ್ದಾಗ ಮಾತ್ರ, ಈಗ ಮುಕ್ತಾಯ ಹಂತದ ತೀರ್ಪುಗಾರರು 2 ಗ್ರೂಪ್ ಇದೆ, 1 ಗ್ರೂಪ್ ಇದ್ದಾಗ ಮಾತ್ರ ನಾವು ಅಲ್ಲಿಗೆ ಹೋಗ್ಬೇಕು, 1ನೇ ಗುಂಪಿನವರು ಮಾತ್ರ ಹೋಗ್ಬೇಕು. 2ನೇ ಗುಂಪು ಅಫಿಷಿಯಲ್ ಬಿಟ್ಟಿದ್ದಾಗ 2ನೇ ಗುಂಪಿನವರು ಮಾತ್ರ ಹೋಗ್ಬೇಕು. ಬಾಕಿ ಆ ಸಮಯದಲ್ಲಿ ನಾವು ಅಫಿಷಿಯಲ್ ಲಾಂಜಲ್ಲಿ ಇರಬೇಕು. ಇದರ ಮಧ್ಯೆ ನಾವು ಅಲ್ಲಿ ಟ್ರ್ಯಾಕಿನ ಒಳಗೆ ನಾವು ಕೂಡ ಹೋಗಬಾರದು, ಅನಗತ್ಯ ನಾವು ಕೂಡ ಹೋಗಬಾರದು. ನಮ್ಮ ಕರ್ತವ್ಯ ಇದ್ದಾಗ ಮಾತ್ರ ಸಂಬಂಧಪಟ್ಟಂತಹ ಅಫಿಷಿಯಲ್ ಲಾಂಜಿನಿಂದ ನಾವು ಸಂಬಂಧಪಟ್ಟಂತ ಸೆಕ್ಟರಿಗೆ ತರೋದು, ಇಷ್ಟೇ ನಮ್ಮ ಕರ್ತವ್ಯ. ಆಮೇಲೆ ನಾವು ಇಲ್ಲಿ ಅಫಿಷಿಯಲ್ ಲಾಂಜಿನಿಂದ ಸಂಬಂಧಪಟ್ಟ ಟ್ರ್ಯಾಕಿಗೆ ಇವೆಂಟ್ಗೆ ತೆರೆದಾಗ ಆದಷ್ಟು ಟ್ರ್ಯಾಕಿನಿಂದ ಹೊರಗಿನಿಂದಲೇ ಹೋಗಬೇಕು, ಒಳಗಿನಿಂದ ಹೋಗ್ಲಿಕ್ಕಿಲ್ಲ, ಹೊರಗಿನಿಂದಲೇ ಹೋಗಬೇಕು. ನಿಯರೆಸ್ಟ್ ಟ್ರ್ಯಾಕಿನಲ್ಲಿ ದಾಟಬೇಕು. ಈಗ ಶಾರ್ಟ್ ಬೋಟ್ ಯಾವುದೋ ಒಂದು ಕಡೆಯಲ್ಲಿ ನಾವು ಅಫಿಷಿಯಲ್ ಲಾಂಜ್ ಇರ್ತದೆ, ಇನ್ನೊಂದು ಕಡೆಯಲ್ಲಿ ಶಾರ್ಟ್ ಬೋಟ್ ಸೆಕ್ಟರ್ ಇರ್ತದೆ. ನಾವು ಟ್ರ್ಯಾಕಿನಿಂದ ಹೊರಗಿಂದ ಹೋಗಬೇಕು, ನಿಯರೆಸ್ಟ್ ಟ್ರ್ಯಾಕಿಂದ ಅಲ್ಲಿ ಟ್ರ್ಯಾಕನ್ನು ದಾಟಬೇಕು. ಇದನ್ನೆಲ್ಲ ಗಮನ ಹರಿಸಿಕೊಂಡು ಕ್ಲಬ್ದ ಸಮಯಕ್ಕೆ ಕ್ರೀಡಾಕೂಟವನ್ನು ಆರಂಭಿಸಿ ಕ್ಲಬ್ದ ಸಮಯಕ್ಕೆ ಇದನ್ನು ಮುಗಿಸಬೇಕಾದ್ರೆ ಈ ಎಲ್ಲ ನಿಯಮಗಳನ್ನು ನಾವು ಪಾಲಿಸಿಕೊಂಡು ಈ ಒಂದು ಜಿಲ್ಲಾ ಮಟ್ಟದ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಜರುಗಿಸುವಲ್ಲಿ ಈ ಒಂದು ಸಮಯ ಪ್ರಜ್ಞೆ ಮತ್ತು ನಾನು ಆಗಲೇ ಹೇಳಿದಾಗೆ ಕರ್ತವ್ಯ ಪ್ರಜ್ಞೆಯನ್ನು ನಾವು ಮರಿಬೇಕು. ಆಮೇಲೆ ದಾಖಲೆ ವಿಭಾಗದಲ್ಲಿ ಇರುವಂತಹ ಅಫಿಷಿಯಲ್ಸ್ 1 ದಿನ ಮುಂಚಿತವಾಗಿ ನೀವಲ್ಲಿ ವರದಿಯನ್ನು ನೀಡಬೇಕಾಗ್ತದೆ, ಯಾಕೆಂದರೆ ಬಿಗ್ ನಂಬರ್ ನೀಡಬೇಕಾಗ್ತದೆ. ಹಾಗಾಗಿ ದಾಖಲಾತಿ ವಿಭಾಗದವರು ಈಗ ಇದರ ನಿಮ್ಮ ಕರ್ತವ್ಯವನ್ನು 1-2 ದಿನದಲ್ಲಿ ನಿಮಗೆ ಯಾವ ಕ್ಷೇತ್ರದಲ್ಲಿ ನೀವು ಇದ್ದೀರಿ ಅನ್ನೋದನ್ನು ಲಿಲ್ಲಿ ಮೇಡಮ್ ನಿಮಗೆ ತಿಳಿಸ್ತಾರೆ. ಈಗಾಗಲೇ ಅದರ ಕಾಪಿ ಸಿದ್ಧವಾಗಿದೆ, ನಿಮಗೆ ಮುಡುತ್ತದೆ. ದಾಖಲೆ ವಿಭಾಗದವರು 1 ದಿನ ಮುಂಚಿತವಾಗಿ ಅಲ್ಲಿರಬೇಕು, ಬೆಳಿಗ್ಗೆ ಬಹಳಷ್ಟು ಬೇಗನೆ ಅಲ್ಲಿ ಬಂದಿರಬೇಕಾಗ್ತದೆ. ಅಲ್ಲಿ ಬಹಳಷ್ಟು ಜವಾಬ್ದಾರಿ ಇದೆ ದಾಖಲೆ ವಿಭಾಗದವರಿಗೆ. 1 ದಿನ ಮುಂಚಿತವಾಗಿ ಅಲ್ಲಿ ಅವರು ವರದಿಯನ್ನು ನೀಡಬೇಕು, ಯಾಕೆಂದರೆ ಕ್ರೀಡಾಪಟುಗಳು ದೂರದ ಸುಳ್ಯದಿಂದ ಬರುವವರೆಲ್ಲ 1 ದಿನ ಮುಂಚಿತವಾಗಿ ಬರ್ತಾರೆ, ಅವರಿಗೆ ಬಿಗ್ ನಂಬರನ್ನು ನೀಡಬೇಕಾಗಿದೆ. ಹಾಗಾಗಿ ಬೇರೆ ಬೇರೆ ತಾಲೂಕಿನ ದಾಖಲೆಯನ್ನು ನಿರ್ವಹಿಸುವಲ್ಲಿ ಬೇರೆ ಬೇರೆ ಶಿಕ್ಷಕರಿಗೆ ಜವಾಬ್ದಾರಿಯನ್ನು ಹಂಚಿದ್ದಾರೆ. ತಾವು ಕೂಡ ಅದರ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ, ಸಮಯ ಪಾಲಕರು ನೀವು ಸ್ಟಾಪ್ ವಾಚನ್ನು ತರಬೇಕು, ಸಮಯ ಪಾಲಕರು ಸ್ಟಾಪ್ ವಾಚನ್ನು ತರಬೇಕು. ಈ ರೀತಿ ಆಮೇಲೆ ಬೇರೆ ಬೇರೆ ಕರ್ತವ್ಯವನ್ನು ನಿರ್ವಹಿಸುವಂಥ ಜವಾಬ್ದಾರಿಯನ್ನು ಈಗಾಗಲೇ ಪಟ್ಟಿಯನ್ನು ನಿಮಗೆ 1-2 ದಿನದಲ್ಲಿ ಅವರು ನೀಡ್ತಾರೆ, ಲಿಲ್ಲಿ ಮೇಡಮ್ ಅವರು ನೀಡ್ತಾರೆ. ಈ ರೀತಿ ಮತ್ತೊಮ್ಮೆ ನಿಮ್ಮಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುವಲ್ಲಿ ನಮ್ಮೆಲ್ಲರ ಪಾತ್ರ ಬಹಳಷ್ಟು ಹಿರಿದಾದುದು. ತಾವೆಲ್ಲ ಈ ಒಂದು ನಿಯಮಗಳನ್ನು ಪಾಲಿಸಿಕೊಂಡು ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಯನ್ನು ಪಾಲಿಸಬೇಕು ಅಂತ ವಿನಂತಿಸಿಕೊಂಡು 1-2 ಮಾತನ್ನು ಕೊನೆಗೊಳಿಸ್ತಾರೆ. ಅವರಿಗೆ ಒಳ್ಳೆ ರೀತಿಯಲ್ಲಿ ಹೇಳಿದರು. ಮತ್ತೆ ನಾವು ಕ್ಲಿನಿಕಲ್ಲಿ ಅದರ ಬಗ್ಗೆ ಮಾತಾಡೋಣ. 2ನೇ ವಿಚಾರ, ಒಂದು ಬಿಟ್ಟು ಹೋಯಿತು, ನಮ್ಮ ಪಥಸಂಚಲನಕ್ಕೆ 7 ತಾಲೂಕುಗಳಿಗೆ ಬ್ಯಾಂಡ್ ಸೆಟ್ ವ್ಯವಸ್ಥೆ ಈಗಾಗಲೇ ಸಂಬಂಧಪಟ್ಟ ಮುಖ್ಯ ಗುರುಗಳನ್ನೆಲ್ಲ ಇಲ್ಲಿ ಕಳಿಸಿದ್ದಾರೆ. ಎಲ್ಲ ಮುಖ್ಯ ಪ್ರೀತಿ ಇಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ನಾವು ಖಂಡಿತ, ಯಾಕಂದರೆ ಅವರ ಬರುವಿಕೆ ಅಂತಂದರೆ ನಮಗೆ ಅದು ಖಂಡಿತ ಬ್ಯಾಂಡ್ ಸೆಟ್ ಬರ್ತದೆ ಅಂತಲೇ ಅರ್ಥ. ನಗುಮುಖದೊಂದಿಗೆ ಆಗಮಿಸಿದ್ದಾರೆ ಎಲ್ಲ HMನವರು. ಯಾಕೆಂದರೆ ಅವರು ಯಾವ ರೀತಿ ಸಹಕಾರ ಮಾಡ್ತಾರೆ ಅದರ ಮೇಲೆ ಕ್ರೀಡಾಕೂಟ ಪಥಸಂಚಲನ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಎಲ್ಲ ತಾಲೂಕುಗಳಿಗೆ ಒಂದೊಂದು ಬ್ಯಾಂಡ್ ಸೆಟ್ ಇರೋ ಕಾರಣ ಅದು ಬಹಳ ಅದ್ಭುತವಾಗಿ ಚೆಂದ ಆಗ್ತದೆ ನೋಡ್ಲಿಕ್ಕೆ ಕೂಡ. ಎಲ್ಲ HMಗಳು ಬಂದಿದ್ದೀರಿ, ಅವರು ಕೂಡ ಸರಿಯಾಗಿ 9 ಗಂಟೆಯ ಒಳಗಡೆ ಬ್ಯಾಂಡ್ ಸೆಟ್ಟನ್ನು ಕಳಿಸ್ಕೊಟ್ರೆ 8ವರೆಗೆ ತಿಂಡಿ ಆಗ್ತದೆ. ಬಂದ ಕೂಡಲೇ ತಿಂಡಿ ಮಾಡಿಕೊಂಡ್ರೆ ಮಕ್ಕಳು 11 ಗಂಟೆ ತನಕ ಆರಾಮಾಗಿ ಗಟ್ಟಿಯಾಗಿ ಇರ್ಬೋದು. ದಯವಿಟ್ಟು ಸರಿಯಾದ ಸಮಯಕ್ಕೆ ಆ ಮಕ್ಕಳನ್ನು ಕಳಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ತೀವಿ. ಮತ್ತು ಕೆಲವು ದೈಹಿಕ ಶಿಕ್ಷಕರನ್ನು ತಾಲೂಕು ಸಂಘಟನೆ ಮಾಡಿದಂತಹ ಆ ಶಾಲೆಯ ದೈಹಿಕ ಶಿಕ್ಷಕರ ಹೆಸರುಗಳು ಬಿಟ್ಟು ಹೋಗಿದೆ ಕೆಲವು ತಾಲೂಕಿನಲ್ಲಿ. ಅದನ್ನು ಆಲ್ರೆಡಿ ಸೇರಿಸಿ ಆಗಿದೆ, ಎಲ್ಲರನ್ನು ಸೇರಿಸಿ ಆಗಿದೆ. ಹಾಗೇನಾದರೂ ಬಿಟ್ಟು ಹೋಗಿದ್ರೆ ದಯವಿಟ್ಟು ತಿಳಿಸಿ, ಅದು ಕೂಡ ವ್ಯವಸ್ಥೆ ಮಾಡ್ತಾರೆ. ಈ ಒಂದು ದಾಖಲೆ ಬಗ್ಗೆ ನಮ್ಮ ಈಗ ತಾಲೂಕಿನಲ್ಲಿ ಪಂದ್ಯಾಟಗಳು ಕ್ರೀಡಾಕೂಟ ಆಗಿದೆ, ಆ ದಾಖಲಾತಿಗಳಿಗೆ ನಿರ್ವಹಣೆ ಮಾಡಬೇಕು. ಈ ವಿಚಾರವಾಗಿ ನಮಗೆ ಮಾತಾಡಲಿಕ್ಕಿದ್ದಾರೆ ಶ್ರೀಯುತ ಸುನಿಲ್ ಮಿರಾಂದರ್ ಅವರು, ನಮ್ಮ ಮೂಡುಬಿದಿರೆ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು. ಟೈಪ್ ಮಾಡಿ ಅದನ್ನು ನನಗೆ ಮೇಲ್ ಮಾಡಿ, ಆಲ್ರೆಡಿ ಮೇಲ್ ID ಅದರಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಲಿಲ್ಲಿ ಮೇಡಮ್ ಅವರು ಫಾರ್ವರ್ಡ್ ಮಾಡಿದ್ದಾರೆ. ಒಂದು ವಿಷಯ ಏನಂತ ಹೇಳಿದ್ರೆ, ಮಕ್ಕಳ ಹೆಸರನ್ನು ಸ್ಪಷ್ಟವಾಗಿ ಬರೆಯಿರಿ. ಮಕ್ಕಳ ಹೆಸರನ್ನು ಅರ್ಧ ಮಾತ್ರ ಬರೀತಾರೆ ಮ್ಯಾಕ್ಸಿಮಮ್ ನೋಡಿದ್ದೇನೆ. ಮತ್ತು ಶಾಲೆ ಹೆಸರನ್ನು ಅದು ಆಂಗ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಅದನ್ನೊಂದು ಕಂಪಲ್ಸರಿಯಾಗಿ ಮಾಡಿದರೆ ಬೆಸ್ಟ್. ಇಲ್ಲದಿದ್ದರೆ ನಮಗೆ ಇಲ್ಲಿ ಬರುವಾಗ ಅದು ಆಂಗ್ಲವ ಕನ್ನಡವ ಅಂತ ಗೊತ್ತಾ, ಒಂದೇ ಹೆಸರಿನ ಶಾಲೆಗಳು ತುಂಬ ಬರ್ತವೆ ಒಂದು ತಾಲೂಕಲ್ಲಿ. ಅದರಿಂದ ಆ ಬಗ್ಗೆ ಒಂದು ಗಮನ ಇರಲಿ. 10 ತಾರೀಕಿನ ಒಳಗಡೆ ಮೇಲ್ ಮಾಡಿದರೆ ಒಳ್ಳೆಯದು. ಅದೇ ರೀತಿ 6 ಕಾಪಿಯನ್ನು ನಮ್ಮ ಈ ಶಾಲೆಗೆ ಅಥವಾ ಸಂಬಂಧಿಸಿದವರಿಗೆ 11 ತಾರೀಕು ಒಳಗಡೆ ತಲುಪಿಸಿದರೆ ನಾವು ಅದನ್ನು ಕ್ರಾಸ್ ವೆರಿಫೈ ಮಾಡಿ
ಎಕ್ಸಾಕ್ಟ್ ಏನೂ ಕೂಡ ತೊಂದರೆ ಬರದ ಹಾಗೆ ಈ ಇಡೀ ಕ್ರೀಡಾಕೂಟವನ್ನು ನಡೆಸ್ಬೋದು. ಧನ್ಯವಾದಗಳು. ಚೆಸ್ ನಂಬರ್ ನಾವು ಇಲ್ಲೇ ಕೊಡ್ತೇವೆ, ಅದರಿಂದ ಚೆಸ್ ನಂಬರ್ಗಳು ಮೊದಲಿನ ದಿವಸಕ್ಕೆ ಎಲ್ಲ ರೆಡಿ ಆಗ್ತವೆ. ಆ ದಿವಸಕ್ಕೆ 15ನೇ ತಾರೀಕಿಗೆ ಅದನ್ನು ವಿತರಣೆ ಮಾಡ್ತೇವೆ ಬೆಳಿಗ್ಗೆ. ಧನ್ಯವಾದಗಳು. ಹಾಗೆ ಸಂಘಟನಾ ಸಮಿತಿಗಳು ತೀರ್ಪುಗಾರರ ಸಂಪೂರ್ಣ ವಿವರಣೆ ಹೊತ್ತಿರುವಂಥ ಒಂದು ರಾಮಾಯಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಅತಿಥಿಗಳ ಜೊತೆಗೆ ವೇದಿಕೆಯಲ್ಲಿರುವ ನನ್ನ ಆತ್ಮೀಯ ಮಿತ್ರರಾದ ರತ್ನನಾಥ್ ಅವರೇ ಹಾಗೂ ಎಲ್ಲ ಶಾಲಾ DDP ಅವರೇ, ಎಲ್ಲ ಪ್ರಾಧ್ಯಾಪಕ ಹೊಂದಿದವರೇ, ಹಾಗೆ ಮುಂದೆ ಕೂತಿರುವಂಥ ಎಲ್ಲ ಪ್ರಾಧ್ಯಾಪಕ ಹೊಂದಿದವರೇ, ಹಾಗೆ ಅತಿಥಿಗಳೇ, ಇಲ್ಲಿ ಏನಂತ ಹೇಳಿದರೆ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ಯುನೈಟೆಡ್ ವಿ ಸಕ್ಸಸ್ ಆ್ಯಂಡ್ ಡಿವೈಡೆಡ್ ವಿ ಫಾಲ್ ಅಂತ. ನಾವೆಲ್ಲರೂ ಒಟ್ಟಾಗಿ, ಈಗ ನಮ್ಮ ಉಪಾಧ್ಯಕ್ಷರೆಲ್ಲ ಹೇಳಿದರು, ಒಂದೇ ಟೀಮ್ ಆಗಿ ಒಂದು ಕೆಲಸ ಮಾಡಿದರೆ ಈ ನಮ್ಮ ಒಂದು ಕ್ರೀಡಾಕೂಟ ಏನು ತುಂಬ ಸಕ್ಸಸ್ ಆಗಿ ಹೊರಹೊಮ್ಮುತ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ತುಂಬ ಡಿಸಿಪ್ಲಿನ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮಾಡಿದರೆ ನಮ್ಮ ಟೈಮಲ್ಲಿ ಸ್ಟಾರ್ಟ್ ಆಗಿ ಟೈಮಲ್ಲಿ ಕನ್ಕ್ಲೂಡ್ ಆಗ್ತದೆ. ಹಾಗೆ ಈ ಒಂದು ಸಕ್ಸಸ್ ನಿಮಗೆ ಎಲ್ಲರಿಗೂ ಸಲ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಈ ಶಾಲೆಯ ಪರವಾಗಿ, ಈ ಎಲ್ಲಿ ಕೂತವರ ಪರವಾಗಿ ತಮ್ಮೆಲ್ಲರ ಒಂದು ಕಳಕಳಿಯ ವಿನಂತಿ ಅಂತ ಹೇಳಿದರೆ, ಬರುವಂಥ ಕ್ರೀಡಾಕೂಟದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ನಾವೆಲ್ಲರೂ ಈ ಪ್ರೋಗ್ರಾಮನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡುವ. ಈ ಶಾಲೆಗೆ, ಈ ಜಿಲ್ಲೆಗೆ ಹಾಗೂ ನಮ್ಮ ರಾಜ್ಯಕ್ಕೆ ಸಹ ಒಂದು ಹೆಸರು ಬರುವಂಥ ಒಂದು ಕೆಲಸವನ್ನು ನಮ್ಮ ಒಂದು ಮಾಡಿ ಎಲ್ಲರಿಗೂ ಒಂದು ಮಾದರಿಯಾಗಿ ಬದುಕುವ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ವಂದಿಸುತ್ತಾ, ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ನಮ್ಮ ಅತ್ತಾವರ ಶಾಲೆಗೆ ತುಂಬ ಒಂದು 10-15 ವರ್ಷದಿಂದ ನಾವು ಇಲ್ಲಿ ಕೆಲಸ, ಸಣ್ಣ ಪುಟ್ಟ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮಗೆ ಆದಷ್ಟು. ಇನ್ನು ಮುಂದೆ ಸಹ ಈ ಶಾಲೆಗೆ ನಮ್ಮ ಸಹಕಾರ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ, ಈ ವರ್ಷ ಸಹ ಈ ಕ್ರೀಡಾಕೂಟಕ್ಕೂ ಸಹ ನಾವು ದೊಡ್ಡ ಮತ ಹೇಳಿದೆವು. ಬಟ್ ನಮ್ಮ ಒಂದು ಮೇಜರ್ ಡೋನರ್ MRPL ಅವರು ಸ್ವಲ್ಪ ಇದು ಏನು ಹೇಳಿದಷ್ಟು ಅಮೌಂಟ್ ಮಾಡಲಿಲ್ಲ. ಬಟ್ ನಮ್ಮ ಸೈಡಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ. ಸೊ ರವೀಂದ್ರನಾಥ್ ಅವರು 5 ಲಕ್ಷ ಕೊಟ್ಟಂತ ಹೇಳಿದ್ದಾರೆ. ಸೊ ಈ ಕ್ರೀಡಾಕೂಟ ಸಕ್ಸಸ್ ಆಗೋದ್ರ ಬಗ್ಗೆ ಏನು ತಾಪತ್ರ ಇಲ್ಲ ನನ್ನ ಅನಿಸಿಕೆ. ಥ್ಯಾಂಕ್ ಯು ಫಾರ್ ದ ಟೈಮ್. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ದ ಪ್ರೋಗ್ರಾಮ್. ದೇವರು ತಮ್ಮೆಲ್ಲರಿಗೂ ಒಳ್ಳೆಯದ ಶಕ್ತಿ ಕೊಡಲಿ ಈ ಪ್ರೋಗ್ರಾಮನ್ನು ಒಳ್ಳೇದು ಮಾಡಲಿಕ್ಕೆ ಅಂತ ಕೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಬಾಲಕೃಷ್ಣ ಶೆಟ್ಟಿ ಸರ್ ಅವರಿಗೆ ತಮ್ಮ ಸಹಕಾರ ಯಾವತ್ತೂ ಈ ಶಾಲೆಗೆ ಇರ್ತದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಬಾಕಿ ಕೆಲವು ಶಾಲೆಗಳಿದ್ದಾವೆ, ರೋಟರಿ ವತಿಯಿಂದ ಎಲ್ಲ ಶಾಲೆಗಳನ್ನು ಸ್ವಲ್ಪ ಗಮನ ಹರಿಸಿದರೆ ನಮಗೂ ಕೂಡ ಅನುಕೂಲ ಆಗಬಹುದು ಅನ್ನುವಂಥದ್ದು ನಾವು ಈ ಸಂದರ್ಭ ತಮ್ಮಲ್ಲಿ ವಿನಂತಿಸಿದೆ. ನನ್ನ ಒಂದು ವಿನಂತಿ ಅಂದರೆ, ನಮ್ಮ ಏರಿಯಾದಲ್ಲಿ ರೋಟರಿ ಕ್ಲಬ್ ಎಲ್ಲ ಇದ್ದರೆ ನೀವು ಅಪ್ರೋಚ್ ಆಗಿ. ಕೆಲವರಲ್ಲಿ ಏನಂತ ಹೇಳಿದರೆ ಅಧ್ಯಕ್ಷರು ಬರ್ತಾರೆ ಹೋಗ್ತಾರೆ, ಬಟ್ ಕೆಲವೆಲ್ಲ ಒಳ್ಳೊಳ್ಳೆ ಲೀಡರ್ಸ್, ಓಲ್ಡ್ ಲೀಡರ್ಸ್ ಎಲ್ಲ ಇರ್ತಾರೆ. ಅವರ ಸಹಕಾರದಿಂದ ಈಗ ನಮ್ಮ ಈ ಒಂದು ನಮ್ಮ ರೋಟರಿಯಲ್ಲಿ ಸಹ ನೀವು ಫಾಲೋಅಪ್ ಮಾಡಬೇಕು. ಯಾಕಂದರೆ ನಾನು ಸಹ ಇಲ್ಲಿ ಬಂದು ಫಸ್ಟ್ ಫಾಲೋಅಪ್ ಬರಲಿಕ್ಕೆ ಕಾರಣ ನಮ್ಮ ಈ ರಾಧಾಕೃಷ್ಣ ಸರ್. ನಮ್ಮದು ಇಲ್ಲಿ 10 ಮೆಡಿಕಲ್ಸ್ ಇದೆ. ಮೆಡಿಕಲ್ ಸ್ಟಾರ್ಟ್ ಆದಾಗ ಸರ್ ಬೆಳಿಗ್ಗೆ ಬರ್ತಿದ್ರು, ಅವರು ಬಂದಾಗ ಹೀಗೆ ಕೇಳ್ತಿದ್ರು, ನಾನು ಎಂತ ಮಾಡಬೇಕು ಮಾತ್ರ ಕೇಳಿದೆ. ಆವಾಗ ನೀವೊಂದು ಅಲ್ಲಿ ಮಕ್ಕಳಿಗೆ ಒಂದು ಯೂನಿಫಾರ್ಮ್ ಕೊಡಿ, ಬುಕ್ಸ್ ಕೊಡಿ, ಹೀಗೆ ಸ್ಟಾರ್ಟ್ ಆಯಿತು ನಮ್ಮ ಒಂದು ಅಸೋಸಿಯೇಷನ್. ಹಾಗೆ ಈಗ ನಮ್ಮ ಎಲ್ಲ ಈ ಡಿಸ್ಟಿಕಲ್ಲಿ, ಈಗ ಮಂಗಳೂರು ಇರ್ಬೋದು, ಮಡಿಕೇರಿ ಇರ್ಬೋದು, ಎನಿ ಡಿಸ್ಟಿಕ್ ಐ ಆಮ್ ಟೆಲ್ಲಿಂಗ್. ಈಗ ನಮ್ಮಲ್ಲಿ ಒಂದು ವಿದ್ಯಾಸಿರಿ ಅಂತ ಒಂದು ಪ್ರಾಜೆಕ್ಟ್ ಇದೆ, ಜಲಸಿರಿ ಅಂತ ಇದೆ, ಆರೋಗ್ಯ ಸಿರಿ ಅಂತ ಇದೆ, ಹಾಗೆ ವನಸಿರಿ ಅಂತ. ಈ 4 ಪ್ರಾಜೆಕ್ಟ್ ನಮ್ಮದು ಈ ಡಿಸ್ಟಿಕ್. ಸಾಧಾರಣವಾಗಿ ರೋಟರಿಯಲ್ಲಿ ಸಹ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಹ ಇದೇ ಒಂದು ಪ್ರೋಗ್ರಾಮ್ಗಳು, ಅದು ಬೇರೆ ಬೇರೆ ಹೆಡ್ಡಿಂಗಲ್ಲಿ ಇರ್ತದೆ. 7 ಟ್ರಸ್ಟ್ ಏರಿಯಾ ಅಂತ, ಅದರಲ್ಲಿ ಎಲ್ಲ ಬರೋದು ಮಕ್ಕಳಲ್ಲಿ ಎಜುಕೇಷನ್, ಆರೋಗ್ಯ, ಕಾನ್ಫ್ಲಿಕ್ಟ್ ಇರಬಾರ್ದು, ಶಾಂತಿಯಿಂದ ಇರಬೇಕು, ಪೊಲ್ಯೂಷನ್ ಇರಬಾರ್ದು, ಇದೇ ಅಲ್ಲ, ಹೀಗೆ ಒಂದು 7 ಏರಿಯಾ ಇರ್ತದೆ. ಅದನ್ನು ನಾವು ಒಂದು ನಮ್ಮ ಡಿಸ್ಟಿಕ್ಕಲ್ಲಿ ಮಾಡುವಾಗ ಇದೇ ವಿದ್ಯಾಸಿರಿ, ವನಸಿರಿ, ಜಲಸಿರಿ, ಆರೋಗ್ಯ ಸಿರಿ ಅಂತ ಮಾಡ್ತೇವೆ. ಬಟ್ ನೀವೇನು ಮಾಡ್ಬೇಕಂತ ಹೇಳಿದರೆ, ನೀವು ಹೆಸಿಟೇಟ್ ಮಾಡಬೇಡಿ, ರೋಟರಿಯನ್ನು ಅಪ್ರೋಚ್ ಮಾಡಿ. 10 ಒಂದ್ಸಲ ಕೇಳಿದರೆ ಕೊಡ್ಲಿಕ್ಕಿಲ್ಲ, 2ನೇ ಸಲ ಬರುವ ಪ್ರೆಸಿಡೆಂಟ್ ಕೊಡ್ಬೋದು. ಕೊಟ್ಟಾಗ ಕೆಲವರು ದೊಡ್ಡ ದೊಡ್ಡ ದಾನಿಗಳಿರ್ತಾರೆ, ಬಾರಿ ಒಂದು ಒಳ್ಳೆ ಮನುಷ್ಯನಲ್ಲಿ ಒಂದು ಬಿಲ್ಡಿಂಗ್ ಕಟ್ಟು ಅಂತ ಹೇಳ್ತಾರೆ. ಏನೋ ಒಂದು ನಮ್ಮಲ್ಲಿ ಈಗ ಅವಕಾಶ ಇದೆ ಮ್ಯಾಚಿಂಗ್ ಗ್ರಾಂಟ್ ಅಂತ. ಮ್ಯಾಚಿಂಗ್ ಗ್ರಾಂಟ್ ಅಂದರೆ ಇಂಟರ್ನ್ಯಾಷನಲ್ ಪಾರ್ಟ್ನರಿಂದ ಮಾಡೋದು.
ಅದಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಬರ್ತದೆ. ನಮ್ಮ ಕ್ಲಬ್ಬಿನವರು ಕೆಲವರು ಸಹಕಾರ ಮಾಡೋರು ಇರ್ತಾರೆ, ಬಟ್ ಸಣ್ಣದಿಂದ ಹಿಡಿದು ದೊಡ್ಡದವರೆಗೂ ಸಹ ಕೆಲವೊಮ್ಮೆ ಸಿಗುವ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ನೀವು ಅಪ್ರೋಚ್ ಆಗಿ ಏನು ಹೆಸಿಟೇಟ್ ಮಾಡಬೇಡಿ. ಒಂದು ವೇಳೆ ಇದ್ರೆ ನನಗೆ ಹೇಳಿ, ನಿಮಗೆ ಆ ಕ್ಲಬ್ಬಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಕೇಳಿ ನಿಮ್ಗೆ ಸಹ ನಾನು ಹೇಳ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಅದಕ್ಕೆ ಸಹಕರಿಸ್ತಾರೆ. ಬಹುಶಃ ರೋಟರಿ ಕ್ಲಬ್ ಬಗ್ಗೆ ನಮಗೆ ಗೊತ್ತಿದೆ, ಅನೇಕ ಶಾಲೆಗಳನ್ನು ಅಭಿವೃದ್ಧಿ ಮಾಡಿದ್ದೀರಿ. ಹಾಗೆ ನಾವು ಕೂಡ ತಮ್ಮಲ್ಲಿ ಕೆಲವು ಬೇಡಿಕೆಗಳು ಇರ್ತೇವೆ ಇನ್ನು ಮುಂದಕ್ಕೆ ಬೇರೆ ಬೇರೆ ಕ್ಲಬ್ಗಳಲ್ಲಿ. ಸಹಕರಿಸಬೇಕು, ತಮ್ಮ ಸಹಕಾರ ನಮಗೆ ಮುಖ್ಯ ಅಂತ ಹೇಳಿಕೊಡ್ತಾ ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮೊಟ್ಟಿಗೆ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಿದ್ದಾರೆ, ಡಾಕ್ಟರ್ ಪ್ರಶಾಂತ್ ಕುಮಾರ್ KS ಸರ್ ಅವರು. ಯಾವುದೇ ನಮ್ಮ ಕಾರ್ಯಚಟುವಟಿಕೆಗಳಿದ್ರು ಕೂಡ ನಾವು ಅವರೊಟ್ಟಿಗೆ ಅಪ್ರೋಚ್ ಆದರೆ ಅದು ಆಗಿದೆ ಅಂತ ಹೇಳಿದ್ದಾರೆ. ಸರ್, ಎರಡು ಮಾತಾಡಬೇಕು, ನಮಗೆಲ್ಲರೂ ಕೂಡ ಸ್ಫೂರ್ತಿದಾಯಕ ಮಾತನಾಡಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೆ. ಮೊದಲ ಸಭೆ ನಡೆದಂಥದ್ದನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೀನಿ. ನಾನು ಸಾಕಷ್ಟು ವ್ಯವಸ್ಥಿತವಾಗಿ ಸಭೆ ನಡೆದಿತ್ತು. ಅಲ್ಲಿ ಒಂದಷ್ಟು ಚರ್ಚೆ ಹಣಕಾಸಿನ ಬಗ್ಗೆ ಆಗಿತ್ತು. ಇವತ್ತು ಪ್ರಸ್ತಾಪನೆ ಆಗಿಲ್ಲ ಅಂತ ಆದಾಗ ಸಾಕಷ್ಟು ವ್ಯವಸ್ಥೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಾನು ಅವತ್ತು ಹಣಕಾಸಿನ ವ್ಯವಸ್ಥೆ ಏನು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗಿತ್ತು. ಅವತ್ತು ನಾನು ಆಲೋಚನೆ ಮಾಡಿದ್ದೆ, ನಾನು ಅಶ್ವಣ್ಣದಲ್ಲಿ ನಾನು ಹೆಚ್ಚು ಕೇಳಿದಂಥದ್ದು ಅದೇ ಹೆಸರನ್ನು ಬರೆಸುವಂಥದ್ದು. 5 ಲಕ್ಷ 8 ಲಕ್ಷ ಏನೆಲ್ಲ ಲಕ್ಷದಲ್ಲಿ ಮಾತುಕತೆ ಆಗಿತ್ತು. ನಾನು ಎನಿಸಿದೆ ನನ್ನ ಮುಂದಿನ ಸಭೆಗೆ ಅವರೆಲ್ಲ ಬರುವ ಚಾನ್ಸಸ್ ಉಂಟಾ ಅಂತ ಒಂದು ಆಲೋಚನೆ ಮಾಡಿದ್ದೆ ನಾನು. ಮುಖ್ಯವಾಗಿ ಇಬ್ಬರು, ಬಾಲಕೃಷ್ಣ ಸರ್ ಮತ್ತು ಅಶ್ವಣ್ಣ, ಸಂಪೂರ್ಣ ಜವಾಬ್ದಾರಿ. ನಮ್ಮ ಸರ್ಕಾರಿ ಶಾಲೆಗಳಿಗೆ ದೊಡ್ಡ ಹೆಮ್ಮೆಯ ವಿಷಯ. ಇಂಥೆಲ್ಲ ಕಾರ್ಯಕ್ರಮಗಳಾದಾಗ ಮುಂದಾಳತ್ವವನ್ನು ವಹಿಸಿ ನಾವು ಜೊತೆಗಿದ್ದೆ ಅನ್ನುವಂತಹ ಬೆಂಬಲವನ್ನು ಕೊಡುವಂಥ ನಾವೆಲ್ಲರೂ ಪ್ರಶಂಸೆ ಮಾಡಬೇಕಾದಂಥ ವಿಷಯ. ನಮ್ಗೆಲ್ಲರಿಗೂ ಗೊತ್ತಿರುವ ಕಾರ್ಯಕ್ರಮದ ಆಯೋಜನೆಯಲ್ಲಿ ಬಹುಮುಖ್ಯ ಪಾಲ್ಗೊಳ್ಳುವಂಥದ್ದು ಫೈನಾನ್ಷಿಯಲ್, ಹಣಕಾಸಿನ ವ್ಯವಸ್ಥೆ. ನಾನು ಹಾಸ್ಯಾತ್ಮಕವಾಗಿ ಒಂದು ಚಿಕ್ಕ ಘಟನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹಣಕ್ಕಿರುವಷ್ಟು ವ್ಯಾಲ್ಯೂ ಬೇರೆ ಯಾವುದಕ್ಕೂ ಇಲ್ಲ. ಅಲ್ಲಿ ಅದರಿಂದಲೇ ಪ್ರಾರಂಭ ಆಗುವಂತೆಲ್ಲ, ಅದು ಈಗಿನ ಕಥೆ ಅಲ್ಲ. ವಿನ್ಸೆಂಟ್ ಚರ್ಚಿಲ್ ಅನ್ನುವಂಥ ಒಂದು ಹೆಸರು ಕೇಳಿರ್ಬೋದು ನೀವು. ಯುನೈಟೆಡ್ ಕಿಂಗ್ಡಮ್ನ ಪ್ರೆಸಿಡೆಂಟ್ ಆಗಿದ್ದ, ಪ್ರೈಮ್ ಮಿನಿಸ್ಟರ್ ಆಗಿದ್ದವರು. ಅವರ ಒಂದು ಜೀವನದ ಘಟನೆಯನ್ನು ಹೇಗೂ ಸಮಯ ಉಂಟು ಹಿಡಿದು 2 ನಿಮಿಷದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು. ಒಂದ್ಸಲ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಅವರಿಗೆ ಒಂದು ಭಾಷಣ ಕೊಡ್ಲಿಕ್ಕಿರ್ತದೆ, ಸ್ಪೀಚ್ ಇರ್ತದೆ. ಅವತ್ತು ಎಲ್ಲ ರೆಡಿ ಆಗ್ತಾರೆ. ರೆಡಿ ಆಗುವ ಮೊದಲು ಒಮ್ಮೆ ತನ್ನ ಗೆಸ್ಟ್ ಹೌಸಿಗೆ ಹೋಗ್ಬೇಕೇಳಿ ಆಟೋ ಕರೀತಾರೆ. ಕಾಲ್ಪನಿಕ ಆಗಿರ್ಲಿಕ್ಕಿಲ್ಲ, ಸತ್ಯ ಘಟನೆ ಆಗಿರ್ಬೋದು. ಗೆಸ್ಟ್ ಹೌಸಿಗೆ ಹೋಗ್ತಾರೆ, ಆಟೋದನ್ನು ಕರೀತಾರೆ, ಬಾ ಹೇಳಿ ಕರೀತಾರೆ, ಕೂತ್ಕೊಳ್ತಾರೆ, ಗೆಸ್ಟ್ ಹೌಸಿಗೆ ಹೋಗ್ತಾರೆ. ಹೋಗಿ ಹೇಳ್ತಾರೆ, ರಿಕ್ಷಾ ಅಂತ ಹೇಳ್ತಾರೆ, 5 ನಿಮಿಷ ನಿಲ್ಲು, ನಾನು ಒಳಗೆ ಹೋಗಿ ಬರ್ತೇನೆ, ಮತ್ತೆ ನನಗೆ ಮುಂದೆ ಹೋಗ್ಲಿಕ್ಕೆ ಉಂಟು ಹೇಳಿ. ಅವನಿಗೆ ಗೊತ್ತಿರಲಿ ಅವರು ಪ್ರೈಮ್ ಮಿನಿಸ್ಟರ್ ಹೇಳಿ. ಆಗವ ಹೇಳ್ತಾರೆ, ಅದಕ್ಕೆ ಪುಸ್ತಕಿಲ್ಲ ನನಗೆ ಪ್ರೈಮ್ ಮಿನಿಸ್ಟರ್ ಸ್ಪೀಚ್ ಕೇಳಲಿಕ್ಕೆ ಉಂಟು. ಕರೆಕ್ಟ್ 10 ಗಂಟೆಗೆ ಅವರ ಸ್ಪೀಚ್ ಸ್ಟಾರ್ಟ್ ಆಗ್ತದೆ. ನನಗೆ ಮನೆಗೆ ಹೋಗಿ ಆರಾಮದಲ್ಲಿ ಕೂತು ಆ ಸ್ಪೀಚ್ ಕೇಳಬೇಕು, ಅವರ ಸ್ಪೀಚ್ ಕೇಳಬೇಕು. ಆಗ ಅವ್ರಿಗೆ ಆಗ್ತದೆ, ನನ್ನ ಮೇಲೆ ಇಷ್ಟು ಅಭಿಮಾನ ಉಂಟಲ್ಲ ಜನರಿಗೆ, ಭಾರಿ ಖುಷಿ ಆಗ್ತದೆ. ಹೌದಾ, ಆಯ್ತು, ನೀವು ಹೋಗಪ್ಪ, ನನ್ನ ಬಾಡಿಗೆ ಎಷ್ಟು ಹೇಳಿ ಹೇಳ್ತಾನೆ. 2 ಪೌಂಡ್ ಹೇಳಿ ಹೇಳ್ತಾನೆ. 2 ಅಲ್ಲ, 10 ಇಟ್ಕೊಳ್ಳಿ, 10 ಕೊಡ್ತಾನೆ. 10 ಪೌಂಡ್ ಇಟ್ಕೊ, ಖುಷಿಯಾಗಿ. ನನ್ನ ಬಗ್ಗೆ ಅಷ್ಟು ಅಭಿಮಾನ ಇದ್ದಾನಲ್ಲ, ನಾನು ಯಾರಿಗೆ ಗೊತ್ತಿಲ್ಲದಿದ್ರು ಚರ್ಚಿಲ್ ಹೇಳುವಾಗ ಅಷ್ಟು ಒಳ್ಳೆ ಗೌರವ ಕೊಡ್ತಾನೆ. 10 ಪೌಂಡ್ ತಗೊಂಡು ಹೇಳ್ತಾನೆ, ನೀವು ಹೋಗಿ ಬನ್ನಿ ಸರ್, ನಾನು ವೇಟ್ ಮಾಡ್ತೇನೆ. ನಿನ್ನ ಭಾಷಣ ಕೇಳಬೇಕು ಹೇಳಿದ್ವಿ. ಅವನು ಸಾಯಲಿ ಸರ್, ಸಾರಿ, ಅವ್ನು ಭಾಷಣ ಕೇಳಿರ್ತಾನೆ. ಹೋಗಿ ಬನ್ನಿ, ನೀವು ಆರಾಮದಲ್ಲಿ ಬನ್ನಿ, 10 ನಿಮಿಷ ಅಲ್ಲ, ಅರ್ಧ ಗಂಟೆ ವೇಟ್ ಮಾಡ್ತಾನೆ ನನಗೆ. ಹೇಳಿದಂಥದ್ದಷ್ಟೇ ಉದ್ದೇಶ. ಎಲ್ಲವೂ ಗೌಣವಾಗುವಂಥದ್ದು ಹಣದ ಮುಂದೆ ಅನ್ನುವಂಥದ್ದು. ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿದಂಥ ನಾನು ಹತ್ತಿರದ ನೋಡಿ, ನಾನು ಮಾತಾಡೋದು ಬೇಡ ಅಂತ ಅನಿಸಿದ್ರೆ ನಾನು 1-2 ಮಾತು ಹೇಳಬೇಕು ಹೇಳಿತ್ತು. ಅದ್ರ ಹಿಂದೆ ಇರುವಂತಹ ಶ್ರಮವನ್ನು ನಾನು ಗಮನಿಸಿದ್ದೇನೆ. ಲಿಲ್ಲಿ ಮೇಡಮ್ ಆಗಿರ್ಬೋದು, ಅವರ ಶಿಕ್ಷಕ ವೃಂದದವರಾಗಿರ್ಬೋದು, HM ಆಗಿರ್ಬೋದು, SDMC ಅವರಾಗಿರ್ಬೋದು, ಈ ಒಂದು ತಿಂಗಳಲ್ಲಿ ಆದಂಥ ಕೆಲಸದ ಬಗ್ಗೆ ನಾನು ಹತ್ತಿರದ ನೋಡಿದಂಥದ್ದು. ಎಲ್ಲ ದೈಹಿಕ ಶಿಕ್ಷಕರನ್ನ ಸೇರಿಸಿಕೊಂಡು ಅದ್ರ ಹಿಂದಿರುವಂತಹ ಶ್ರಮ. ನಾವೇನೋ ಆರಾಮದಲ್ಲಿ ಇವತ್ತು ಕೂತಿದ್ದೇವೆ, ಬಿಡುಗಡೆ ಆಯಿತು, ಕಾರ್ಯಕ್ರಮ ಆಗ್ತದೆ ಅನ್ನೋದು ನಿರೀಕ್ಷೆಯಲ್ಲಿದ್ದೇವೆ. ಆದ್ರೆ ಅದ್ರ ಹಿಂದೆ ಇರುವಂತಹ ಜವಾಬ್ದಾರಿಯನ್ನು ನೋಡಿದ್ರೆ ಸಾಕಷ್ಟು ಶ್ರಮ ವಹಿಸಿರುವಂಥದ್ದು. ಈ ಸಂದರ್ಭವನ್ನ ಅವರಿಗೊಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೂ, ಕಾರ್ಯಕ್ರಮ ಯಶಸ್ವಿ ಆದ್ಮೇಲೆ ಮತ್ತೊಮ್ಮೆ ಅವಕಾಶ ಸಿಕ್ಕಲಿ. ನಾವೆಲ್ಲರೂ, ನಾನು ಹಿಂದೆ ಕಳೆದ ವಾರವೂ ಪ್ರತಿಭಾ ಕಾರಂಜಿ ಸಭೆ ಆಗುವಾಗಲೂ ಹೇಳಿದ್ದೆ, ನಮ್ಗಿರುವಂತಹ ಜವಾಬ್ದಾರಿ ಹೀಗೆ. ನಮಗೆ ಕಮಿಟಿ ಹಾಕಿದ್ದಾರೆ, ಆ ಕಮಿಟಿಯಲ್ಲಿ ನನಗೆ ಏನು ಕೆಲಸ ಕೊಟ್ಟಿದ್ದಾರೆ ಅದು ಮಾತ್ರ ಅಲ್ಲ, ಯಾವುದೇ ಜವಾಬ್ದಾರಿ ಕೊಟ್ಟು ಅದನ್ನು ನಿರ್ವಹಿಸ್ತೇನೆ ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು. ನಾನು ಒಂದು ಉದಾಹರಣೆ ಕೊಟ್ಟಿದ್ದೆ. ಒಂದು 10 ದಿನಗಳ ಹಿಂದೆ, ಇದನ್ನು ಮತ್ತೊಮ್ಮೆ ಹೇಳಲೇಬೇಕು ಅದನ್ನು. ನಾನು 10 ದಿನಗಳ ಹಿಂದೆ ನಮ್ಮ ಗಡಿಭಾಗದ ಒಂದು ಶಾಲೆಯಲ್ಲಿ ಆದಂಥ ಅವಘಡವನ್ನು ನಾನು ಹಿಂದೆ ಹೇಳಿದ್ದೆ. ನಾನು ಒಂದು ಕಲಾ ಉತ್ಸವ ಆಗ್ತಾ ಇತ್ತು. ಅತ್ಯಂತ ವ್ಯವಸ್ಥಿತವಾಗಿ ಹೆಚ್ಚು ಕಡಿಮೆ 1,500 ಮಕ್ಕಳು ಸೇರಿದ್ರು. ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲದರ ಬಗ್ಗೆ ಜವಾಬ್ದಾರಿ ವಹಿಸಿ ವ್ಯವಸ್ಥಿತವಾಗಿ ನಡೆಸಿದ್ರು. ಇನ್ನೇನು ಕಾರ್ಯಕ್ರಮ ಮುಗಿಬೇಕು ಅಂತ ಆದಾಗ ಆ 1,000 ಜನದ ಚಪ್ಪರ ಬಿತ್ತು. ಮಕ್ಕಳೆಲ್ಲ ಅಡಿಯಲ್ಲಿದ್ರು. ಏನೋ ಹೆಚ್ಚು ಅವಘಡ ಆಗಲಿಲ್ಲ. ಅದಾದ ನಂತರ ಆದಂಥ ಚರ್ಚೆ ನೋಡುವಾಗ ಒಂದಷ್ಟು ಶಿಕ್ಷಕರು ಇರುದ್ದವ್ರು ಹೇಳುವಂಥದ್ದು, ನಾನು ಆಗಲೇ ಆಲೋಚನೆ ಮಾಡಿದೆ, ಒಂದು ಸೈಡ್ ಸ್ವಲ್ಪ ಬಗ್ಗಿತ್ತು, ಬೀಳ್ಬೋದಿಲ್ಲ ಆಲೋಚನೆ ಮಾಡಿದೆ, ಎಲ್ಲರ ಬೈದಲ್ಲಿ ಬರುವಂಥದ್ದು. ಆದರೆ ಅದರ ಮುಂದಿನದನ್ನು ಯಾರು ಆಲೋಚನೆ ಮಾಡಲಿಲ್ಲ. ಬಿದ್ದರೆ ಏನಾಗ್ಬೋದು, ಅಡಿಯಲ್ಲಿ ಎಷ್ಟು ಮಕ್ಕಳು ಸಿಲುಕಿ ಹಾಕಿಕೊಳ್ಬೋದು, ಏನಾಗ್ಬೋದು ಹೇಳಿ.
ಅದನ್ನು ಸಂವೇದನಾಶೀಲತೆ ಅನ್ನುವಂಥದ್ದು ಅದನ್ನು ಎಲ್ಲರಲ್ಲೂ ಇರಬೇಕು. ಕಾರ್ಯಕ್ರಮದ ಪ್ರತಿಯೊಂದು ಅಂಶದ ಬಗ್ಗೆಯೂ ನಾವು ಗಮನವಹಿಸಿಕೊಂಡು ಮಕ್ಕಳ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಹೇಳಿ ಏನು ಹೇಳ್ತೇವೆ ನಾವು, ನನಗೆ ಅತ್ಯಂತ ಸುಲಭದ ಜವಾಬ್ದಾರಿ ಸಿಕ್ಕಿದ್ರೆ ಸಾಕು ಅನ್ನೋದನ್ನು ಯಾರು ನಿರೀಕ್ಷೆ ಮಾಡಬಾರ್ದು. ನಾನು ಯಾವುದೇ ಜವಾಬ್ದಾರಿ ಕೊಟ್ಟರು ಪ್ರತಿಯೊಂದಕ್ಕೂ ನಾನು ತಯಾರಿದ್ದೇನೆ ಅನ್ನುವಂಥ ಮನಸ್ಥಿತಿಯನ್ನು ನಾವೆಲ್ಲರೂ ಹೊಂದಬೇಕು. ನಮ್ಮ ಕಾರ್ಯಕ್ರಮ ಅನ್ನುವಂಥದ್ದು ಪ್ರತಿಯೊಬ್ಬರೂ ಜಾಗೃತ ಆಗಬೇಕು. ಅತ್ತ ಅವರ ಶಾಲೆಗೆ ಹೆಮ್ಮೆ, ವಲಯಕ್ಕೆ ಹೆಮ್ಮೆ, ಜಿಲ್ಲೆಗೆ ಹೆಮ್ಮೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ತಮ್ಮ ನಿಸ್ವಾರ್ಥವಾದಂಥ ಸೇವೆಯನ್ನು ಕೊಡಬೇಕು ಅಂತ ಹೇಳ್ತಾ ಆಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ನಿನ್ನೆ ನಾನು ಎಡಪದು ಪ್ರದೇಶದ ಕ್ರೀಡಾಕೂಟಕ್ಕೆ ಹೋಗಿದ್ದೆ. ಆ ಇನ್ವಾಲ್ವ್ಮೆಂಟನ್ನು ನೋಡುವಾಗ ಖುಷಿ ಆಗುವಂಥದ್ದು. ಶಾಲೆಯವರು, ದೈಹಿಕ ಶಿಕ್ಷಕರು, ಊರವರು ಸೇರಿಕೊಂಡು ಮಾಡುವಂಥದ್ದು. ಪ್ರತಿಯೊಬ್ಬರು ಬಾಯಿ ಬರುವಂಥದ್ದು ನಮ್ಮ ಊರಲ್ಲ ಸರ್, ನಮ್ಮ ಶಾಲೆ ಅಲ್ಲ ಸರ್ ಹೇಳುವಂಥದ್ದು. ಆ ಭಾವನೆ ಪ್ರತಿಯೊಬ್ಬರಲ್ಲೂ ಜಾಗೃತ ಆಗಬೇಕು. ಮೊದಲು ಹೇಳಿದಂಥ ಮಾತನ್ನೇ ಮತ್ತೊಮ್ಮೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಾಲಕೃಷ್ಣ ಸರ್ ಆಗಿರ್ಬೋದು, ಅಶ್ವಣ್ಣ ಆಗಿರ್ಬೋದು, ನಾನು ಸಾಕಷ್ಟು ಹತ್ತಿರದಿಂದ ನೋಡಿದ್ದೇನೆ. ಶಾಲೆಯ ಬಗ್ಗೆ ಇರುವಂಥ ಅಭಿಮಾನ ಅದು ನಮ್ಮ ಶಿಕ್ಷಕರಲ್ಲಿ ಒಂದು ವಿಶೇಷವಾದಂಥ ಚೈತನ್ಯವನ್ನು ತುಂಬಬೇಕು. ನಾವು ಶಾಲೆಗಾಗಿ ಏನೋ ಮಾಡಬೇಕು, ಮಕ್ಕಳಿಗಾಗಿ ಏನೋ ಮಾಡಬೇಕು ಅನ್ನೋಂಥ ಭಾವನೆಯನ್ನು ನಮ್ಮಲ್ಲೂ ಜಾಗೃತಗೊಳಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟ ಜರುಗಲಿ. ನಮ್ಮ CRP, BRP, BIRT, ECO ಎಲ್ಲರೂ ನಾವಿಲ್ಲಿ ಬಂದಿದ್ದೇವೆ. ಇವತ್ತು ತುರ್ತು ಸಭೆ ಇತ್ತು. ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿದಾಗ ಮೊದಲ ಆದ್ಯತೆ ಇದಕ್ಕೆ ಕೊಟ್ಟಂಥದ್ದು, ಆದ್ಯತೆ ಕೊನೆಯವರೆಗೂ ಇರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿದೆ. ಮೊದಲ ಮೀಟಿಂಗಲ್ಲಿದ್ದು, ಅದರ ಮಧ್ಯದಲ್ಲೂ ಇದ್ದು, ಕೊನೆಯವರೆಗೂ ಇರುವಂಥವರು ಸೇವಂತಿ ಮೇಡಮ್. ಅವರನ್ನು ನಾನು ಹತ್ತಿರ ನೋಡಿದವನು, ಅವರ ಕ್ರಿಯಾಶೀಲತೆಯನ್ನು. ನಾನು ಅವರ ಏಜ್ ಎಷ್ಟು, ನಿವೃತ್ತಿಯಾಗಿ ಎಷ್ಟು ವರ್ಷ ಆಯ್ತು ಅದೇನು ಹೇಳಲಿಕ್ಕೆ ಹೋಗುದು, ಅವ್ರಿಗೆ ಕೋಪ ಬರ್ಬೋದು, ಅದನ್ನು ಹೇಳಿಕ್ಕೆ ಹೋಗುದಿಲ್ಲ. ಆ ಕ್ರಿಯಾಶೀಲತೆಯನ್ನು ಗುರುತಿಸಬೇಕಾದಂಥದ್ದು. 35-40 ಆಗೋದ್ರ ಒಳಗೆ ಸಾಕು ಅಂತ ಅನಿಸಿದವರಿಗೆ ಒಮ್ಮೆ ನೋಡಿಕೊಂಡು ಕಣ್ತುಂಬ ನೋಡಿ ಆ ಕ್ರಿಯಾಶೀಲತೆಯನ್ನು ನಮ್ಮನ್ನು ಬೆಳೆಸಿಕೊಂಡು ನಾವು ಪ್ರಯತ್ನಿಸಬೇಕು. ಯಾವತ್ತೂ ನಮ್ಮ ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲಿ ಇಂಥ ಸನ್ನಿವೇಶಗಳಲ್ಲಿ ನಮ್ಮ ಜೊತೆಗಿದ್ದು ಪ್ರೋತ್ಸಾಹ ಕೊಡ್ತಾ ಇದ್ರು, ಮಾರ್ಗದರ್ಶನ ಕೊಡ್ತಾ ಇದ್ರು. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಅವರ ಆ ನಿಸ್ವಾರ್ಥ ಸೇವೆಯನ್ನು ಮತ್ತೊಮ್ಮೆ ಸ್ಮರಿಸಿ ಅವರಿಗೆ ಅಭಿನಂದನೆ ಹೇಳ್ತೇವೆ. ವಲಯ ಹಂತದಲ್ಲಿರ್ಬೋದು, ತಾಲೂಕು ಹಂತದಲ್ಲಿ, ಹಾಗೆ ಜಿಲ್ಲಾ ಹಂತ ಎಲ್ಲ ಹಂತಗಳಲ್ಲಿ ಕೂಡ ನಮ್ಮ ಮಂಗಳೂರು ದಕ್ಷಿಣ ವಲಯದ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮಗೆಲ್ಲರೂ ಕೂಡ ಮಾರ್ಗದರ್ಶನ ನೀಡುವರು ಶ್ರೀಯುತ ರವಿಶಂಕರ್ ಸರ್ ಅವರು, ನಮ್ಮ ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿಗಳು. ಸರ್, ತಾವು ಎರಡು ಮಾತಾಡಬೇಕಂತ ವಿನಂತಿ ಮಾಡ್ಬೋದು. ಇರುವಂಥ ಮುಖ್ಯೋಪಾಧ್ಯಾಯರೇ, ಅಧ್ಯಾಪಕ ಬಂಧುಗಳೇ, ಸಹಶಿಕ್ಷಕ ಬಂಧುಗಳೇ, CRP, BRP ಮಿತ್ರರೇ, ಈಗಾಗಲೇ ನಾವು ಒಂದು ಹಂತವನ್ನು ಮುಗಿಸಿದ್ದೇವೆ, ಹೋಬಳಿ ಹಂತ ಅಂತ. ಅದರಲ್ಲಿ ಸಹ ಪಂದ್ಯಾಟಗಳು, ಕ್ರೀಡಾಕೂಟ ನಿನ್ನೆ ಮುಕ್ತಾಯ ಆಯಿತು. ಈಗ ಅವರು ಹೇಳಿದರು ಸರ್ಕಾರಿ ಶಾಲೆಗೆ ಅಂತ. ಸರ್ಕಾರಿ ಶಾಲೆ ಅಲ್ಲ, ಎಲ್ಲರೂ ಒಳ್ಳೆಯದು ಮಾಡ್ತಾರೆ, ಸರ್ಕಾರಿ ಶಾಲೆ ಸ್ವಲ್ಪ ಮುಂದೆ ಬರೋದಿಲ್ಲ. ನಮಗೆ ಬೇಡ 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 ಅಂತ ಮಾಡಿ ಕೊಟ್ಟ ನಂತರ ಅವರು ಅಷ್ಟು ಯಶಸ್ವಿಯಾಗಿ ಮಾಡ್ತಾರೆ. ಯಾಕಂದರೆ ಉಳ್ಳಾಲ ಹೋಬಳಿಯಲ್ಲಿ ಪ್ರಾಥಮಿಕ ಕ್ರೀಡಾಕೂಟ ಮಾಡಿದವರು ಸರ್ಕಾರಿ ಶಾಲೆಯವರೇ. ಹಾಗೆ ಗುರುಪುರ ಹೋಬಳಿಯಲ್ಲಿಯೂ ನಿನ್ನೆ ಮುಕ್ತಾಯ ಅದು ಸಹ ಸರ್ಕಾರಿ ಶಾಲೆಯವರು. ಅವರಿಗೆ ಕೊಟ್ಟ ನಂತರ ಅವರ ಜವಾಬ್ದಾರಿಯನ್ನು ಪೂರ್ತಿ ವಹಿಸ್ಕೊಂಡಿರ್ತಾರೆ. ಹಾಗೆ ಪ್ರಾಥಮಿಕ ಬೇರೆ ಶಾಲೆಯವರು ಅವರು ಏನೆಲ್ಲ ಕಷ್ಟಪಟ್ಟು ಮಾಡ್ತಾರೆ. ಹಾಗೆ ಇವರು ಸಹ ಅದೇ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಸಹ. ಅದು ಆಗ್ತದೆ. ಯಾಕಂದರೆ ಒಂದು 7-8 ವರ್ಷಗಳ ಹಿಂದೆ ನಮ್ಮ ಉಡುಪಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದು ಸರ್ಕಾರಿ ಶಾಲೆಗೆ. ಅವರು ಇಡೀ ರಾಜ್ಯದಲ್ಲಿ ಅಷ್ಟು ಯಶಸ್ವಿಯಾಗಿ ಮಾಡಿದರು. 2 ಸಲ ಫ್ಲಡ್ ಲೈಟ್ ಆಗಿ ಮಾಡಿದರು. ಆದ್ದರಿಂದ ಅದೇ ರೀತಿಯಲ್ಲಿ ನಮ್ಮದು ಈಗ ನಾಡ್ದು 8 ಮತ್ತು 9ನೇ ತಾರೀಕು ತಾಲೂಕು ಮಟ್ಟ ಕ್ರೀಡಾಕೂಟ ಇದೆ. ಅದನ್ನು ನಮ್ಮ ಮಂಜನಾಡಿ ಸರ್ ಅವರು ಸಹ ಭಾಳ ಒದ್ದಾಡಿ ಪ್ರಯತ್ನ ಪಟ್ಟು ಎಲ್ಲರ ಸಹಕಾರದಿಂದ ಮಾಡ್ತಾ ಇದ್ದಾರೆ. ಅದು ಸಹ ಒಳ್ಳೆಯ ಯಶಸ್ವಿ ಆಗ್ತದೆ. ಹಾಗೆ ಜಿಲ್ಲಾ ಮಟ್ಟ ಕ್ರೀಡಾಕೂಟಕ್ಕೆ ಹೇಳಿದರು, ತಾಲೂಕು ಮಟ್ಟ ಕ್ರೀಡಾಕೂಟಗಳು ಸಹ ಅದೇ ರೀತಿಯನ್ನು ಫಾಲೋ ಮಾಡಿ ಸ್ವಲ್ಪ ಎಲ್ಲ ದೈಹಿಕ ಶಿಕ್ಷಕರು ಬರುವಾಗ ತಮ್ಮ ಕ್ರೀಡಾಕೂಟಗಳಲ್ಲಿ ಯೂನಿಫಾರ್ಮನ್ನು ಹಾಕೊಂಡು ಬರಬೇಕು. ಕೆಲವರು ಹಾಕೊಂಡು ಬರೋದಿಲ್ಲ. ಅದನ್ನು ನೀವು ಮುಂದಾದರೂ ದಿನಗಳಲ್ಲಿ ಅದನ್ನು ಅನುಸರಿಸಿ ಅಂತ ನಾನು ಹೇಳಿ ಕೊಡ್ತೇನೆ. ಹಾಗೆ ಯಾವ್ಯಾವ ಕರ್ತವ್ಯವನ್ನು ಯಾರ್ಯಾರು ಕೊಡ್ತಾರೋ ಕರೆದಾಗ ಅವರು ಅಲ್ಲಿ ಇರಬೇಕು. ಇಲ್ಲಿ ತುಂಬ ಕಷ್ಟ. ಸಂಘಟನೆ ಮಾಡೋರು ಅಷ್ಟು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡುವಾಗ ನಾವು ಕರ್ತವ್ಯದಲ್ಲಿ ನಾವು 1 ದಿವಸ 2 ದಿವಸ ಕರ್ತವ್ಯ ಮಾಡೋದು, ಅವರು ತಿಂಗಳಾನುಗಟ್ಟಲೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹಕಾರವನ್ನು ಕೊಡಬೇಕು. ಹೋಬಳಿ ಮಟ್ಟ ಇರಲಿ, ತಾಲೂಕು ಮಟ್ಟ ಇರಲಿ, ಜಿಲ್ಲಾ ಮಟ್ಟ ಇರಲಿ, ರಾಜ್ಯ ಮಟ್ಟ ಇರಲಿ ಅಂತ. ಹೀಗೆ ಸಮಸ್ಯೆಗಳಾದ್ರಿಂದ ಈಗ ರಾಜ್ಯ ಮಟ್ಟ ಕ್ರೀಡಾಕೂಟದ ಇನ್ನೂ ಚರ್ಚೆಯಲ್ಲಿ ಇದೆ. ಯಾರು ಮಾಡೋದು ಅಂತ ಇನ್ನೂ ಡಿಸೈಡ್ ಆಗಲಿಲ್ಲ. ನಮ್ಮ ಜಿಲ್ಲಾ ಮಟ್ಟದ ಅತ್ಯಂತ ಯಶಸ್ವಿ ಆಗಲಿ. ಹಾಗೆ ಹೇಳಿದರು ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಅಂತ. ಅವರು ನಿಜವಾಗಿ ಅವ್ರನ್ನ ಫಾಲೋ ಅಪ್ ಮಾಡಿದರೆ, ಹೇಗೆ ನಮ್ಮ ಶಾಲೆಗಳಲ್ಲಿದ್ದ ನಮ್ಗೆ ಗೊತ್ತಿದೆ, ಅವರಿಂದಲೇ ನಮಗೆ ಕೊಡುಗೆ ಬರೋದು. ಸರ್ಕಾರಿ ಶಾಲೆಗೆ ಬರುವಂಥ ಕೊಡುಗೆ ಲಯನ್ಸ್, ರೋಟರಿಯಿಂದಲೇ. ಅವ್ರು ಯಾವುದು ಬೇಕಾದ್ರೂ ಕೊಟ್ಟು ಅವ್ರನ್ನ ಫಾಲೋ ಅಪ್ ಮಾಡಬೇಕು. ನಾವು ಸ್ವಲ್ಪ ಮಾಡಿಬಿಟ್ಟು ಬರೋದಿಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಶಾಲೆಗಳಲ್ಲಿ ಏನು ಅವಶ್ಯಕತೆ ಇದೆ ಅದನ್ನೆಲ್ಲವನ್ನು ನೀವು ಆ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಮುಖಾಂತರ ಸಂಪರ್ಕಿಸಿ ಪಡೆಯಿರಿ. ಹಾಗೆ
ಈ ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿ ಹೋರಾಡ್ತಾ ಇರುವವರು ನಮ್ಮ ದೈಹಿಕ ಸಂಘದ ಅಧ್ಯಕ್ಷರು ಆಗಿರುವಂತಹ ಲಿಲ್ಲಿ ಬಯಸ್ರವರು. ಅವರು ತುಂಬ ದಿವಸದಿಂದ ಆ ಕಡೆಗೆ ಮತ್ತು ಇದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಈ ಮೀಟಿಂಗಿಗೆ ಬಂದ ಜನ ಕಡಿಮೆ ದೈಹಿಕ ಶಿಕ್ಷಕರು ಬರಬೇಕಿತ್ತು ಎಲ್ಲರೂ. ಕೆಲವೊಂದು ದೈಹಿಕ ಶಿಕ್ಷಕರು ಪರೀಕ್ಷಣೆ ಬರಲಿಕ್ಕೆ ಆಗಿಲ್ಲ ಅಂದರೆ ಅವರ ತಾಲೂಕು ಮಟ್ಟದಲ್ಲಿ ಕ್ರೀಡಾಕೂಟ ಇವತ್ತು ಹೋಬಳಿ ಮಟ್ಟ ಇದೆ, ಕೆಲವರು ಹೇಳಿದರು ನಾವು ಜಿಲ್ಲಾ ಮಟ್ಟಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ನಿಮ್ಗೆ ಯಾರಿಗೆ ಕರ್ತವ್ಯವನ್ನು ಹಾಕಿದ್ದೀರಿ ಅದನ್ನು ಸರಿಯಾಗಿ ನೀವು ಕರ್ತವ್ಯವನ್ನು ಪಾಲನೆ ಮಾಡಿ ಅದೇ ರೀತಿಯಲ್ಲಿ ಬಂದು ನಿಮ್ಮ ಕರ್ತವ್ಯವನ್ನು ಮುಗಿಸಿ ಮತ್ತು ಅವರು ಏನು ಈ ನಮ್ಮ ಮಂಗಳೂರು ದಕ್ಷಿಣದ ಕೀರ್ತಿಯನ್ನು ಇನ್ನೂ ಹೆಚ್ಚಿಸಿ ಅಂತ ಹೇಳ್ತಾ ಅವಕಾಶ ಬಂದು ನನ್ನ ಮಾತು. ದೊಡ್ಡ ಆಟೋ ಅಥವಾ ಟೆಂಪೋ ಆ ಥರ ಮಾಸಾಗಿ ಮಕ್ಕಳನ್ನ ತುಂಬ್ಕೊ ಬರಲಿಕ್ಕೆ ಹೇಳ್ಬೇಡಿ. ಒಂದು ವೆರಿ ಇಂಪಾರ್ಟೆಂಟು. ಎರಡನೇದು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಬರಬೇಕಾದ್ರೆ ಮಹಿಳಾ ಶಿಕ್ಷಕರು ಕೂಡ ಜೊತೆ ಬರಬೇಕು ಅಂತ ಹೇಳಿ, ಮತ್ತು ಮನೆಗೆ ಬಿಡುವಂಥ ಸಂದರ್ಭದಲ್ಲೂ ಕೂಡ ಹೋಗಿ ಅಂತ ಕಳಿಸ್ಬಿಡೋದಲ್ಲ, ಅವ್ರ ಮನೆಗೆ ತಲುಪಿದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ. ಎರಡನೇದು. ಆಮೇಲೆ ರಾತ್ರಿ ಮಕ್ಕಳೇನಾದ್ರು ಹೊಡಿತಾರೆ ಅಂದರೆ ಅದರಲ್ಲೂ ಕೂಡ ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕು. ಇದನ್ನು ಸೀರಿಯಸ್ ತಗೊಳ್ಳಿ. ಮ್ಯಾಟ್ನ ಕೇವಲವಾಗಿ ಪರಿಗಣಿಸಬೇಡಿ. ಒಂದು ಸಣ್ಣದು ಏನಾದರೂ ಅಹಿತಕರ ಘಟನೆ ಹೇಳಿದ್ರೆ ತಲೆ ಹೋಗ್ತವೆ. ಒಂದು. ಎರಡನೇದು ಇನ್ನೊಂದು ಏನಪ್ಪ ಅಂದರೆ ಸಾಮಾನ್ಯವಾಗಿ ಕೇಳೋದು ಏನಪ್ಪ ಅಂತಂತಂದರೆ ಸರ್ ಬಿಲೋ 14 ಏಜು 17 ಏಜು ಆ ಥರ ಗ್ರೂಪಲ್ಲೆಲ್ಲ ಮಿಕ್ಸ್ ಮಾಡಿ ಆಡಿಸಿದ್ದಾರೆ ಅನ್ನೋ ಒಂದು ಎಲ್ಲ ಕಡೆಗೂ ಸಾಮಾನ್ಯವಾಗಿ ಕೇಳಿ ಬರ್ತದೆ. ಹಾಗಾಗಿ ನಿಯಮವನ್ನು ಬಿಟ್ಟು ಯಾರನ್ನೂ ಕೂಡ ಭಾಗವಹಿಸಲಿಕ್ಕೆ ಬಿಡಬೇಡಿ. ಯಾವ ಮಕ್ಕಳಿದ್ದಾರೆ ಎಲಿಜಿಬಲ್ ಇದ್ದಾರೆ ಅವ್ರು ಮಾತ್ರ ಆಟ ಆಡಬೇಕು ಅಂತ ಅದನ್ನು ಕೂಡ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಅದು ಕಂಡು ಬರ್ತಾ ಇರ್ತದೆ. ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಮತ್ತು ಸುರಕ್ಷತೆ ಕಡೆ ಹೆಚ್ಚು ಗಮನವನ್ನು ವಹಿಸಿ ಅಂತ ಮತ್ತೊಂದು ಕಿವಿ ಮಾತನ್ನು ನಿಮ್ಗೆ ಹೇಳ್ತೀನಿ. ಕ್ರೀಡಾಕೂಟದ ಬಗ್ಗೆ ವಿಷಯವನ್ನು ತಿಳಿಸಿದ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾದ ಶ್ರೀಯುತ ರವಿಶಂಕರ್ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ನಿವೃತ್ತ ಶಿಕ್ಷಕರು ಶ್ರೀಯುತ ದಯಾನಂದ್ ಮಾಡ ಸರ್ ನನಗೆ ಮೊನ್ನೆನೇ ನಾನು ಹೇಳಿದೆ ಸರ್ ನಮಗೆ ಸಹಕಾರ ಕೊಡಬೇಕು ಅಂತ. ಪಾಪ ಕಟೀಲಿನಿಂದ ಅವರಿಗೆ ಇವತ್ತು ಡ್ಯೂಟಿ ಇತ್ತಲ್ಲಿ ದೇವಸ್ಥಾನದಲ್ಲಿ ಅವರು ಉಚಿತವಾಗಿ ಅದರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನ ಕ್ರೀಡಾಕೂಟಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಅವರ ವತಿಯಿಂದ ನಮ್ಮ ದೈಹಿಕ ಶಿಕ್ಷಣ ಸಂಘದ ವತಿಯಿಂದ ಅವರ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಸಂಪೂರ್ಣ ಸಹಕಾರ ನೀಡಿದವರು ದಯಾನಂದ ಮಾಡ ಸರ್ ತಮಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಆರ್ಥಿಕ ಸಮಿತಿಯ ನಮ್ಮ ಸದಸ್ಯರು, ಸಂಘಟನಾ ಸಮಿತಿಯ ಸದಸ್ಯರು, ನಮ್ಮ ಶಾಲೆಯ ಪ್ರೌಢಶಾಲೆಯ ನಮಗೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವ ಶ್ರೀಯುತ ಶಾಂತರಾಮ್ ಶೆಟ್ಟಿ ಸರ್ ಅವರು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ ಅವರು ಅಧ್ಯಕ್ಷರಾಗಿದ್ದಾರೆ. ಅದಲ್ಲದೆ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಸಹ ಅಧ್ಯಕ್ಷರಾಗಿದ್ದುಕೊಂಡು ಮೊದಲು, ಆಮೇಲೆ ಈಗ ಕೂಡ ಸದಸ್ಯರಾಗಿದ್ದುಕೊಂಡು ಕೂಡ ಅವರು ಮತ್ತೆ ರೋಟರಿ ಬಾಲಕೃಷ್ಣ ಶೆಟ್ಟಿ ಸರ್ ನಮಗೆ ಯಾವುದೇ ಕೆಲಸ ಶಾಲೆಗೆ ಬೇಕಿರಲಿ ನಮ್ಮ ನಾವು ಹೋಲಿಸುವುದಲ್ಲ, ಖಾಸಗಿ ಶಾಲೆಯಾಗಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಅದೇ ರೀತಿ ಈ ಥರ ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಅದೇ ನಮ್ಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೂ ಕೂಡ ನಾವು ಸಹಕಾರವನ್ನು ನಾವು ಹೋಗಿದ್ವಿ. ನಾನು ಮತ್ತು ಸೇವಂತಿ ಮೇಡಮ್, ಶಾಂತರಾಮ್ ಶೆಟ್ಟಿ ಸರ್ ಹತ್ರ ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ. ಮತ್ತು ನನಗೊಂದು ಅಭ್ಯಾಸ ಇದೆ, ಹಿಡಿದವರನ್ನು ನಾನು ಅದು ಕಂಟಿನ್ಯೂ ಆಗುವವರೆಗೆ ಅವರಿಗೆ ಫೋನ್ ಮಾಡ್ತಾ, ಪಾಪ ಅವರು ಎಷ್ಟೇ ಶೆಡ್ಯೂಲ್ ಇರಲಿ, ಬ್ಯುಸಿ ಶೆಡ್ಯೂಲ್ ಇರಲಿ, ನಾನು ಫೋನ್ ಮಾಡುವಾಗ ಎಲ್ಲರೂ ತೆಗಿತಾರೆ. ಅದೊಂದು ನನಗೆ ಒಂದು ಸಂತೃಪ್ತಿ ಭಾವನೆ. ಯಾಕೆಂತ ಹೇಳಿದ್ರೆ ಕ್ರೀಡಾಕೂಟ ಯಶಸ್ವಿ ಆಗಬೇಕು, ನಮ್ಮ ಶಾಲೆ ಕೆಲಸ ಕೂಡ ಯಶಸ್ವಿ ಆಗಬೇಕು. ಆ ನಿಟ್ಟಿನಲ್ಲಿ ಶಾಂತರಾಮ್ ಶೆಟ್ಟಿ ಸರ್ ಅವರು ಎಲ್ಲರಿಗೂ ಮಕ್ಕಳಿಗೆ ಒಂದೊಂದು ಐಸ್ ಕ್ರೀಮ್ನ ಬಗ್ಗೆ ಕೂಡ ಮಾತಾಡಿದ, ಹಾಗೆ ಐಸ್ ಕ್ರೀಮ್ ಬಗ್ಗೆ ಕೂಡ 2000 ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತು ಒಂದು 4-5 ಬೇಡಿಕೆ ನಾನು ಇಟ್ಟಿದ್ದೇನೆ. ಕ್ರೀಡಾಕೂಟದ ಶಾಮಿಯಾನದ ವ್ಯವಸ್ಥೆ ಮತ್ತು ಸ್ಟೇಜಿನ ವ್ಯವಸ್ಥೆ ಎಲ್ಲ ಸರ್ ಅದು ನಿಮ್ಮದು ಅಂತ ಹೇಳಿದ್ದೇನೆ. ಅದು ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ. ಬ್ಯುಸಿ ಇದ್ರು, ಮೊನ್ನೆ ಬ್ಯಾಂಗ್ಳೂರಲ್ಲಿ ಇದ್ದುಕೊಂಡು ಸಹ ಕಾಲನ್ನು ತೆಗೆದಿದ್ದಾರೆ. ಆದರೂ ಸಹ ಹೇಳಿದರು ನನ್ನಲ್ಲಿ, ನಿಮಗೋಸ್ಕರ ನಾನು ಇವತ್ತೊಂದು ದಿವಸ ಉಚಿತ ಮಾಡಿಕೊಂಡು ಎಲ್ಲರಿಗೂ ಮಾಡ್ತೇನೆ, ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರ ಸಮಾಜ ಸೇವೆಗೆ ಮೊನ್ನೆ ನಮ್ಮ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ವೇದಿಕೆಯಲ್ಲಿ ನಮ್ಮ ರತೀಂದ್ರನಾಥ್ ಸರ್ ಇದ್ದಾರೆ, ಅವರಿಗೆ ಒಂದು ಗೌರವವನ್ನು ನೀಡಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ.
ಹೇಳಿದರೆ ನನಗೆ ಗೊತ್ತಿಲ್ಲ ಇಲ್ಲಿ ಸನ್ಮಾನ ಮಾಡ್ತಾರಂತೇಳಿ. ನಾನು ಲಿಲ್ಲಿ ಬಾಯ್ಸ್ ಮೇಡಮ್ ಅವರು ಬೆಳಿಗ್ಗೆಯಿಂದ ಫೋನ್ ಮಾಡ್ತಿದ್ದಾರೆ, ಬರ್ತೇನೆ ಅಂತ. ನಾನು ಒಂದು ಕೆಲಸ ವೆರಿ ಅರ್ಜೆಂಟ್ ಶೆಡ್ಯೂಲ್ಡ್ ಕೆಲಸ ಮುಗಿಸಿ ಬಂದೆ, ಸಾರಿ. ಬಹುಶಃ ಈ 10 ಅವರ್ ಸ್ಕೂಲ್ ಅಂತ ಹೇಳಿದರೆ ನಮಗೆ ಒಂಥರ ಮನೆ ಇದ್ದಾಗ. ಇಲ್ಲಿಗೆ ಈ ಗೌರ್ಮೆಂಟ್ ಸ್ಕೂಲ್ ಆದರೂ ಇಲ್ಲಿನ ಟೀಚರ್ಸ್ಗಳ ಒಂದು ಎಟಿಟ್ಯೂಡ್ ಇವತ್ತಲ್ಲ. ಲಿಲ್ಲಿ ಬಾಯ್ಸ್ ಮೇಡಮ್ ಎಷ್ಟೋ ವರ್ಷದಿಂದ ನೋಡಿದ್ದೇನೆ. ಗೌರ್ಮೆಂಟ್ ಸ್ಕೂಲ್ ಎಲ್ಲಿದೆ, ಪ್ರೈವೇಟ್ ಸ್ಕೂಲ್ ಆಗಿ ಮಕ್ಕಳ ಬಗ್ಗೆ ಪ್ರೀತಿ ಮತ್ತು ಮಕ್ಕಳಿಗೆ ಕೊಡುವಂಥ ಒಂದು ಸವಲತ್ತುಗಳು ಬಹುಶಃ ಹಣ ಇದ್ದವರಿಂದ ತಗೊಂಡು ಹಣ ಇಲ್ಲದಿದ್ದವರಿಗೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಲಿಲ್ಲಿ ಬಾಯ್ಸ್ ಮೇಡಮ್ ಅವರು ಅವರ ಟೀಮ್ ಮಾಡ್ತಾ ಇರುವುದು ಕಳೆದ 10 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಬಹುಶಃ ರೋಟರಿಯಲ್ಲಿ ನಾನು ಫಸ್ಟ್ ಪ್ರೆಸಿಡೆಂಟ್ ಆದಾಗ ಈ ಶಾಲೆಯನ್ನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಅಳವಡಿಸಿಕೊಂಡು ಮಕ್ಕಳಿಗೆ ಎಜುಕೇಷನ್ ಕೊಡುವಂಥದ್ದು ಅಥವಾ ಮಕ್ಕಳಿಗೆ ಯಾವ ರೀತಿಯ ಒಂದು ಪರಿವರ್ತನೆ ಆಗಬೇಕು, ಪ್ರಜೆಗಳಾಗಬೇಕಿರೋದಕ್ಕೆ ನಾವು ಎಷ್ಟೋ ಕಾರ್ಯಕ್ರಮಗಳು ಮಾಡಿದ್ದೇವೆ. ಬಹಳ ಖುಷಿ ಆಯಿತು. ಬಹುಶಃ ಇವತ್ತು ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಕ್ರೀಡಾಕೂಟ ಏನು ಈ ಅಥ್ಲೆಟಿಕ್ಸ್ ಈ ಕ್ರೀಡಾಕೂಟ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಒಂದು ಉತ್ತಮವಾಗಿ ಮೂಡಿ ಬರಲಿ. ನಮ್ಮ ಸಣ್ಣ ಪುಟ್ಟದ ಅಳಿಲು ಸೇವೆ ಖಂಡಿತ ನಾನು ಮಾಡ್ತೇನೆ ಅಂತ ಮೇಡಮ್ ಹತ್ರ ಹೇಳಿದ್ದೇನೆ. ಅಲ್ಲ, ನಾವು ಎಷ್ಟು ಸೇವೆ ಮಾಡಿರೋದು ಅಳಿಲು ಸೇವೆ ಆಗುದು. ಯಾಕೆಂದ್ರೆ ಇಲ್ಲಿ ಇರುವ ದೈಹಿಕ ಶಿಕ್ಷಕರು ಬಹುಶಃ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಮಕ್ಕಳನ್ನು ಅಂತ ಹೇಳುವುದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೆ ಮಕ್ಕಳೊಂದಿಗೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು SLC ಅಲ್ಲಿರೋ ನಮಗೆ ಗೊತ್ತುಂಟು, ನಾವು ದೈಹಿಕ ಶಿಕ್ಷಕರೊಟ್ಟಿಗೆ ಗಲಾಟೆ ಮಾಡಿಕೊಂಡು ಮಕ್ಕಳನ್ನು ಮ್ಯಾನೇಜ್ ಮಾಡೋದು ಒಂದು ಬಹಳ ಕಷ್ಟದ ಕೆಲಸ. ಅದು ಈಗ ಸೋಷಿಯಲ್ ಮೀಡಿಯಾ ಬಂದು ಮಕ್ಕಳನ್ನ ದೈಹಿಕ ಶಿಕ್ಷಕರಿಗೆ ಒಂದು ದೊಡ್ಡ ಚಾಲೆಂಜ್ ಅಂತ ಬಂದಿದೆ. ಹಾಗಾಗಿ ಅವರ ಕಾರ್ಯಕ್ರಮ ಅದು ದೊಡ್ಡ ಆನೆಯ ಕೆಲಸ ಅವರು ಮಾಡ್ತಾ ಇದ್ದಾರೆ. ನಾವೇನಾದರೂ ಸಣ್ಣ ಪುಟ್ಟದ್ದು ಮಾಡಿದರೆ ಅದು ಅಳಿಲು ಸೇವೆ. ಖಂಡಿತ ಮುಂದಿನ ದಿನದಲ್ಲಿ ಬಹುಶಃ ಈ ಕ್ರೀಡಾಕೂಟ ಅಂತೇಳಿ ಎಲ್ಲ ಬೇರೆ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ರೆಡ್ ಕ್ರಾಸ್, ನಾನು ವೈಯಕ್ತಿಕವಾಗಿ ಹೇಳುವುದಿಲ್ಲ, ರೆಡ್ ಕ್ರಾಸಿನಿಂದ ನಾನು ಖಂಡಿತ ನಮಗೆ ಬೇಕಾದಂಥ ಮಾನವೀಯ ಸೇವೆಯನ್ನು ಮಾಡಲಿಕ್ಕೆ ಬದ್ಧರಾಗ್ತೇವೆ ಅಂತ ಹೇಳ್ತಾ ಇವತ್ತು ನನಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ನಿಮಗೆಲ್ಲರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮಗೆ ಕೊಟ್ಟ ಅವಕಾಶಕ್ಕೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಸರ್, ಧನ್ಯವಾದಗಳು ಸರ್ ತಮ್ಮ ಸೇವೆಗಾಗಿ. ಈಗ ತಮ್ಮೊಂದು ನಾಮಂತ್ರ ಪತ್ರಿಕೆಯನ್ನು ನಮ್ಮ ಲಿಲ್ಲಿ ಮೇಡಮ್ ಮಾಡಲಿಕ್ಕೆ ಸರ್ ತಮ್ಮನ್ನು ಬಹಳ ಗೌರವಪೂರ್ವಕ ನಾಡಿನ ಕಾರ್ಯಕ್ರಮವನ್ನು ಸ್ವಾಗತಿಸಿದ್ದೇವೆ ಸರ್. ಆತ್ಮೀಯ ವೃತ್ತಿ ಮಿತ್ರರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಈ ಸಲ ಸರಕಾರಿ ಪ್ರೌಢಶಾಲೆ ಅತ್ತಾವರಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಸರಕಾರಿ ಅನುದಾನಿತ ಅನುದಾನ ರಹಿತ ಅನ್ನುವುದಕ್ಕಿಂತಲೂ ಯಾರಿಗೆ ನನಗೆ ಕೊಟ್ಟ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥ ಭಾವನೆ ಇದೆಯಾ, ಅವರು ಸಂಘಟಿಸಿದಂಥ ಎಲ್ಲ ಕ್ರೀಡಾಕೂಟಗಳಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಅದು 100% ಸಕ್ಸಸ್ ಆಗುವುದರಲ್ಲಿ 2 ಮಾತಿಲ್ಲ. ನಮ್ಮ ಲಿಲ್ಲಿ ಬಾಯ್ಸ್ ಅದಕ್ಕೆ ಬಹಳ ಪೂರಕವಾಗಿರ್ತಕ್ಕಂಥ ವ್ಯಕ್ತಿ. ಎಲ್ಲರೊಟ್ಟಿಗೆ ಬೆರೆತು ಎಲ್ಲರನ್ನ ಸೇರಿಸಿಕೊಂಡು ಸಮಾಜದಲ್ಲಿ ಅನೇಕ ವ್ಯಕ್ತಿಗಳಿರ್ತಾರೆ ತನಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತೇಳಿ, ಅದು ಮಕ್ಕಳಿಗೆ ಇರ್ಬೋದು, ಕ್ರೀಡಾಕೂಟಗಳಿಗಿರ್ಬೋದು, ಬೇರೆ ಬೇರೆ ಸಂಘಟನೆ, ಅವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಒಳ್ಳೊಳ್ಳೆಯ ಮನಸ್ಸಿನ ವ್ಯಕ್ತಿಗಳು, ಶಾಂತರಾಮ್ ಸಿಪ್ಪೇಗೌಡರು, ಅಶ್ವಣ್ಣನವರೆಲ್ಲ ಇರ್ಬೋದು. ದೇ ಆರ್ ಬ್ಯೂಟಿಫುಲ್. ನಾವು ಅವರಿಂದ ಕಲಿತಕ್ಕಂಥ ಗುಣಗಳು ನಮ್ಮಲ್ಲಿ ತುಂಬ ಇದೆ. ಅವರೊಂದು ರೋಲ್ ಮಾಡೆಲ್ಗಳಾಗಿ ಸಮಾಜದಲ್ಲಿ ಬದುಕುವಂಥ ರೀತಿ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾವು ಎಷ್ಟೇ ಸಂಪಾದನೆ ಮಾಡಿ ತನ್ನೊಳಗಿಟ್ಟರೆ ನನ್ನ ಅಂತ್ಯವಾದಾಗ ಅದೆಲ್ಲವೂ ಅಂತ್ಯವಾಗ್ತದೆ, ನನ್ನ ಸರ್ವಸ್ವವೂ ಅಂತ್ಯವಾಗ್ತದೆ. ಸಮಾಜದೊಟ್ಟಿಗೆ ನಾವು ಸಂಬಂಧವನ್ನು ಇಟ್ಕೊಂಡು ಬೆಳೆದಾಗ ಮಾತ್ರ ನಾವು ಇರದಿದ್ದರೂ ನಮ್ಮ ಭಾವನೆಗಳು, ನಮ್ಮ ವ್ಯಕ್ತಿತ್ವ ಸಮಾಜದಲ್ಲಿ ಶಾಶ್ವತವಾಗಿರುತ್ತವೆ. ಈ ರೀತಿಯ ವ್ಯಕ್ತಿಗಳಿವರು. ಅವರನ್ನು ಮತ್ತೊಮ್ಮೆ ಅವರಿಗೆ ಸಂಸ್ಥೆಗೆ ಇಷ್ಟೊಂದು ದೊಡ್ಡ ಮಟ್ಟದ ಸಹಾಯವನ್ನು ಮಾಡಿದ್ದಕ್ಕಾಗಿ, ಅದು ಶಿಕ್ಷಕರಿಗೆಲ್ಲ ನಮ್ಮ ಮಕ್ಕಳಿಗೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಮ್ಮ ಶಾಂತರಾಮಣ್ಣನವರಿಗೆ ಬರಲಿ. ಅವರ ಸಮಾಜ ಸೇವೆ ಅಷ್ಟು ದೊಡ್ಡದಿದೆ, ಅದಕ್ಕೆ ಬರಲಿ ಅಂತೇಳಿ ಆಶಿಸುತ್ತೇನೆ. ಹಾಗೆ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಅಲ್ಲ, ಒಂದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಕೊಟ್ಟರು ಅದನ್ನು ಜವಾಬ್ದಾರಿಯುತವಾಗಿ ನೆರವೇರಿಸ್ತಕ್ಕಂಥ ಜವಾಬ್ದಾರಿಯುಳ್ಳ ಶಿಕ್ಷಕರು ನಮ್ಮಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಈಗಾಗಲೇ ನಮ್ಮ 2 ಹಿರಿಯ ಶಿಕ್ಷಕರು, ಮಾನ್ಯ ಕಾರ್ಯಪ್ರಯೋಗಿಗಳು ಮತ್ತು ದಯಾನಂದ್ ಮಾಡರವರು, ಒಂದು ಕಡೆ ಒಮ್ಮೊಮ್ಮೆ ಆಲೋಚನೆ ಆಗ್ತದೆ ಅವರಿಲ್ಲದೆ ಒಂದು ಕ್ರೀಡಾಕೂಟ ನಡೀಬೋದು ಅಂತ. ಅವರ ಇನ್ವಾಲ್ವ್ಮೆಂಟ್, ಅವರೊಂದು 60 ವರ್ಷ ನಮ್ಮ ಸೇವಂತಿ ಮೇಡಮ್ ಅವರು ಕೂಡ ಅವರ ಈ ವಯಸ್ಸು ರಿಟೈರ್ಮೆಂಟ್ ಆದರೂ ಕೂಡ ಅವರ ಕ್ರೀಡಾಕೂಟಗಳಲ್ಲಿ ಇರ್ತಕ್ಕಂಥ ಪ್ರೀತಿ, ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿ, ನನ್ನ ವೃತ್ತಿಯಲ್ಲಿರ್ತಕ್ಕಂಥ ಪ್ರೀತಿ, ಗೌರವ ಇದೆಯಲ್ಲ, ಅವರು ನಿಜವಾಗಿ ಭಾಳ ಶ್ರೇಷ್ಠ ವ್ಯಕ್ತಿಗಳು ನಮ್ಮ ವಿಭಾಗದಲ್ಲಿ ಅಂತೇಳಿ ಹೇಳ್ಬೋದು. ಹಾಗೆ ನಾನಿಲ್ಲಿ ಭಾಷಣಗಳನ್ನು ಕೇಳ್ತಾ ತುಂಬ ಮಂದಿ ಸಲ ಹೇಳಿದರು, ನಾವು ಇಷ್ಟರವರೆಗೆ ಆಗದೇ ಇರತಕ್ಕಂಥ ಒಂದು ಕ್ರೀಡಾಕೂಟವನ್ನು ಈ ಸಲ ಮಾಡ್ಬೋದು. ನಾವು ಆ ಒಂದು ಕಾನ್ಸೆಪ್ಟಿಗೆ ನಾವು ಇಳಿಬಾರ್ದು.
ನಮ್ಮ ಕ್ರೀಡಾಕೂಟ ಚೆನ್ನಾಗಿ ಆಗ್ಬೇಕಂತಕ್ಕಂಥ ಒಂದು ಭಾವನೆ ಇರಬೇಕು. ಯಾಕಂದರೆ ಅದರಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ. ನಾವು ಮಕ್ಕಳನ್ನು ಈ ಸತ್ತಿನ ದಿನಗಳಲ್ಲಿ ನಾವು ಮಕ್ಕಳನ್ನು ಎಲ್ಲ ಬೇರೆ ಮಕ್ಕಳಿಗೆ ಟ್ಯಾಲಿ ಮಾಡಿಕೊಡುವುದು, ಆದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋದಿಲ್ಲ. ನಮ್ಮಲ್ಲಿ ಬೆಸ್ಟ್ ಆಗಬೇಕು ಅಂತಕ್ಕಂಥ ಒಂದು ಭಾವನೆ ಇದ್ದರೆ ನಮ್ಮ ಕ್ರೀಡಾಕೂಟ ಮುಗಿದ ತಕ್ಷಣ ನಮಗೆ ಅತ್ಯಂತ ಖುಷಿ ಇರ್ತದೆ. ಲಿಲ್ಲಿ ಮೇಡಮ್ ರವರ ಪ್ರಯತ್ನ, ಈ ಒಂದು ಸರಕಾರಿ ಅನುದಾನಿತ ಅಂತಕ್ಕಂಥ ಭೇದ ಭಾವ ಇಲ್ಲ. ಇವತ್ತು ಸರಕಾರಿಗಿಂತಲೂ ಬಹಳ ಕೆಳಮಟ್ಟದಲ್ಲಿ ಅನುದಾನಿತ ಸಂಸ್ಥೆಗಳಿವೆ. ಅವರ ಪರಿಸ್ಥಿತಿ ಬಹಳಷ್ಟು ಕೆಟ್ಟದಿದೆ. ನಮಗೆ ಸಮಾಜದಲ್ಲಿ ಹೋಗಿ ಕೇಳಲಿಕ್ಕೂ ಅಲ್ಲ ಹಣವನ್ನು, ಯಾಕೆಂದರೆ ದೊಡ್ಡದಾದಂಥ ಮ್ಯಾನೇಜ್ಮೆಂಟ್ ಇರ್ತದೆ. ಮ್ಯಾನೇಜ್ಮೆಂಟಿಗೆ 1 ರೂಪಾಯಿ ಅನುದಾನಿತದಿಂದ ಲಾಭ ಇರುವುದಿಲ್ಲ. ಎಲ್ಲವೂ ಶಿಕ್ಷಕರೇ ಹೊಂದಾಣಿಕೆ ಮಾಡಿಕೊಂಡು ಬರಬೇಕಾಗ್ತದೆ. ಆದ್ದರಿಂದ ಶಿವಣ್ಣನವರೇ, ಶಾಂತರಾಮಣ್ಣನವರೇ, ಸ್ವಲ್ಪ ಅನುದಾನಿತ ಶಾಲೆಗಳ ಕಡೆ ಕೂಡ ನಿಮ್ಮ ಗಮನವನ್ನು ಕೊಡಿ. ಅಲ್ಲಿ ಮಕ್ಕಳು ಕೂಡ ಭಾಳ ಟ್ಯಾಲೆಂಟೆಡ್ ಇರ್ತಾರೆ. ತುಂಬ ಅವರ ಕಂಡೀಷನ್ಸ್ ಬ್ಯಾಡ್ ಇದೆ. ಲಿಲ್ಲಿ ಮೇಡಮ್ಗೆ ಬೇಕಾದಷ್ಟು ಸಹಕಾರ ಕೊಡಿ. ಅದರ ಒಟ್ಟಿಗೆ ಸ್ವಲ್ಪ ಅನುದಾನಿತ ಸಂಸ್ಥೆಯ ಮಕ್ಕಳನ್ನು ಕೂಡ ಮುಂದೆ ತರುವಲ್ಲಿ ನಿಮ್ಮಂಥವರ ಅವಶ್ಯಕತೆ ತುಂಬ ಇದೆ. ಹಾಗೆ ನಮ್ಮೆಲ್ಲ ಶಿಕ್ಷಕರ ಬಗ್ಗೆ ನಾವು ಅಶ್ವಣ್ಣನವರೇ, ನಿಮಗೆಲ್ಲರಿಗೂ ಗೊತ್ತಿದೆ, ಭಾಳ ಶ್ರೇಷ್ಠ. ಯಾವುದೇ ಕೆಲಸ ಕಾರ್ಯಗಳನ್ನು ಕೊಟ್ಟರೆ ಚಾಚೂ ತಪ್ಪದೆ ನಮ್ಮ ನಿಯಮಗಳಿಗೆ ಅನುಗುಣವಾಗಿ ಸಮಯಕ್ಕೆ ಪೂರಕವಾಗಿ ನಡೆಸಿಕೊಂಡಂಥ ಕೀರ್ತಿ ನಮ್ಮ ಶಿಕ್ಷಕರಿಗೆ ತುಂಬ ಜವಾಬ್ದಾರಿ ಇದೆ. ಅದನ್ನು ಖಂಡಿತವಾಗಿ ನಮ್ಮ ಎಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾರಿಗೆಲ್ಲ ಡ್ಯೂಟಿ ಆಗಿದ್ದಾರೋ ಭಾಳ ನಿಯತ್ತಾಗಿ ಅದನ್ನು ಮಾಡಿಕೊಡ್ತೇವೆ ಲಿಲ್ಲಿ ಮೇಡಮ್ ಅವರು. ಯಾಕಂದರೆ ಲಿಲ್ಲಿ ಮೇಡಮ್ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಹೋಗಿ ಇನ್ವಾಲ್ವ್ ಆಗ್ತಾಯಿದ್ರು. ಅದಕ್ಕಿಂತ ಅವರು ಕೂಡ ಬರುವವರು ಕೂಡ ಅವರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಪ್ರೀತಿಕೊಂಡು ಖಂಡಿತ ಬಂದೇ ಬರ್ತಾರೆ. ಇದರೊಟ್ಟಿಗೆ ನಮ್ಮಲ್ಲಿ ಒಂದು ಸ್ವಲ್ಪ ಸಾಧಕ ಬಾಧಕಗಳು ಅಂತ ಕೇಳಿದರೆ, ನಮ್ಮ ನಗರದಲ್ಲಿ ಕ್ರೀಡಾಕೂಟ ನಡೆಯುವುದರಿಂದ ನಮಗೆ ಒಳ್ಳೆಯ ಮಂಗಲ ಸ್ಟೇಡಿಯಂ ಇದೆ, ಸಿಂಥೆಟಿಕ್ ಟ್ರ್ಯಾಕ್ ಇದೆ, ಮೂಲ ಸೌಕರ್ಯಗಳು ಚೆನ್ನಾಗಿದೆ. ಅದರೊಟ್ಟಿಗೆ ಮಕ್ಕಳಿಗೆ ಬೇಕಾಗಿರತಕ್ಕಂಥ ಮೂಲ ಸೌಕರ್ಯಗಳು, ಎಲ್ಲಿಯಾದರೂ ಉಳ್ಕೊಳ್ಳುವಂಥ ಮಕ್ಕಳಿದ್ರೆ ಅವರಿಗೆ ಒಂದು ರೂಮಿನ ವ್ಯವಸ್ಥೆ ಅಥವಾ ಶಾಲೆಗಳನ್ನು ಕೊಟ್ಟರೆ ಅಲ್ಲಿ ಲೈಟಿಂಗ್ಸ್ನ ಫ್ಯಾನ್ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಅದೊಂದು ಚೆನ್ನಾಗಿ ಆಗ್ತದೆ. ಮತ್ತು ಮಕ್ಕಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ಫುಡ್ ಅನ್ನ ಅದರ ಬಗ್ಗೆ ಈಗಾಗಲೇ ಲಿಲ್ಲಿ ಮೇಡಮ್ನವರು ಸ್ವಲ್ಪ ಒಳ್ಳೆಯ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಯಾಕೆಂದರೆ 2012 ನಾನು ಮಂಗಲ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಆಗ್ತದೆ ಅಂತೇಳಿ ಡಿಸ್ಟಿಕ್ ಲೆವೆಲನ್ನು ಒಪ್ಪಿಕೊಂಡು ಸಿಂಥೆಟಿಕ್ ಕೆಲಸ ಮುಗಿಯದೆ ನಾನು NITKಯಲ್ಲಿ 2 ದಿನ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದೇನೆ. ಅದೇ ರೀತಿ ಭಾಳ ಕಷ್ಟ ಇದೆ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಗೇಮ್ಸನ್ನು ಮಾಡೋದಕ್ಕೂ ಅಥ್ಲೆಟಿಕ್ಸನ್ನು ಮಾಡೋದಕ್ಕೂ ಭಾಳ ಕಷ್ಟ ಇದೆ. ಆ ಸಂದರ್ಭದಲ್ಲಿ ಸೇವಂತಿ ಮೇಡಮ್ ರವರು, ಮಾಡರವರು, ಕಾರ್ಯಪ್ರಯೋಗಗಳು ನೀವೆಲ್ಲರೂ ಸೇರಿ ಅದನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ. ಹಾಗೆ ನಾವೆಲ್ಲರೂ ಸೇರಿ ಇವತ್ತು ಲಿಲ್ಲಿ ಮೇಡಮ್ನ ಕ್ರೀಡಾಕೂಟವನ್ನು ಕೂಡ ಹತ್ತಾವರ ಶಾಲೆಯ ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಕೂಡ ನೆರವೇರಿಸಿಕೊಡುವ. ಮಂಗಲ ಸ್ಟೇಡಿಯಂ ಎಲ್ಲ ವ್ಯವಸ್ಥೆಗಳಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಉಳಿದ ವ್ಯವಸ್ಥೆಗಳನ್ನು ನಾವು ಕಂಡು ಮಾಡಿಕೊಂಡ್ರೆ ಅದು ಖಂಡಿತವಾಗಿ ಒಳ್ಳೆಯದಾಗ್ತದೆ. ಇದೇ ಒಂದು ಹಳ್ಳಿ ಪ್ರದೇಶದಲ್ಲಿ ಆಗುವುದಾದರೆ ಆ ಮಡ್ ಟ್ರ್ಯಾಕ್ ಅಲ್ಲಿ ತುಂಬ ನಮಗಿಂತಲೂ ಬಹಳಷ್ಟು ಶ್ರಮ ಅಲ್ಲಿ ಜಾಸ್ತಿ ಇದೆ. ಅದರ ಒಟ್ಟಿಗೆ ಇವತ್ತು ಬಹುಶಃ ನಮ್ಮ ಎಲ್ಲರೂ ಸಮಾಜದಲ್ಲಿ ಕ್ರೀಡೆಗೆ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿಗಳಿದೆ. ಜಿಲ್ಲಾ ಮಟ್ಟದ ಯಾವುದೇ ಅಧಿಕಾರಿಗಳು ಈ ವೇದಿಕೆಯಲ್ಲಿರೋದು, ಯಾಕಂದರೆ ಜಿಲ್ಲಾ ಮಟ್ಟದ DDPI ಅವರು DPOಗಳು ಅವರ ಅಂಡರಲ್ಲಿ ನಡೀತಕ್ಕಂಥದ್ದು. ಆದರೂ ಕೂಡ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, DPOಗಳು ಇದರೊಟ್ಟಿಗೆ ಭಾಳ ಜವಾಬ್ದಾರಿ ತೆಗೆದುಕೊಂಡು ಇದನ್ನು ಮುಂದುವರಿಸಿದ್ದಾರೆ. ನಮ್ಮ ಮಂಗಳೂರು ದಕ್ಷಿಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ರೀಡೆಯ ಭಾಳ ಪ್ರೀತಿಯವರಿಗೆ ಭಾಗವಹಿಸುವುದು. ಮೊನ್ನೆ ಈ ಸಲದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ನಾನು ಆಯೋಜನೆ ಮಾಡಿದ್ದೆ. ನನಗೆ ಅವರಿಗೆ ಹೇಳಲಿಕ್ಕೆ ಮರೆತು ಹೋಗಿದ್ದು, ರವಿಶಂಕರ್ ಅವರಿಗೆಲ್ಲ ಹೇಳಿದೆ. ಆದರೆ ನಾನು ಬೆಳಿಗ್ಗೆ ಬಂದು ನೋಡಬೇಕೇನೆ ಅವರು ಸರ್ ಇದ್ದಾರೆ, ಎಲ್ಲರಿಗಿಂತ ಮುಂದೆ ಬಂದು ಅವರು ನಿಂತಿದ್ದಾರೆ. ಭಾಳ ಖುಷಿ ಆಯ್ತು ಸರ್, ನಿಮ್ಮ ಕ್ರೀಡೆಯ ಮೇಲೆ ಪ್ರೀತಿ ಇಟ್ಕೊಂಡು ನಮ್ಮ ಜೊತೆ ಸಹಕಾರ ಕೊಟ್ಟೋದಕ್ಕೆ ನಮಗೆ ಎಲ್ಲ ಶಿಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಈ ಸಂಸ್ಥೆ ಇನ್ನಷ್ಟು ನಿಮ್ಮೆಲ್ಲರ ಸಹಕಾರದಿಂದ ಬೆಳೆಯಲಿ. ಮುಖ್ಯವಾಗಿ ನಮಗೆ ಬರ್ತಕ್ಕಂಥ ಮಕ್ಕಳು ಜಾಸ್ತಿ ಬಂದರೆ, ಈಗ ಸಾಧಾರಣವಾಗಿ ಸರ್ಕಾರಿ ಶಾಲೆಗಳೆಲ್ಲ ಮೂಲ ಸೌಕರ್ಯಗಳಿರ್ತವೆ. ಇದನ್ನೆಲ್ಲ ಉಪಯೋಗಿಸಿಕೊಂಡು ಒಂದು ಶ್ರೇಷ್ಠ ಸಂಸ್ಥೆಯಾಗಿ ಮಂಗಳೂರು ದಕ್ಷಿಣದಲ್ಲಿ ಮುಂದುವರಿಯಲಿ. ಲಿಲ್ಲಿ ಮೇಡಮ್ ಮತ್ತು ಸಂಸ್ಥೆಯ ಮುಖ್ಯ ಶಿಕ್ಷಕರು ಹಾಗೆ ಎಲ್ಲರೂ ಸೇರಿಕೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನೆರವೇರಿಸುವ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೇಳುತ್ತಾ, ನಾಡಿದ್ದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಭಗವಂತ ತಮಗೆಲ್ಲರಿಗೂ ಕೊಡಲಿ ಅಂತೇಳಿ ಹಾರೈಸುತ್ತಾ ನನ್ನ ಅವಕಾಶಕ್ಕಾಗಿ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ನಮಗೊಂದು ಕ್ರೀಡಾಕೂಟದ ಲಿಲ್ಲಿ ಮೇಡಮ್ ಒಟ್ಟೊಟ್ಟಿಗೆ ಇಟ್ಟುಕೊಂಡು ಎಲ್ಲ ಮಾರ್ಗದರ್ಶನ ನೀಡುತ್ತಿರುವುದು ನಮ್ಮ ಸೈಂಟ್ ಮೇರೀಸ್ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿದ್ದುಕೊಂಡು ನಮ್ಮ ತಾಲೂಕಿನ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು ಶ್ರೀಮತಿ ಸೇವಂತಿ ಮೇಡಮ್ ಅವರು.
ಈ ದಿವಸ ನಮ್ಮೊಟ್ಟಿಗಿದ್ದಾರೆ. ನಾವೆಲ್ಲ ಕಾರ್ಯಕ್ರಮ ಜೊತೆಗೆ ಇರುವವರು. ಮೇಡಮ್ ತಾವೆರಡು ಮಾತಾಡೋದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ. ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು ಹಾಗೂ ವೇದಿಕೆಯ ಎದುರಲ್ಲಿ ಆಸೀನರಾದಂತಹ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಆತ್ಮೀಯರೇ, ಕ್ರೀಡಾಕೂಟದ ಮೊದಲ ಸಭೆಯಲ್ಲಿ ಲಿಲ್ಲಿ ಮೇಡಮ್ರ ಅಪೇಕ್ಷೆ ಮೇರೆಗೆ ಅಲ್ಲಿ ಬಂದಿದ್ದೆ ನಾನು. ಬಹುಶಃ ಅಂದಿನಿಂದ ಇಂದಿನವರೆಗೂ ನಾನು ಅವರ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಅದು ಬಹುಶಃ ಕ್ರೀಡೆಯ ಮೇಲಿನ ಅಭಿಮಾನದಿಂದ. ಬಹುಶಃ ನಿವೃತ್ತಿ ಆಗಿ 6 ವರ್ಷಗಳಾಯಿತು. ಪ್ರಶಾಂತ್ ಸರ್ 66 ವರ್ಷ, ನನಗೆ ನಾಚಿಕೆ ಇಲ್ಲ. ಈ 6 ವರ್ಷಗಳಲ್ಲಿ ಕೂಡ ನನ್ನನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಹಾಗೂ ನನ್ನಿಂದ ಆದಂತಹ ಸಹಾಯವನ್ನು ಕೂಡ ಮಾಡ್ತಾ ಬಂದಿದ್ದೇನೆ. ಇತ್ತೀಚೆಗೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ಕಬಡ್ಡಿ ಟೂರ್ನಮೆಂಟನ್ನು ನನ್ನ ಕ್ಷೇತ್ರದಲ್ಲಿರುವ ರಾಮಾಶ್ರಮಕ್ಕೆ ಕೊಟ್ಟಿದ್ದರು. ಬಹುಶಃ ಅದು ನಾರ್ತ್. ಅಲ್ಲಿನ ಸಮಗ್ರ ಖರ್ಚು ವೆಚ್ಚಗಳನ್ನು ನಾನು ನೋಡಿದ್ದೇನೆ. ಬಹುಶಃ ಹರೀಶ್ ರೈ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅಂದರೆ ಮ್ಯಾಚನ್ನು ನಡೆಸಿಕೊಡುವರೆ ಅವರ ಸಂಪೂರ್ಣ ಸಹಕಾರ ಅಲ್ಲಿ ಇತ್ತು. ಇನ್ನು ಲಿಲ್ಲಿ ಮೇಡಮನ್ನು ಬಿಡಲಿಕ್ಕೆ ಆಗೋದಿಲ್ಲ. 2014ರಲ್ಲಿ ನಾನು ಜಿಲ್ಲಾ ಮಟ್ಟ ಆಯೋಜನೆ ಮಾಡುವಾಗ ಬಹುಶಃ ನಾನು ಕಂಗಾಲಾಗಿದ್ದೆ. ನಾನೊಂದು ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡೋದರಿಂದ ಬಹುಶಃ ಅದು ನಮ್ಮ ಸಿಸ್ಟರ್ಸ್ನವರ ಶಾಲೆಗಳು ಆದದ್ದರಿಂದ ಅಲ್ಲಿಂದ ನನಗೆ ಯಾವ ಅನುದಾನ ಸಿಗುವಂತಹ ಇದು ಇರಲಿಲ್ಲ. ಆದುದರಿಂದ ಅದನ್ನು ನಾನು ಪೊಲಿಟಿಕಲ್ ಲೈನಲ್ಲೇ ಮಾಡಿಕೊಂಡು ಹೋಗಬೇಕಾದಿತ್ತು. ನಮ್ಮ ಜೊತೆಗೆ ಆಗ ಕೈ ಜೋಡಿಸಿದವರು ಲಿಲ್ಲಿ ಮೇಡಮ್ ಜೊತೆಗೆ ಅಂದಿನ ಸಚಿವರಾದಂತಹ ಶ್ರೀಯುತ ರಮಾನಾಥ್ ರೈ ಅವರು. ಅವರ ಒಂದು ಸಲಹೆ ಹಾಗೂ ಒಂದು ಆಶೀರ್ವಾದದೊಂದಿಗೆ ಬಹುಶಃ ನನ್ನಿಂದ ಆದಷ್ಟು ಉತ್ತಮ ರೀತಿಯಲ್ಲಿ ಕ್ರೀಡಾಕೂಟವನ್ನು ನಡೆಸಿಕೊಟ್ಟಿದ್ದೇನೆ. ಈಗ ಲಿಲ್ಲಿ ಮೇಡಮ್ಗೆ ಎಲ್ಲರ ಸಹಕಾರ ಇದೆ. ಆದರೆ ವೈಯಕ್ತಿಕವಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಮುಂದೆ ಹೋಗುವರೆ ಅವರ ಜೊತೆಗೆ ನಾನು ನಾಡಿನವರೆಗೆ ಇದ್ದು ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ದೀನಿ. ನನ್ನ ಉಳಿದ ಸೇವೆಗಳ ಸಮಯವನ್ನು ನಾನು ಅಡ್ಜಸ್ಟ್ ಮಾಡಿಕೊಂಡು ಅವರ ಜೊತೆಗಿದ್ದೀನಿ. ಇವತ್ತು ನಾನು ಸುಳ್ಯಕ್ಕೆ ಹೋಗಬೇಕಿತ್ತು, ನಂತೂರ್ವರೆಗೆ ಹೋದೆ. ಅಲ್ಲಿಂದ ಅವರು ನಿನ್ನೆ ಹೇಳಿದರು ಈ ಬರ್ಪುಜರ ಮೇಡಮ್ ಅಂತೇಳಿ. ನನಗೆ ಯಾಕೋ ಸ್ವಲ್ಪ ನೋವಾಯಿತು ಒಳಗಿಂದ. ಹೇಳಿದೆ ನಾನು ಶನಿವಾರ ಬೆಳಗಿಂದ ಸಂಜೆವರೆಗೆ ನಿಮ್ಮ ಜೊತೆಗೆ ಇರ್ತೀನಿ, ಒಂದು ದಿನ ಎಕ್ಸ್ಕ್ಯೂಸ್ ಮಾಡಿ ಬರೀ ಸಭೆ ಅಲ್ವಾ ಅದನ್ನು ನಡೆಸ್ಕೊಡಿ ಅಂತ. ಆದರೆ ಒಂದು ಮಾತಿಗೋಸ್ಕರ ನಾನು ನಂತೂರಲ್ಲಿ ಇಳಿದು ಬಿಟ್ಟು ಮತ್ತೆ ಇಲ್ಲಿಗೆ ವಾಪಸ್ ಬಂದೆ. ಬಹುಶಃ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಬಹಳ ಸಮರ್ಥರಿದ್ದೀರಿ, ಎಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ತೀರಿ ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿ ಇದೆ. ಜೊತೆಗೆ ಆ ಕಾರ್ಯಗಳನ್ನು ನಡೆಸಿಕೊಡುವರೆ ಬೇಕಾದಂತಹ ಸಕಲ ಸೌಲಭ್ಯಗಳನ್ನು ಕೊಡುವಂತಹ ಅಧಿಕಾರಿ ವರ್ಗದವರು ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಆದುದರಿಂದ ಯಾವುದೇ ತೊಂದರೆ ಇಲ್ಲದೆ 100ಕ್ಕೆ 100ರಷ್ಟು ಸಕ್ಸಸ್ ಆಗಿ ಈ ಕ್ರೀಡಾಕೂಟ ಮೂಡಿ ಬರ್ತದೆ ಎಂಬ ಒಂದು ವಿಶ್ವಾಸ ನಮಗೆಲ್ಲರಿಗೂ ಇದೆ. ಅದಕ್ಕಾಗಿ ನಾನು ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಜೊತೆಗೆ PO ಅವರು ಕೂಡ 1 ಲಕ್ಷ ಕೊಡ್ತೀನಿ ಅಂತೇಳಿ ಮೊನ್ನೆ ಒಪ್ಕೊಂಡಿದ್ದಾರೆ. ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೌದು, ಸುಳ್ಳಲ್ಲ, ನಿಜವಾಗಿ ಅವರು ಒಪ್ಪಿಕೊಂಡಿದ್ದಾರೆ. ಅದನ್ನು ಮತ್ತೊಮ್ಮೆ ನಾನು ನೆನಪಿಸ್ತಾ ಇದ್ದೇನೆ. ಸೊ ಅವರ ಸಹಕಾರವೂ ಇದರಲ್ಲಿ ಇದೆ ಎಂಬುದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೆ ಪ್ರತಿಯೊಬ್ಬರು ತಮ್ಮಲ್ಲಾದಂತಹ ಸೇವೆಯನ್ನು ಕೊಟ್ಟು ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ. ಸೊ ಈ ಒಂದು ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಕೊಡುತ್ತಾ ನಾನು ನಿರ್ವಹಿಸ್ತಾ ಇದ್ದೇನೆ. ಸ್ವಲ್ಪ ಒಂದು ಬ್ರೀಫ್ ಆಗಿ ನಾನು ನಾಳಿನ ಕಾರ್ಯಕ್ರಮ ನಮ್ಮ ಹರೀಶ್ ರೈ ಅವರು ಹೇಳಿದ್ರು, ಮುಂದೆ ಯಾರು ಮಾಡಬಾರ್ದು ಆ ಥರ ಅಂತ. ಮುಂದೆ ಆ ಥರ ಮಾಡಬಾರ್ದು ಅಂತೇಳಿ ಅಲ್ಲ, ನನಗೆ ಮುಂದೆ ಮಾಡಲಿಕ್ಕೆ ಅವಕಾಶ ಸಿಗುವುದಿಲ್ಲ, ಅದಕ್ಕಾಗಿ ಅವರು ಹಾಗೆ ಹೇಳಿರ್ಬೋದು.
ಮುಂದೆ ನಮಗೆ ನಾನು ಇನ್ನೊಂದು ಸಲ ಬರುವಾಗ ನಾವು ಇರ್ತೇವೆ, ನಮ್ಮ ಶಾಲೆಗೆ ಸಿಗುದಿಲ್ಲಲ್ಲ. ಹಾಗಾಗಿ ನನಗೆ ಒಂದು ಸಿಗುವಾಗ, ಈ ಅವಕಾಶವನ್ನು ಸಿಗುವಾಗ, ಬಹುಶಃ ನನಗೆ ವಿಷ್ಣು ಹೆಬ್ಬಾರ್ ಸರ್ ಆವತ್ತು ತಾಲೂಕಿದ್ದು ವಲಯದೆಲ್ಲ ನೋಡ್ಸಕ್ಕೋಗ ಜಿಲ್ಲಾ ಮಟ್ಟ ಮಂಗಳೂರು ದಕ್ಷಿಣ ವಲಯ ಅಂತ ಹೇಳುವಾಗ ಫಸ್ಟ್ ಹೇಳಿದ ಲಿಲ್ಲಿ ಪೈಸ್ ಮೇಡಮ್ ಅಂತ ಹೇಳಿದ್ರು. ಬಹುಶಃ ಅವರಿಗೆ ನನ್ನ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇತ್ತೇನೆ, ಇವ್ರು ಮಾಡ್ತಾರೆ ಅಂತೇಳಿ ಅಭಿಮಾನ ಇರ್ಬೋದು. ಹಾಗಾಗಿ ಆ ನಿಟ್ಟಿನಲ್ಲಿ ನನಗೆ ಒಂದು ಈಗ ಅವಕಾಶ ಸಿಕ್ಕಿದೆ ನಮ್ಮ ಶಾಲೆಗೆ, ಅತ್ತಾವರ ಶಾಲೆಗೆ. ಅದಕ್ಕೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಎಲ್ಲರೂ ಎಲ್ಲ ಶಿಕ್ಷಕ ವೃಂದದವರು ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ನನ್ನ ಮನಸ್ಸಲ್ಲಿದ್ದದ್ದು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಎಲ್ಲ ಕಡೆ ಮಾಡ್ತಾರೆ ನಾವು ಮಾಡ್ಬೇಕಂತೇಳಿ ಅಲ್ಲ, ಎಲ್ಲ ತಾಲೂಕಿನಿಂದ ಬರುವಾಗ ಒಂದು ಗ್ರ್ಯಾಂಡ್ ಆಗಿ ಇರಬೇಕು ಅಂತ. ಬಹುಶಃ ಮಧ್ಯಾಹ್ನದವರೆಗೆ ನಮ್ದು ಇನಾಗ್ರೇಷನ್ ಪ್ರೋಗ್ರಾಮೇ ಆಗ್ತಾ ಇದೆ. ಅದಕ್ಕೆ ಮತ್ತೆ ನಾವು ಇಲ್ಲಿ ಮೀಟಿಂಗ್ ಮಾಡ್ತೇವೆ, ನಮ್ಮ ಎಲ್ಲ ತಾಲೂಕಿನವರು ಬಂದಿದ್ದಾರೆ, ಮುಂದೆ ನಾವು ಮೀಟಿಂಗ್ ಮಾಡ್ತೇವೆ ಏನು ಅಂತೇಳಿ. ಮೆರವಣಿಗೆ ಎಂದು ಹೇಳಿದ್ರು ತ್ಯಾಗಂಸ ಮೆರವಣಿಗೆ ಬಗ್ಗೆ. ಅಶ್ವಣ್ಣನವರ ಗಮನಕ್ಕೆ ನಾನು ತರುದಿದ್ದನ್ನು, ಯಾಕೆಂತ ಹೇಳಿದ್ರೆ ಮತ್ತೆ ನೀವು ಹೋಗ್ತೀರಿ ನಮ್ಮದು ಮೀಟಿಂಗ್ ಆಗುವಾಗ. ಮೆರವಣಿಗೆಗೆಲ್ಲ ಎಲ್ಲ ಇದು ಚೆಂಡೆ, ಆಮೇಲೆ ಇದು ಗೊಂಬೆ ಅದೆಲ್ಲ ಹೇಳಿದ್ರು, ಕಳಶ ಅದೆಲ್ಲ ಲೈನ್ ಆಗಿ ಬರುವಂಥದ್ದು ಎಲ್ಲ ವ್ಯವಸ್ಥೆಗೆ ಅಷ್ಟೇ ಖರ್ಚಿದೆ. ಆ ಥರ ಮಾಡಿ ಎಂಟ್ರೆನ್ಸ್ಗೆ ಬಂದು ನಮ್ಮ ಇಲಾಖೆ ವತಿಯಿಂದ ಬ್ಯಾಂಡ್ ಅನ್ನು ನಾವು ಕೇಳಿದ್ದೇವೆ. ಜೆರೋಸಾ, ಕಪಿತಾನಿ ಇರ್ಬೋದು, ನಿತ್ಯಾಧಾರ್ ಪೆರ್ಮನ್ನೂರು, ಆಮೇಲೆ ಸೈಂಟ್ ಮೇರೀಸ್ ಪ್ರೈಮರಿ ಮತ್ತು ಹೈಸ್ಕೂಲ್, ಆಮೇಲೆ ಸೇಕ್ರೆಡ್ ಆರ್ಟ್ಸ್ ಪ್ರೈಮರಿ ಅಂಡ್ ಹೈಸ್ಕೂಲ್, ಅದೊಂದೇ ಮಿಕ್ಸ್ ಆಗಿ ಬರುವಂಥದ್ದು. ಆಮೇಲೆ ವಾಮಂಜೂರು, ಸೈಂಟ್ ರೇಮಂಡ್ಸ್ ವಾಮಂಜೂರು ಮುಖಕ್ಕೆ ಪುಸ್ತಕವನ್ನು ಹಿಡಿದಿದ್ದಾರೆ. ಹಾಗೆ ಅಲ್ಲಿಯ ಶಾಲೆಯ ಮುಖ್ಯ ಶಿಕ್ಷಕ ಇಲ್ಲಿ ಬಂದಿದ್ದಾರೆ, ನಿತ್ಯಾಧಾರ್ ಪೆರ್ಮನ್ನೂರು ಮುಖ್ಯ ಶಿಕ್ಷಕ. ಒಮ್ಮೆ ನಮ್ಮ ಎಲ್ಲ ಅಧಿಕಾರಿಯವರಿಗೆಲ್ಲ ಒಮ್ಮೆ ನೋಡಿ, ಮುಖ್ಯ ಶಿಕ್ಷಕರು ಮೊನ್ನೆ ಅವರು ವಲಯ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ, ಅವರು ಗುರುತಿಸುತ್ತಿದ್ದಾರೆ. ಹಾಗೆ ಸೈಂಟ್ ಮೇರೀಸ್ HM ನಮ್ಮ ಅಶ್ವಣ್ಣ ಕೂಡ ಕಲ್ತದ್ದು ಸೈಂಟ್ ಮೇರೀಸ್ ಅಲ್ಲಿ ಮೇಡಮ್. ವಿನೀತಾ ಮೇಡಮ್ಗೆ ಪರಿಚಯ ಇದೆ. ಸೈಂಟ್ ಮೇರೀಸ್ HM ಅವ್ರು ಕೇಳ್ತಾ ಇದ್ರು ಸೈಂಟ್ ಮೇರೀಸ್ ಬರಲಿಲ್ಲ ಅಂತ. ಹಾಗೆ ಸೇಕ್ರೆಡ್ ಆರ್ಟ್ಸ್ ಸಿಸ್ಟರ್ ಬರಲಿಲ್ಲ, ದೈಹಿಕ ಶಿಕ್ಷಣ ಶಿಕ್ಷಕರು ಒಮ್ಮೆ ಇದು ನಿಂತ್ಕೊಳ್ಳಿ. ಆಮೇಲೆ ಇಂಗ್ಲಿಷ್ ಅವರು ಕೌಶಲ್. ಸೈಂಟ್ ರೇಮಂಡ್ಸ್ ಇದ್ದು ಡೊನಾಲ್ಡ್ ಸರ್ ಮೊನ್ನೆನೇ ಫೋನ್ ಮಾಡಿ ಕೇಳಿದ್ರು ಎಂಥದಕ್ಕೆ ಬ್ಯಾಂಡಿಗಲ್ಲ ಅಂತ ಫೋನ್ ಮಾಡಿ ಕೇಳಿದ್ದಾರೆ ಆಲ್ರೆಡಿ. ಆಮೇಲೆ ಕಪಿತಾನ್ಯು ಕ್ರಿಸ್ಟಿನ್ ಮೇಡಮ್, ಕಪಿತಾನ್ಯು ಜೆರೋಸಾ, ವರ್ಜಿನಿಯಾ ಮೇಡಮ್, ರೆನ್ನಿ ಮೇಡಮ್, ಜೆರೋಸಾ, ಇಬ್ರು ಎಲ್ಲರೂ ಆಗಮಿಸಿದ್ದಾರೆ. ಬ್ಯಾಂಡ್ ಸೆಟ್ ಮತ್ತೆ ನಮ್ಮ ಕಾಶಿ ಶಾಲೆ HM ಇದ್ರು, ವಾಲಂಟಿಯರ್ಸ್ ಮಕ್ಕಳನ್ನು ಕೊಡ್ತಾ ಇದ್ದಾರೆ. ಅರುಣ್ ಸರ್ ನಮ್ಮ NCC ಲೀಡರ್ ಅರುಣ್ ಸರ್ ಎಲ್ಲಿದ್ದಾರೆ, HM ಇದ್ರು ಹೋದ್ರ ಅಂತ ಅವರು. ಅದಕ್ಕೆ ನಾವು ಬ್ಯಾಂಡಿನ ಈ ಫುಲ್ ಜವಾಬ್ದಾರಿಯನ್ನು ನಮ್ಮ ಸಮನ್ವಯಾಧಿಕಾರಿಗಳಾದ ಪ್ರಶಾಂತ್ ಸರ್ ಅವರಿಗೆ ನಾವು ವಹಿಸಿದ್ದೇವೆ. ಅವರು ಎಲ್ಲವನ್ನು ನೀಟಾಗಿ ಮಾಡ್ತಾರೆ ಎಂಬ ಭರವಸೆಯೊಂದಿಗೆ ಅವರಿಗೆ ಯಾವ ಶಾಲೆಗೆಲ್ಲ ಬಸ್ ಬೇಕು ಅದರ ವ್ಯವಸ್ಥೆಯನ್ನು ಮತ್ತೆ ಬ್ಯಾಂಡನ್ನು ಭರಿಸುವಂತಹ ಸಾಮರ್ಥ್ಯವುಳ್ಳವರು ನಮ್ಮ ಪ್ರಶಾಂತ್ ಸರ್ ಅವರು. ಕ್ರೀಡಾಕೂಟದ ಸಂಘಟನಾ ಸಮಿತಿಯಲ್ಲಿ ಕೂಡ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಸರ್ ನಿಮಗೆ ಈ ಜವಾಬ್ದಾರಿಯನ್ನು ನೀಡ್ತಾ ಇದ್ದಾರೆ ಬ್ಯಾಂಡ್ ಇದ್ದು. ಆಮೇಲೆ ಮೆರವಣಿಗೆಯ ಜವಾಬ್ದಾರಿಯನ್ನು ನಮ್ಮ ತ್ಯಾಗಂ ಸರ್ ಮತ್ತೆ ರಾಜೀವ್ ನಾಯ್ಕ್ ಮತ್ತೆ ಕಿಟ್ಟೆಲ್ ಬಾಲಕೃಷ್ಣ, ಆಮೇಲೆ ಡೊನಾಲ್ಡ್ ಸರ್ ಮತ್ತೆ ಮೋಹನ ಎಲ್ಲರನ್ನು ಹಾಕಿದ್ದಾರೆ. ಈಗ ನಾವು ಇನ್ನೂ ಹಾಕ್ತೇವೆ. ಮತ್ತೆ ಎಲ್ಲ ಇದಕ್ಕೆ ಕಾರ್ಯಕ್ರಮಗಳಿಗೆ ಊಟದ ವ್ಯವಸ್ಥೆಗೆ ಮುಖ್ಯವಾಗಿ ನಮ್ಮ ಕ್ರೀಡಾಕೂಟ, ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಅಂತ ಹೇಳುವಾಗ ಊಟದ ವ್ಯವಸ್ಥೆ ನಾವು ಇಲ್ಲೇ ಮಾಡು ಅಂತ ಹೇಳಿದವರು ಪೆರ್ಮನ್ನೂರಿನ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ನನ್ನ ಆತ್ಮೀಯರಾದ ಗಣೇಶ್ ಕುಲಾಲ್ರವರು. ಅವರು ಊಟದ ವ್ಯವಸ್ಥೆಯನ್ನು ಈಗ ತಾನೇ ಇಲ್ಲಿ ಇದ್ದುಕೊಂಡು ಹೋಗಿ ಊಟದ ವ್ಯವಸ್ಥೆಗೆ ಹೋಗಿ ಮಾತಾಡಿಕೊಂಡು ಬಂದಿದ್ದಾರೆ. ಭಟ್ರುಗಳ ಇವತ್ತು ಬರ್ತೇನೆ ಅಂತ ಹೇಳಿದ್ರು, ಎಡೆಯಲ್ಲಿ ಹೋಗಿ ಮಾತಾಡಿಕೊಂಡು ಈಗ ಬಂದಿದ್ದಾರೆ. ನಮ್ಮ ಕ್ರೀಡಾಕೂಟದ ಸಹ ಕಾರ್ಯದರ್ಶಿ ಕೂಡ ಹೌದು, ನನ್ನೊಟ್ಟಿಗೆ ಇದ್ದು ಎಲ್ಲ ಕೆಲಸವನ್ನು ಮಾಡ್ತಾ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಪ್ರೀತಮ್ ಸರ್ ಇರ್ಬೋದು, ಗಣೇಶ್ ಕೋಟೆಕರ್, ಪ್ರದೀಪ್ ಹಾಗೂ ರಾಜೇಶ್ ಇವರೆಲ್ಲ ಸೇರಿಕೊಂಡು ಈ ತಂಡವನ್ನು ಮಾಡಿ ಊಟದ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯನ್ನು ಮಾಡಬೇಕು ಅಂತ ಅದರಲ್ಲಿ ಅವಿರತ ಶ್ರಮವನ್ನು ಮಾಡ್ತಾ ಇದ್ದಾರೆ. ಗಣೇಶ್ ಸರ್ ಹೊರಗಿರ್ಬೋದು, ಗೊತ್ತಿಲ್ಲ, ಕರೆದ್ರೆ ಬರೋದಿಲ್ಲ ಜನ, ಚಂದಾಗಿ ಬಂದಿದೆ ಇವತ್ತು. ಹಾಗಾಗಿ
ಸರ್ ಥ್ಯಾಂಕ್ ಯು. ಊಟದ ವ್ಯವಸ್ಥೆಯನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ, ಆ ಬಗ್ಗೆ ನಾನು ಅಶ್ವಣ್ಣನಲ್ಲಿ ಹೇಳಿದ್ದೇನೆ. ಮತ್ತೆ ಐಟಮ್ ಬಗ್ಗೆನೂ ಎಲ್ಲ ಕರೆಕ್ಟ್ ಆಗಿದೆ. ಆಮೇಲೆ ಯಾವ ರೀತಿ ಮಾಡಬೇಕು ಅಂತ ಈಗ ನಾವು ಮಾತಾಡ್ತಾ ಇದ್ದೇವೆ. ಸ್ವಲ್ಪ ಬಡಿಸ್ಲಿಕ್ಕೆ ಜನ ನಮ್ಮ ಪ್ರೈಮರಿ ಶಾಲೆ ಟೀಚರ್ಸ್ ಇಲ್ಲಿ ಇದ್ದಾರೆ, BA ಟೀಚರ್ಸ್ ಇದ್ದಾರೆ ಅಂತ ನಮ್ಮ HM ಸರ್ ಹೇಳಿದರು. ಮತ್ತೆ ಲಯನ್ಸ್ ಕ್ಲಬ್ ಮೆಂಬರ್ಸ್ ಇದ್ದಾರೆ. ಹಾಗೆ ನಮ್ಮ ನೋಂದಣಿ ವಿಭಾಗದವರು, ನೋಂದಣಿಯ ಮುಖ್ಯಸ್ಥೆ ಸಿಲ್ವಿಯಾ ರೂತ್ ಮೇಡಮ್ ಅವರು ನೋಂದಣಿಗೆ ಮುಖ್ಯಸ್ಥ, ಒಬ್ಬೊಬ್ಬರಿಗೆ ಒಂದೊಂದು ಕಡೆ ನಾವು ಹಾಕಿರುವಾಗ ಎರಡೆರಡು ಕಡೆ ಹೆಸರು ಹಾಕ್ಲಿಕ್ಕೆ ಆಗುದಿಲ್ಲ. ನೋಂದಣಿ ಮುಖ್ಯಸ್ಥರು ಅಂತ ಹೇಳುವಾಗ ಅಲ್ಲಿಗೆ ಮುಗಿಲಿಲ್ಲ. ಆಮೇಲೆ ಎಲ್ಲ ವ್ಯವಸ್ಥೆ, ನಮ್ಮ ಟೀ ಶರ್ಟ್ ಕೊಡುವ ವ್ಯವಸ್ಥೆ ಇದೆ, ಒಂದು ಸಣ್ಣ ಗಿಫ್ಟ್ ಬಾಕ್ಸ್ ಇದೆ. 50+50 ರೇಂಜರ್ಸ್ ಮತ್ತೆ ರೋಡ್ಸ್ ಬರ್ತಾರಂತೆ, ನಮ್ಮ ತ್ಯಾಗಂ ಸರ್ ಹೇಳಿದ್ರು. ಹಾಗೆ ಎಲ್ಲ ನೋಂದಣಿ ವಿಭಾಗದವರಿಗೆ ಅಲ್ಲಿ ಬೆಳಗ್ಗೆ ಮಾತ್ರ ಒಂದು ಕೆಲಸ ಇರ್ತದೆ, ಆಮೇಲೆ ಅವ್ರು ರಿಸರ್ವ್ ಆಗಿರ್ತದೆ. ಅದರ ಜವಾಬ್ದಾರಿಯನ್ನು ರೂತ್ ಮೇಡಮ್ ಮತ್ತೆ ರೆಕಾರ್ಡಿಗೆ ಸುನಿಲ್ ಸರ್ ಇದ್ದಾರೆ, ಅವರ ಒಟ್ಟಿಗೆ ರೂತ್ ಮೇಡಮ್ ಮತ್ತೆ ಅವರ ತಂಡ, ನೋಂದಣಿ ತಂಡದವರು ಇದ್ದಾರೆ. ಆಮೇಲೆ ರೆಕಾರ್ಡ್ ಸೆಕ್ಷನ್ ಮುಖ್ಯಸ್ಥ ಸುರೇಖಾ ಅವರು ಕೂಡ ಇದ್ದಾರೆ, ಅವರು ಕೂಡ ಎಲ್ಲ ಕೆಲಸವನ್ನು ಮಾಡಬೇಕು. ಎಲ್ಲ ಪ್ರಮುಖರು ಕಿಟ್ಟೆಲ್ ಸರ್, ಎಲ್ಲ ನಮ್ಮ ಸೀನಿಯರ್ಸ್, ಎಲ್ಲರೂ ಸೀನಿಯರ್ಸ್ ಅನ್ನೆಲ್ಲ ನಾನು ಮತ್ತೆ ಹೇಳ್ತೇನೆ. ಬುಕ್ ಇದು ಸಿಗ್ಲಿಲ್ಲ, ಈಗ ಸಿಗ್ಬೇಕಿತ್ತು, ಸಂಜೆ ಸಿಗ್ತದೆ. ಬುಕ್ ಒಂದು ಕಾಪಿ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ. ಮತ್ತೆ ಒಂದೊಂದು ಸೇರಿಸ್ತಾ ಉಂಟು, ನಿನ್ನೆವರೆಗೆ ಕೂಡ ಸೇರಿಸ್ತಾ ಬರ್ತಾ ಉಂಟು. ಪ್ರಾರ್ಥನೆಯ ವ್ಯವಸ್ಥೆಯನ್ನು ನಮ್ಮ ಶಾಲೆಯ ಶಿಕ್ಷಕಿ ಸುಚೇತಾ ಮೇಡಮ್ ಒಟ್ಟಿಗೆ ನಾವು ಜಯಶ್ರೀ ಮೇಡಮ್ಗೆ ಆ ಜವಾಬ್ದಾರಿಯನ್ನು, ನಮ್ಮ ದೈಹಿಕ ಶಿಕ್ಷಣ ಜಯಶ್ರೀ ಮೇಡಮ್ ಎದ್ದು ನಿಂತ್ಕೊಳ್ಳಿ ಮೇಡಮ್, ಅವರು PhD ಮಾಡ್ತಾ ಇದ್ದಾರೆ, ಜೊತೆಗೆ ಈ ಪ್ರಾರ್ಥನೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೇನೆ ಅಂತ ನನ್ನಲ್ಲಿ ಒಪ್ಕೊಂಡಿದ್ದಾರೆ. ಹಾಗೆ ನಮಗೆ ಒಂದು ಸಣ್ಣದು ಡ್ಯಾನ್ಸ್ ಇದೆ. ಫಸ್ಟ್ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಸುರೇಶ್ ಮಾಸ್ಟರ್ ಸರ್ ಬರ್ತಾ ಇದ್ದಾರೆ, ಮೊನ್ನೆಯಿಂದ ಡ್ಯಾನ್ಸ್ ಒಂದು 10-12 ನಿಮಿಷದ ಒಂದು ಡ್ಯಾನ್ಸ್ ಇದೆ, ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಆಮೇಲೆ ಟೀ ಶರ್ಟ್ ಕೊಡೋ ವ್ಯವಸ್ಥೆ ಇದೆ. ನಮ್ಮ ಮಂಗಳೂರು ದಕ್ಷಿಣ ವಲಯದವರಿಗೆ ಮಾತ್ರ 2 ಟೀ ಶರ್ಟ್, ಅದಕ್ಕೆ ಎಲ್ಲರಿಗೆ ಕೊಡುವಷ್ಟು ಹಣ ಆಗಲಿಲ್ಲ ನನಗೆ, ಹಾಗಾಗಿ ದಕ್ಷಿಣ ವಲಯದವರಿಗೆ 2 ಟೀ ಶರ್ಟ್ ಅನ್ನು ಇಡ್ತಿದ್ದೇವೆ. ಇನ್ನೊಬ್ಬರಿಗೆ ಮತ್ತೆ ನೆಕ್ಸ್ಟ್ ಡೇ ಎಲ್ಲರಿಗೂ ಒಂದೇ ರೀತಿಯ ಟೀ ಶರ್ಟ್. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅಂದರೆ ಅವರು ತೀರ್ಪುಗಾರರಿಗೆ ಒಂದು, ಮತ್ತೆ ವಾಲಂಟಿಯರ್ಸ್ಗೆ ಇನ್ನೊಂದು ಟೈಪ್ ಇದು ನಾವು ಟೀ ಶರ್ಟ್ ಅನ್ನು ಮಾಡಿಸ್ತೇವೆ. ಆಮೇಲೆ ನಮ್ಮ ಜೊತೆಗೆ ನಮ್ಮ CRPಗೆ ಎಲ್ಲರನ್ನು ನಾವು ನೀರಿನ ವ್ಯವಸ್ಥೆ, ಕುಡಿಯೋ ನೀರು ವ್ಯವಸ್ಥೆ, ಮತ್ತೆ ಮಜ್ಜಿಗೆ ಕೊಡಲಿಕ್ಕೆ, ಹೊಂಡದ ನೀರು ಎಲ್ಲ ಇದೆ ಕೊಡಲಿಕ್ಕೆ. ಆ ವ್ಯವಸ್ಥೆನೆಲ್ಲ ಮಾಡಬೇಕು ಅಂತ ಎಲ್ಲರಿಗೂ ಡ್ಯೂಟಿ ಹಾಕಿದ್ದೇವೆ ನಾವು, ಎಲ್ಲ ಯಾರನ್ನು ಬಿಡಲಿಲ್ಲ. ಒಂದು ವೇಳೆ ಬಿಟ್ಟದಿದ್ರೆ ಹೇಳಿ ಮೇಡಮ್, ನಾವೆಲ್ಲರೂ ಆಗ್ತೇವೆ. ನಮ್ಮ ಕೋಶಾಧಿಕಾರಿ ಶೇಖರ್ ಗಡ್ತಾನೆ ಸರ್, ವೇದಿಕೆ ಬನ್ನಿ. ಯಾವಾಗ ಬಂದದ್ದು ನಿಮ್ಮನ್ನು ನೋಡಲೇ ಇಲ್ಲ, ಸಾರಿ. ಬನ್ನಿ ಸರ್, ಬನ್ನಿ. ಸಂಘದ ಕೋಶಾಧಿಕಾರಿ ಶೇಖರ್ ಗಡ್ತಾನೆ ಸರ್ ಬಂದಿದ್ದೀರಿ, ತಮಗೆ ಹೃತ್ಪೂರ್ವಕ ಸ್ವಾಗತ. ವೇದಿಕೆಗೆ ಬರಬೇಕು. ಹಾಗೆ ಎಲ್ಲ ಕೆಲಸ ಕಾರ್ಯಗಳಿಗೆ ಒಬ್ಬೊಬ್ಬರನ್ನು ಪ್ರಮುಖರನ್ನು ತಾಂತ್ರಿಕ ವ್ಯವಸ್ಥೆ, ಮೇನ್ ತಾಂತ್ರಿಕ ಮೇಲ್ಮನವಿ ನ್ಯಾಯಮಂಡಳಿ ಕೂಡ ಮಾಡಿದ್ದೇವೆ DDPI ನೇತೃತ್ವದಲ್ಲಿ. DDPI ಅವರಿಗೆ ಇವತ್ತು VC ಇದೆ, ಎಡೆಯಲ್ಲಿ ಬಂದು ಹೋಗ್ತೇನೆ ಅಂತ ಹೇಳಿದ್ರು ನಿನ್ನೆ ಫೋನ್ ಮಾಡಿ. ಬರ್ತೇನೆ ನಾನು ಖಂಡಿತವಾಗಿ, ಒಂದು ಎಡೆಯಲ್ಲಿ ಬಂದು ಹೋಗ್ತೇನೆ ಅಂತ ಹೇಳಿದ್ರು. VCಯಲ್ಲಿ ಇರ್ಬೋದು, ಗೊತ್ತಿಲ್ಲ. ನಮ್ಮ BO ಇದ್ಮೇಲೆ ನನಗೆ ಯಾರು ಬೇಡ. ಇಲಾಖೆಯಿಂದ ನಮಗೆ ಸರ್ ನಾಳೆಯಿಂದ ಒಂದು ಆದೇಶ ಬೇಕು, ಎಲ್ಲ ಒಂದು 10-15 ಜನ ಟೀಚರ್ಸ್ ಕೆಲಸ ಕಾರ್ಯಗಳಿಗೆ 15 ಜನರಿಗೆ ಒಂದು ಇವತ್ತು ನಾವೀಗ ಡಿಸೈಡ್ ಮಾಡ್ತೇವೆ ಯಾರಿಗೆ ಅಂತೇಳಿ. ಅದರ ಎಡೆಯಲ್ಲಿ ನಮಗೆ ತಾಲೂಕು ಮಟ್ಟದ ಕ್ರೀಡಾಕೂಟ ಬರ್ತದೆ, ನಾವು ಅದಕ್ಕೆ ಹೋಗ್ತೇವೆ. ಎಡೆಯಲ್ಲಿ ಇದಕ್ಕೆ ಸಹ ಸ್ವಲ್ಪ ಕೆಲಸ ಕಾರ್ಯಗಳಿವೆ, ಅದಕ್ಕೆ ಒಂದು ಆರ್ಡರ್ ಮಾಡಬೇಕು ಸರ್ ಇಲಾಖೆಯಿಂದ. ಅದೇ ರೀತಿ ಮರ್ತೋಗಿದೆ, ಕ್ರೀಡಾ ಜ್ಯೋತಿಯನ್ನು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಇದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದಂಥ ಕ್ರೀಡಾಪಟುಗಳಿಗೆ ಕ್ರೀಡಾ ಜ್ಯೋತಿಯ ಇದನ್ನು ವಹಿಸಿದ್ದೇವೆ ನಾವು. ಮತ್ತೆ ನಮ್ಮ ಸನ್ಮಾನ ಕಾರ್ಯಕ್ರಮಗಳು ಕೆಲವರಿಗೆಲ್ಲ ನಡೆಯಲಿಕ್ಕಿದೆ, ಅದರಲ್ಲಿ ನಾವು ಮುಂದೆ ಅದನ್ನು ತಿಳಿಸ್ತೇವೆ ಏನು ಅಂತೇಳಿ, ಮೀಟಿಂಗ್ ಮಾಡಿ ಅದನ್ನು ತಿಳಿಸ್ತೇವೆ ಯಾರಿಗೆಲ್ಲ ಸನ್ಮಾನ ಮಾಡಲಿಕ್ಕಿದೆ ಅಂತ. ಸ್ಮರಣಿಕೆ ವ್ಯವಸ್ಥೆಯನ್ನೆಲ್ಲ ನಾವು ಮಾಡಿದ್ದೇವೆ. ಸ್ಮರಣಿಕೆ ಸಹ ಒಂದು ವಿನೂತನ ರೀತಿಯಲ್ಲಿ ನಮ್ಮ ಶಾಲೆಯ ಡ್ರಾಯಿಂಗ್ ಸರ್ ಪ್ರಸನ್ನ ಸರ್ ಅವರು ಮಾಡಿದ್ದಾರೆ. ಸ್ಮರಣಿಕೆಯದ್ದು ಕೆಲಸವನ್ನು, ಸ್ಟೇಜ್ ಇದೆಲ್ಲ ಕೆಲಸ ಅವರಿಗೆ ಕೊಟ್ಟಿದೆ ಪ್ರಸನ್ನ ಸರ್. ಹಾಗೆ ಇತರ ಕೆಲಸಗಳನ್ನು ನಮ್ಮ ಗಣೇಶ್ ಸರ್ ಇದ್ದಾರೆ, ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಎಲ್ಲ ನಮ್ಮ ಜವಾಬ್ದಾರಿಯನ್ನು ನೋಡ್ಕೊಂಡು ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೇವೆ.
ಒಂದು ದಿವಸ ನಮಗೊಂದು ಸಾರಿಗೆ ಸಮಿತಿ ಬೇಕು ಸರ್. ಸಾರಿಗೆ ಸಮಿತಿ ಮಾಡಿದ್ದೇವೆ, ಸಾರಿಗೆ ವ್ಯವಸ್ಥೆ ಮಕ್ಕಳನ್ನೊಂದು ನಿಲ್ಲಿಸ್ಲಿಕ್ಕೆ ನಾನು ಅಶ್ವನಲ್ಲಿ ಹೇಳಿದ್ದೇನೆ, ರೂಮ್ನ ವ್ಯವಸ್ಥೆ ಎಲ್ಲರಿಗೂ ಮಾಡಬೇಕು ಅಂತ ಹೇಳಿ ಅದು ಮಾತಾಡ್ತೇನೆ ಅಂತ ಹೇಳಿದ್ರು ಅವರು. ಆ ರೂಮ್ನ ವ್ಯವಸ್ಥೆಗೆ ಮತ್ತೆ ಕರ್ಕೊಂಡು ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಒಂದು ಬೇಕು ಸರ್, ಡಿಒ ಸರ್, ಅದೊಂದು ವ್ಯವಸ್ಥೆ. ಬೇರೆ ಶಾಲೆಯದ್ದು ಬಸ್ ಕೂಡ ಆಗ್ಬೋದು ಅದರದ್ದು. ಮತ್ತೆ ನಮ್ಮ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಬಸ್ಸಿನ ವ್ಯವಸ್ಥೆ ಅದು ಸಾಗಬೇಕು ಸರ್. ಹತ್ತಿರದ ಶಾಲೆ ಸಾಧಿತು. ಆಮೇಲೆ ನಮಗೆ ಉದ್ಘಾಟನೆಗೆ ಅಲ್ಲಿದ್ದ ಮೆರವಣಿಗೆಗೆ ಬರ್ಲಿಕ್ಕೆ ನಮಗೆ ಉರ್ವ ಶಾಲೆ ಅರಿಶ್ನ ಇದ್ದಾರೆ ಸರ್, ನನ್ನ ಮಾತಾಡಿ ಒಂದು ಇಟ್ಟಿರಿ ಸರ್ ಅಲ್ಲಿ. ಆಮೇಲೆ ಸ್ವಚ್ಛತೆ ವೈದ್ಯಕೀಯ ಸಮಿತಿ ನಮ್ದು KMC ಅವರು ಮತ್ತೆ ಮಾಧ್ಯಮ ಮತ್ತು ಪ್ರಚಾರ ಸಮಿತಿಗೆ ತ್ಯಾಗಂ ಸರ್ ಅನ್ನು ಹಾಕಿದ್ದೇವೆ. ಮತ್ತೆ ಇನ್ವಿಟೇಷನ್, ಮೇಯ್ನ್ ಆಗಿ ಇನ್ವಿಟೇಷನ್ ಕೊಡ್ಲಿಕ್ಕೆ ನಾವು ECOಗಳಿಗೆ ಹಾಕಿದ್ದೇವೆ ಸರ್. ಪ್ರಶಾಂತ್ ಸರ್ ನಿಮ್ಮನ್ನು ಸಹ ಹಾಕಿದ್ದೇವೆ ನಾವು ಇನ್ವಿಟೇಷನ್ ಮೇಯ್ನ್ ಗೆಸ್ಟ್ಗಳಿಗೆ. ಅಂದ್ರೆ ನಾವು ಇಲ್ಲಿ ಲೋಕಲ್ ಇದ್ದವರಿಗೆ ಕೊಡ್ತೇವೆ, ಮತ್ತೆ ಕೆಲವರದ್ದೆಲ್ಲ ಅಲ್ಲಿ ಇರುದಿಲ್ಲ, ಮತ್ತೆ ಯಾರಿಗೆಲ್ಲ ಅಂತೇಳಿ ECOಗಳಿಗೆ ಡ್ಯೂಟಿಯನ್ನು ಹಾಕಿದ್ದೇವೆ. ಪ್ರಶಾಂತ್ ಸರ್ ನೇತೃತ್ವದಲ್ಲಿ ಇನ್ವಿಟೇಷನ್ ಇದ್ದು ಅದು ಮೇಯ್ನ್ ಬೇಕು. ಯಾಕೆಂತೇಳಿ ಪ್ರೋಟೋಕಾಲ್ ಪ್ರಕಾರ ನಾವು ಇನ್ವಿಟೇಷನ್ ಮಾಡಿದ್ದೇವೆ. 3-4 ದಿವಸ ಪ್ರೋಟೋಕಾಲ್ಗೆ ಹೋಯಿತು, ಪ್ರಿಂಟಿಗೆ ಅದೇ ಜಾಸ್ತಿ ಆದದ್ದು. ಇದೆಲ್ಲ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಕ್ರೀಡಾಕೂಟ ಯಶಸ್ವಿಯಾಗಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನಮ್ಮ ಶಾಲೆ ಮೇಲೆ ಇರಲಿ ಅಂತೇಳಿ ಹಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಈಗ ನಮ್ಮ ಅಶ್ವನ್ ವಿಶೇಷವಾಗಿ ಹೇಳಿದ ಹಾಗೆ ಲಿಲಿ ಮೇಡಮ್ ಈಗ ತುಂಬ ಮಂದಿ ಕೊಡುಗೆ ಇದ್ದಾನೆ ಸರ್. ತಮಗೆ ಗೊತ್ತಿದೆ, ಇಲ್ಲಿ ಪ್ರೋಟೋಕಾಲ್ ಪ್ರಕಾರ ನಾವು ಹಾಕ್ಲೇಬೇಕು. ಈ ಪ್ರೋಟೋಕಾಲ್ ನೀವು ನೋಡಿದ್ರೆ ಗೊತ್ತಾಗ್ತದೆ, ಒಬ್ಬರಿಬ್ಬರು ಬರುವುದು, ಇಷ್ಟು ಮಂದಿ ಬರುವುದಿಲ್ಲ, ಹಾಕ್ಲೇಬೇಕು, ಬೇರೆ ದಾರಿ ಇಲ್ಲ. ಒಂದು ಮೈನಸ್ ಆದರೆ DDPಗಳು BOನವರಿಗೆ ದೊಡ್ಡ ಪೆಟ್ಟಾಗ್ತದೆ, ಸಂಘಟನೆಗೆ ಪ್ರಾಬ್ಲಮ್. ಹಾಗಾಗಿ ಪ್ರೋಟೋಕಾಲನ್ನು ನಾವು ಮಾಡಿದ್ವಿ. ವಿಶೇಷವಾಗಿ ಇದಕ್ಕೆ ಸಹಕಾರ ಮಾಡಿದ್ರು 6 ಲಕ್ಷ 7 ಲಕ್ಷ ಹಣ ಕೊಟ್ಟರು. ಪಾಪ ಅವರನ್ನು ಮುಂದೆ ನಮಗೆ ಆಸೆ ಉಂಟು, ಉದ್ಘಾಟನೆ ಅವರಿಗೆ ಇಲ್ಲೇ ಮಾಡಬೇಕು ಅಂತ, ಸಾಧ್ಯ ಇಲ್ಲ. ಹಾಗಾಗಿ ದಯವಿಟ್ಟು ಅವರೆಲ್ಲ ಏನು ಅತಿಥಿಗಳು ಹಣವನ್ನು ಕೊಟ್ಟಿದ್ದಾರೆ ಅವರು ಮುಖ್ಯವಾಗಿ ಅವರಿಗೆಲ್ಲರಿಗೂ ಅಭಿನಂದನೆ ಸನ್ಮಾನವಿದೆ. ದಯವಿಟ್ಟು ನೀವು ಮುಖ್ಯ ವೇದಿಕೆಯಲ್ಲಿ ತಾವೆಲ್ಲರೂ ಇರಬೇಕು ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದ. ಹಾಗಾದ್ರೆ ದೇವರನ್ನು ಒಂದು ಮಾದರಿ ಮಾಡ್ಬೇಕಂತ ಉಂಟಾ? ಇಲ್ಲ, ದೇವರೇ. ಆದ್ರೆ ಮಾದರಿ ಮಾಡುವವರು ಅದಕ್ಕಿಂತ ದೊಡ್ಡ ದೇವರು. ನಿಮ್ಮ ಸೇವೆ ಮಾಡುವವರು ನಾವು ಸಹ ಒಂದು ಪಾತ್ರಧಾರಿಗಳು, ಭಕ್ತರು ನಾವು ಅಷ್ಟೇ. ಈ ಕ್ರೀಡಾಕೂಟ ಅಂತ ಹೇಳುವಾಗ ನನ್ನ ಜೀವನದಲ್ಲಿ 3 ನನಗೆ ಬಹಳ ನೆನಪು, ಅದನ್ನು ನಾನು ಮರೆಯಲಿಕ್ಕಿಲ್ಲ. ಒಂದು 40 ವರ್ಷದ ಮೊದಲು ಒಮ್ಮೆ ಏಷ್ಯನ್ ಗೇಮ್ ಆದಾಗ ಮಂಗಳೂರಲ್ಲಿ ಆಲ್ ಇಂಡಿಯಾ ಲೆವೆಲ್ ಇದೊಂದು ಗೇಮ್ ಆಗಿತ್ತು. ಆವಾಗ ಮಂಗಳ ಅಥ್ಲೆಟಿಕ್ಸಲ್ಲಿ ನಾನು ಆಟೋಟಕ್ಕೆಲ್ಲ ಹೋಗ್ತಾ ಇದ್ದೆ. ಮಂಗಳ ಅಥ್ಲೆಟ್ ನಾನಿದ್ದೆ. ಅವಾಗ ಹೀಗೆ ಮಾತಾಡ್ತಿರುವಾಗ ಎಲ್ಲ ಈ ಕಾರ್ಯಕ್ರಮ ಹೇಗೆ ಮಾಡೋದು ಏನಂತ ಹೇಳುವಾಗ ನನಗೆ ಹೇಳಿದ್ರು, ಏನಾದರೂ ಜೀಪ್ ಉಂಟಲ್ಲ ಮರೆ, ನಾಳಿದ್ದು ಜೀಪ್ ಹಿಡಿದುಕೊಂಡು ಬಾ, ನಿನಗೆ ಆ ಕೆಲಸ ಎಲ್ಲರನ್ನು ತರೋದು, ಅದು ಪ್ರೊಸೆಷನ್ ಕೊಂಡೋಗುದು ಅಂತ. ಆಯಿತು, ನನ್ನ ಜೀಪಿದೆಲ್ಲ ಟಾಪ್ ತೆಗೆದೆ, ಎಲ್ಲ ಕೂತ್ಕೊಳಿಸಿದೆ, ಪ್ರೊಸೆಷನ್ ಆಯಿತು, ಎಲ್ಲ ಫೋಟೋ ನನ್ನ ಮಾತ್ರ ಒಂದದಲ್ಲಿ. ಅಂದರೆ ಅಲ್ಲಿ ಒಂದು ದೊಡ್ಡ ಜನ ಇಲ್ಲಿ ಈಗ ಮಾಡ್ತಾ ಇದ್ದಾರಲ್ಲ, ನಮ್ಗೆ ಗೊತ್ತಿಲ್ಲ, ಯಾರು ಏನಿಲ್ಲ, ಎಲ್ಲರ ಸೇವೆ ಎಲ್ಲರೂ ಕೂಡಿದ್ರೆ ಮಾತ್ರ ಆಗುದದು. ನಾನು ಅಂತ ಎಲ್ಲಿ ಸಹ ಇಲ್ಲ. ಹಾಗೆ ಆ ಕೂಟದಲ್ಲಿ ಒಂದು ಆಲ್ ಇಂಡಿಯಾ ಲೆವೆಲಲ್ಲಿ ನಾನು ನೋಡಿದ್ದೇನೆ ಯಾವ ರೀತಿ ಶ್ರಮ ಇದೆ ಅದರಲ್ಲಿ, ಯಾವ ರೀತಿ ಕಷ್ಟ ಇದೆ ಅಂತ. ತುಂಬ ಕಷ್ಟ ಉಂಟು. ಮಕ್ಕಳನ್ನು ಮೇಂಟೈನ್ ಮಾಡೋದು, ಮಕ್ಕಳನ್ನು ನೋಡೋದು. ಇಲ್ಲಿಗೆ ಇದ್ರೆ 10 ನಿಮಿಷದಲ್ಲಿ ಬೇರೆ ಕಡೆಯಲ್ಲಿ ಇರ್ತಾರೆ. ಅದು ಬಹಳ ಜಾಗ್ರತೆ ಇರಬೇಕು. ಇದ್ರೆ ಹಿಂದೆ ಮಕ್ಕಳು ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಇವರನ್ನು ರೊಮ್ಯಾಂಟಿಕ್ ಮಾಡ್ಲಿಕ್ಕೆ ಇನ್ನು ಕೆಲವರು ಬರ್ತಾರೆ. ಅಲ್ಲಿ ಕೆಲವೆಲ್ಲ ಗೊಂದಲಗಳುಂಟು, ಅದನ್ನೆಲ್ಲ ನಾವು ಸರಿ ಮಾಡ್ತಾ ಬರಬೇಕು. 2ನೇದು ನನ್ನ ನೆನಪು, ಆನಂದ ಆಶ್ರಮ ಅಂತ ಒಂದು ಶಾಲೆ ಇದೆ, ಅಲ್ಲಿ ನನ್ನ ಚೀಫ್ ಗೆಸ್ಟ್ ಆಗಿ ಕಳಿಸಿದ್ರು. ಹೋದೆ, ನಾನು ಟ್ರೈನಿಂಗ್ ಹೋಗಿದ್ದೇನೆ, ಫುಲ್ ಎಲ್ಲ ಸ್ಪೋರ್ಟ್ಸ್ ಆಗ್ತಾ ಇದೆ. ನನ್ನಲ್ಲಿ ಅವರು ಆಯೋಜಕರೆಲ್ಲ ಕರ್ಕೊಂಡು ಹೋಗಿ ಒಂದು ಮರದ ಕೆಳಗೆ ಒಂದು ಚೇರ್ ಹಾಕಿ ಕೂತ್ಕೊಳಿಸಿ, ಸ್ವಲ್ಪ ಹೊತ್ತು ಸರ್ ಈಗ ಸ್ಟಾರ್ಟ್ ಆಗ್ತದೆ ವೇದಿಕೆ, ಇನ್ನು ಬರಬೇಕು, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ನೀವು ಅಂತ ಮರದ ಬದಿಯಲ್ಲಿ ಹಾಕಿದ್ರು. ಅಲ್ಲಿ ಎಲ್ಲ ಗ್ರೌಂಡ್ ಕಾಣ್ತದೆ. ನಾನೀಗ ಕೂತಿದ್ದೀನಿ, 100 ಮೀಟರ್ಗೆಲ್ಲ ರೆಡಿ ಆಗ್ತಾ ಇದ್ದಾರೆ, ವಿಸಿಲ್ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ. ನನ್ನ ಕಾಲ ಹತ್ರ ಏನೋ ತಣ್ಣಗೆ ಆಗ್ತದೆ. ಇದು ಎಂತ ನೋಡುವಾಗ ದೊಡ್ಡ ಕೇರ್ ಆಗೋದು, ನನ್ನ ಕಾಲ ಮೇಲೆ ಉಂಟು. ಅಲ್ಲಿಯ ವಿಸಿಲ್ ಹಾಕುವ ಮೊದಲು ಅವರಿಗಿಂತ ಮೊದಲು ನಾನು ನೋಡ್ತಾ ಇದ್ದೇನೆ. ಚೀಫ್ ಗೆಸ್ಟ್ ನೋಡ್ತಾ ಇದ್ದಾರೆ, ಇದು ಏನು ಅಂತ. ಆಮೇಲೆ ಅವರಿಗೆ ಗೊತ್ತಾಯ್ತು, ಸಾರಿ ಅಂತ ಹೇಳಿ ಬೇರೆ ಇನ್ನೊಂದು ಕಡೆಯಲ್ಲಿ ಕುಳಿಸಿದ್ರು. ಅದೇ ರೀತಿ ಇನ್ನೊಂದು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು. ಗಣಪತಿ ಹೈಸ್ಕೂಲಲ್ಲಿ ನಾನು ಕಲ್ತದ್ದು. ಅಲ್ಲಿ ಓಲ್ಡ್ ಸ್ಟೂಡೆಂಟ್ ಒಂದು ಸ್ಪೋರ್ಟ್ಸ್ ಇತ್ತು. ಸ್ಪೋರ್ಟ್ಸಲ್ಲಿ ಎಲ್ಲ ಹೇಳಿದ್ರು, ನೀವು ಹೈ ಜಂಪ್ ಮಾಡ್ಬೋದು, ನೀವು ಇಷ್ಟು ಉದ್ದ ಇದ್ದೀರಿ, ಹಾಗೆ ಹೇಗೆ. ಹೈ ಜಂಪ್ ಮಾಡಿ ಗೊತ್ತುಂಟು, ಕೆಲವು ಕಡೆಯಲ್ಲೆಲ್ಲ ದಾರಿ ಹಾರಿದ್ದೇವೆ ನಾವು ಮೊದಲೆಲ್ಲ. ಅದು ಅಲ್ಲ, ಅದು ಆಗ್ಲಿಕ್ಕಿಲ್ಲ ಈಗ ಅಂತ ಹೇಳಿ ನಾನು ಆಲೋಚನೆ ಮಾಡಿದೆ. ನಮ್ಮ ಹತ್ರ ಆಗುವಂಥದ್ದು ಯಾವುದು? ನಮ್ಮ ಹತ್ರ
ಶಾರ್ಟ್ ಪುಟ್ ಅದಾಗ್ಬೋದು. ಹಾಗೆ ಶಾರ್ಟ್ ಪುಟ್ ಇದಕ್ಕೆ ನಮ್ಮನ್ನು ಪಾರ್ಟಿಸಿಪೇಟ್ಗೆ ಕರೆದ್ರು. ನಾನು ಫಸ್ಟ್, ನನ್ನ ಫ್ರೆಂಡ್ ಸೆಕೆಂಡ್, ಅಂದರೆ ಇದ್ದದ್ದೇ ನಾವಿಬ್ಬರು, ಬೇರೆ ಯಾರಿಲ್ಲ. ಆ ರೀತಿದು ಸ್ಪೋರ್ಟ್ಸ್ ಎಲ್ಲ ಆಗಿದೆ. ಮತ್ತು ಇಲ್ಲಿ ನಾನು ನೋಡಿದ್ದು ಕೆಲವೆಲ್ಲ ಆಗದಿಂದ ಆಲೋಚನೆ ಮಾಡ್ತಾ ಇದ್ದೇನೆ. ಎಲ್ಲ ದೈಹಿಕ ಇದು ಸ್ಪೋರ್ಟ್ಸಲ್ಲಿ ಇಲ್ಲಿ ಮಾತಾಡಲಿಕ್ಕೆ ಬಂದದ್ದು ಯಾರಿಗೆ ಸಹ ಫ್ಯಾಮಿಲಿ ಪ್ಯಾಕ್ ಇಲ್ಲ. ಅಷ್ಟು ಸಿಸ್ಟಮೆಟಿಕ್ ಆಗಿ ಎಲ್ಲ ನಾವು ವ್ಯವಸಾಯದಲ್ಲ, ಅವರು ಸ್ಪೋರ್ಟ್ಸಿಗೆ ಇಲ್ಲ, ಎಲ್ಲರೂ ಬಾಕಿದೆಲ್ಲ ಅಷ್ಟು 6 ಪ್ಯಾಕ್ ಇದ್ದಾಗಿದ್ದಾರೆ. ನಾನು ಎನಿಸಿದ್ದು ಇದು ಎಂಥ ಸಿಸ್ಟಮಲ್ಲಿ ಇದ್ದಾರೆ ಅಂದರೆ ಸ್ಪೋರ್ಟ್ಸ್ ಅಂದರೆ ಆ ರೀತಿ ಪವರ್ ಇದೆ. ನನಗೆ ಮೊನ್ನೆ ರೀಸೆಂಟ್ಲಿ ಹರ್ಬಲ್ ಲೈಫ್ ಅಂತ ತಗೊಂಡ್ರೆ ಸಫರ್ ಆಗ್ತಾರೆ ಅಂತ ಹೇಳಿದ್ರು. ಅದು ಮಾಡಲಿಕ್ಕೆ ಬಂದ ಜನ ಇಷ್ಟು ದೊಡ್ಡದು. ಅವರು ನನಗೆ ಹೇಳ್ತಾ ಇದ್ದಾರೆ ಇದು ತೆಗೆದ್ರೆ ಸಫರ್ ಆಗ್ತದೆ. ನಾನು ಮೆಲ್ಲ ಕೇಳಿದೆ, ಸರ್ ನೀವೆಷ್ಟು KG ಇದ್ದೀರಿ? ನಾನೀಗ 92 ಇದ್ದೇನೆ, ಮೊದಲು 100 ಆಗ್ತಿದ್ದೆ ಸರ್. ಹೌದಾ, ಎಷ್ಟು ವರ್ಷದಿಂದ ತೆಗಿತಿದ್ದೀರಿ? 3 ವರ್ಷದಿಂದ. 3 ವರ್ಷದಲ್ಲಿ ಲಾಸ್ಟ್ ಆಗಬೇಕಾದ್ರೆ ಊಟ ಮಾಡಿದ್ರೆ ಸಫರ್ ಆಗ್ತಾರೆ. ಹಾಗೆ ಇಲ್ಲದ್ರೆ ಬ್ಯಾಂಕಲ್ಲಿ ಲೋನ್ ತೆಗೆದ್ರೆ ಆಯಿತು, ಅವರು ಫೋನ್ ಮಾಡಿ ನಿಮ್ಮನ್ನು ಸಫರ ಮಾಡಿ ಆಗ್ತಾರೆ. ಆದರೆ ಪ್ರತಿಯೊಂದಕ್ಕೆ ದೈಹಿಕ ಇದು ಶಿಕ್ಷಣ ಎಲ್ಲ ಬೇಕು. ಮತ್ತು ನಾವು ಎಲ್ಲಿ ಯಾವ ರೀತಿಯದು ಎಷ್ಟು ಸಣ್ಣ ಕಾರ್ಯಕ್ರಮದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ರು ಅದು ಒಂದು ದೊಡ್ಡ ವಿಷಯವಾಗಿ ಅದು ಮೇಲೆ ಬರ್ತದೆ. ರೀಸೆಂಟ್ಲಿ ಒಮ್ಮೆ ಕಾರ್ಗಿಲ್ ಇದ್ದಾಗಿ ಎಲ್ಲ ಕಡೆಯಲ್ಲಿ ಮಿಲಿಟರಿಯವರನ್ನು ಕರೆದು ಸನ್ಮಾನ ಮಾಡೋದು, ಎಲ್ಲರನ್ನು ಸನ್ಮಾನ. ಯಾರು ಅವರು ಮಿಲಿಟರಿಯಲ್ಲಿ ಇದ್ರೆ, ನೀವು ಮಿಲಿಟರಿಯಲ್ಲಿ ಇದ್ರಲ್ಲ ಬನ್ನಿ ಅವರಿಗೆ ಒಂದು ಸನ್ಮಾನ, ಎಲ್ಲ ಊರಲ್ಲಿ ಸನ್ಮಾನ ಮಾಡಿದರು. ಹಾಗೆ ಪರಂಗಿಪೇಟೆಯಲ್ಲಿ ಒಬ್ಬರು ಅಂತಂದು ಸನ್ಮಾನ ಮಾಡಿದ್ರು. ಅವರಿಗೆಲ್ಲ ಆಯಿತು, ಹಾರ ಕೊಟ್ಟರೆ ಎಲ್ಲ ಹಾಕಿ ಯುದ್ಧದ ಬಗ್ಗೆ 1-2 ಮಾತು ನೀವು ಹೇಳಬೇಕು ಅಂತ ಮೈಕಲ್ಲಿ ಕೊಟ್ಟರು. ಅವರ ಆಚೆ ನೋಡಿದ್ರು, ಏನಾದ್ರೆ ಅಡಿಗೆ ಗೊತ್ತಿನಪ್ಪ, ಈಗ ಯುದ್ಧದ ಬಗ್ಗೆ ಗೊತ್ತಿದ್ದಿ, ಆದರೆ ಅವ್ರದ್ದು ಪಾರ್ಟಿಸಿಪೇಟ್ ಸಣ್ಣದಾದ ನೋಡಿ ಅಲ್ಲಿ ವ್ಯಾಲ್ಯೂ ಉಂಟು. ಹಾಗೆ ನಮಗೆ ನಿರ್ವಹಣೆ ಕೊಟ್ಟಂತ ಯಾವ ಸಣ್ಣ ಕೆಲಸ ಆಗಲಿ ಅದು ದೇವರ ಪ್ರಸಾದ ಅಂತ ಎನಿಸಿ ಎಲ್ಲರೂ ಪ್ರೀತಿಯಿಂದ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು. ನಮಗೆ ದೇವರಿಗೆ ಒಳ್ಳೆ ಶಕ್ತಿ ಕೊಡಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಒಳ್ಳೆ ಯಶಸ್ಸಾಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. 2 ದಿವಸದ ಹಿಂದೆ ಶಿರ್ಡಿಗೆ ಹೋಗಿ ಸಾಯಿಬಾಬನ ಆಶೀರ್ವಾದವನ್ನು ಬೇಡ್ಕೊಂಡು ಬಂದಿದ್ದಾರೆ, ಕ್ರೀಡಾಕೂಟ ಯಶಸ್ವಿಯಾಗಿ ಅಂತ. ಅಶಣ್ಣನವರು ಆಗಿ ಕಾಮಿಡಿ ಸ್ವಲ್ಪ ಜಾಸ್ತಿ, ಎಲ್ಲ ಕಡೆ ಬಂದು ನಮ್ಮ ಶಾಲೆಗೆ ಬಂದು ನಗರಿಸಿದೆ ಎಲ್ಲರನ್ನು ನಮ್ಮನ್ನು. ಈ ಕ್ರೀಡಾಕೂಟ ಕೂಡ ಹೀಗೆ ಸಂತೋಷದಿಂದ ಹೀಗೆ ಆಗಲಿ ಎಂದು ಆಶಿಸ್ತಾ ಸರ್ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಈ ಕ್ರೀಡಾಕೂಟಕ್ಕೆ ನಮ್ಮ SDMCಯ ಗೌರವ ಸಲಹೆಗಾರರು ಶ್ರೀಯುತ ಗುರುಪ್ರಸಾದ್ ಅವರು ಸಹ ಆಗಮಿಸಿದ್ದಾರೆ. ಸರ್ ನಾನು ನಿಮ್ಮನ್ನು ನೋಡಿದೆ, ಗುರುತಿಸಿದೆ ಸರ್, ವೇದಿಕೆಗೆ ಬನ್ನಿ ನಿಮಗೆ ಇನ್ವಿಟೇಷನ್ ಅನ್ನು ಕೊಡಲಿಕ್ಕಿದೆ. ನಾವು ಅವರ ಹತ್ರ ಹೋಗಿ ಒಂದು ದಿವಸ ಹೋದ್ಮೇಲೆ ಎಲ್ಲ ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಒಬ್ಬರೇ ಅತ್ಯಂತ ಮೊದಲಾಗಿ ಸಹಕಾರ ನೀಡಿದ್ದಾರೆ ಗುರುಪ್ರಸಾದ್ ಸರ್. ಬನ್ನಿ, ಬೋಟ್ ಮಾಲಕರು ಅವರು ಬಂದರಲ್ಲಿ ಸರ್ ಬಂದಿದ್ದೀರಾ. ನಮಗೆ ನಮ್ಮ ಅತ್ತವರ ಶಾಲೆಯ ಗೆಳೆಯರ ಬಳಗದ ಪ್ರೆಸಿಡೆಂಟ್ ಕೂಡ ಅವರು. ಗೆಳೆಯರ ಬಳಗ ಇಲ್ಲಿ ಅತ್ತವರ ಶಾಲೆಯಲ್ಲಿ ಅವರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಇಲ್ಲಿದು ಓಲ್ಡ್ ಸ್ಟೂಡೆಂಟ್ ನಮ್ಮ ಏನಿರಲಿ ನಮ್ಮ SDMCಯ ಗೌರವ ಸಲಹೆಗಾರರು. ಸರ್ ನಮ್ಮ ಕ್ರೀಡಾಕೂಟದ ಬಗ್ಗೆ ಏನಾದರೂ ಸರ್? ಕ್ರೀಡಾಕೂಟದ ಮೊದಲಿನ ದಿವಸ ನಾನು ಅಶ್ವನಲ್ಲಿ ಹೇಳಿದೆ, 15ನೇ ತಾರೀಕು ಸಂಜೆಗೆ ಒಂದು ಸಣ್ಣ ಗೆಟ್ ಟುಗೆದರ್ ಒಂದು ಇಡಬೇಕು ಅಂತ ಹೇಳಿದ್ದೇನೆ ಅಶ್ವನಲ್ಲಿ. ಹಾಗೆ ಬಂದರಲ್ಲಿ ಬೋಟ್ ಮಾಲಕರು ಗುರುಪ್ರಸಾದ್ ಸರ್ ಅವರಲ್ಲಿ ಸಹ ಒಂದು ಹಿಂಟ್ ಕೊಟ್ಟಿದ್ದೇನೆ ನಾನು. ಹಾಗಾಗಿ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆಂಬ ನಿರೀಕ್ಷೆಯಲ್ಲಿದ್ದೇನೆ. ಈಗ ಮುಂದೆ ನಮ್ಮದು ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ಇದ್ದುಕೊಂಡು ನಾವೊಂದು ಸಭೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಅತಿಥಿಗಳಿಗೆ ನಾವು ಎಲ್ಲರಿಗೂ ಒಂದೇ ಮಾತಲ್ಲಿ ನಾನು ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಎಲ್ಲರಿಗೂ ಸಹ ಧನ್ಯವಾದಗಳು. ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ತಮ್ಮ ಆಶೀರ್ವಾದವನ್ನು ಬೇಡಿಕೊಳ್ತಾ ನಮಗೆಲ್ಲರಿಗೂ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ.